ಮನು ಹಾಯ್ ಅಣಸಾಂಡೆ ದಾನೆ ಡರ್ಲೆ ಲೈಕ್ ಡನ್ ಥ್ಯಾಂಕ್ ಯು. ಯಾರಿದ್ದೀರ ಬನ್ನಿ ಕಮೆಂಟ್ ಹಾಕಿ. ಬಾಯ ಎಲ್ಲಿಗೆ ಬಾಯಿ ಮಾರೆ ಬಂದು ಹೋಗುದಾ? ಲೈಕ್ ಡನ್ ಥ್ಯಾಂಕ್ ಯು ಮನು. ಊಟ ಮಾಡಿದ್ರಾ? ಎಂತಾಯಿತು ಮನು, ಯಾಕೆ ಹೀಗೆ, ಏನಾಯಿತು?
ಶಾಂತಕ್ಕ ಹಾಯ್. ಒಣಸಾಂಡೆ என்ன வனசம் ஒன்றுண்டு ஏற்றாண்டா. தேங்க்யூ ಶಾಂತಕ್ಕ. ಹಣ ಸಾತಜೆ ಥ್ಯಾಂಕ್ ಯು ಥ್ಯಾಂಕ್ ಯು. ನೈಸ್ ವಂಡರ್ಫುಲ್. ಜನ ಇಪ್ಪನ್ನಲ್ಲ ಹೀಗೊಂದು ಬನ್ನಿ ಬನ್ನಿ ಗೈಸ್. ಇನ್ನೊಬ್ರು ಯಾರೋ ಇದ್ದಾರೆ, ಮಾತಾಡಿ ಮಾರ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮಾತಾಡಿ. ಪ್ರೀತಿ ಅಕ್ಕ ಹಾಯ್. ಒಣಸಾಂಡೆ ದಾದೆ ಕಜಿಪ್ಪು ಶಾಂತಕ ದೂರ போயிரு. ಶಾಂತಕ ನಾಪತ್ತೆ ಎನ್ನ ಒಣಸ ಒಂದುಂಡಿ ಬಟಾಟೆ ಬೀನ್ಸ್ ಟೊಮೆಟೊ ಕಜಿಪ್ಪು ಇರೇದಾದಿತ್ತೇನು. ವಾವ್ ಬಸಳೆನಾ ನನ್ನ ಫೇವ್ರೆಟ್ ಅವೆ ಬಸಳೆ. ಯಾರಿದ್ದೀರಾ ಬನ್ನಿ ಮರ ಮಾತಾಡಿ. ಬಸಳೆ ಏದಾದೆ ಬೇತೆ ಬೆರಕೆ ಬಾರ್ದಾರ ಪಪ್ಪಾಯಿ ಪಾಡೋರು ಶೂಕಪ್. ಅಭಿ ಅವರು ಬಂದರು. ಅಭಿ ಹಾಯ್, ಹೇಗಿದ್ದೀರಿ? ಊಟ ಆಯ್ತಾ? ಅಭಿ ಅವರೇ ಲೈಕ್ ಕೊಡಿ ಆಯ್ತಾ? ಪ್ರಸಾದ್ ಅಣ್ಣ ಹಾಯ್. ಎಂಚಲ್ಲರ ಒಣಸಾಂಡೆ ಫೋಟೋ ತೆತ್ತಾಂಡೆ ಉಂದೇರು ಬತ್ತನು. ಹಾಯ್ ಹಾಯ್. ಪುಲಿ ಮುಂದೆ ಕಜಿಪು ಅಣ್ಣ ಕಪ್ಪು ಅಕ್ಕ ಹಾಯ್. ಮುಕ್ಕೊಂದಿಪ್ಪುನು ಒಣಸಿ ಎತ್ತ ಒಣಸಿ ಮಲ್ತೊಂದಿಲ್ಲ ಪ್ರಸಾದ್ ಅಣ್ಣ. ಸ್ಟುಡಿಯೋಡುಲ್ಲರೆ ಅಲೆ ಮಕ್ಕಳನ್ನ ಪೂರ ಅವರ ಫೋಟೋ ತೆಪ್ಪಲೆ ಪ್ರಸಾದ್ ಅಣ್ಣ. ಮುನ್ನಿಸಿ ಸಾಯ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಬೇಡ ದೀಪಾವಳಿ ಕೂಪಾಳೆ ಕಬಾಡೊಂದಲ್ಲೇ ರಜೆ ಇಜ್ಜಿ ಪ್ರೀತಿ ಅಕ್ಕ ಡ್ಯೂಟಿಡುಲ್ಲ. ಪ್ರಸಾದ್ ಅಣ್ಣ ಹಾಯ್ ಪನ್ನೊಂದುಲ್ಲ ಪ್ರೀತಿ ಅಕ್ಕ. ಅಂದಿನಿ ಪ್ರೀತಿ ಅಕ್ಕ ದಾರ್ನ ಲೈವ್ ಮಲ್ದು ಜರಿ ಎಂತ ದೊಣ್ಣೆ ತರ್ತೀರಾ? ಬಂದು ಇರಿ ದೊಣ್ಣೆ ತರ್ತೀರಾ?
ಬರುವಾಗ ಸ್ವಲ್ಪ ಜನನ ಕರ್ಕೊಂಡು ಬನ್ನಿ ಆಯಿತಾ. ದಾದಾ ಅಂಡ್ ಪ್ರೀತಿ ಅಕ್ಕ, ಎನಿ ಪ್ರಾಬ್ಲಮ್? ಸಾಜಿ ಅಣ್ಣ ಹಾಯ್, ಹೇಗಿದ್ದೀರಿ? ಊಟ ಮಾಡಿದ್ರಾ? ಲೈವ್ಗೊಂದು ಲೈಕ್ ಕೊಡಿ. ನನ್ನ ಲೈವ್ಗೆ ಸ್ವಾಗತ ನಿಮಗೆ. ದಾಲ ಪೆಟ್ಟುಂಡ ಅಲೇ ಪ್ರೀತಿ ಅಕ್ಕ, ಪೆಟ್ಟುಂಡಾಗಿ ಡನ್. ಥ್ಯಾಂಕ್ ಯು ಸಾಜಣ್ಣ. ಊಟ ಮಾಡಿದ್ರಾ? ಏನ ಪ್ರಾಬ್ಲಮ್? ಬರೋಡ ಬೆಲ್ಟ್ ದಾದಿ ಇರು ಮಾಸ್ಟ ಬೆಲ್ಟ್ ಪ್ರಸಾದಣ್ಣ. ಸಂಗೀತಕ್ಕ ಬಂದರು. ಹಾಯ್ ಸಂಗೀತಕ್ಕ. ಲೈಕ್ ಡನ್, ಥ್ಯಾಂಕ್ ಯು. ಊಟ ಮಾಡಿದ್ರ ಸಂಗೀತಕ್ಕ? ಕರೆಕ್ಟ್ ಪ್ರೀತಿ ಅಕ್ಕ, ದಿನ ಒಂಜೇಲಕ್ಕೆ ಪೂಜಿ. ಸಜೆ ಅಣ್ಣ ಎಂತ ಊಟಕ್ಕೆ ಇವತ್ತು? ಮ್ಯೂಟ್ ಸಪೋರ್ಟ ಸಂಗೀತಕ್ಕ, ಓಕೆ ಥ್ಯಾಂಕ್ ಯು. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಯಾವ ಚಾನಲ್ ಪ್ರಸಾದಣ್ಣ? ಪ್ರೀತಿ ಅಕ್ಕ ಹಾಯ್ ಅಂತ ಹೇಳ್ತಿದ್ರ ಸಂಗೀತಕ್ಕ. ಥ್ಯಾಂಕ್ ಯು ಸಜೆ ಅಣ್ಣ. ಹಾಯ್ ಪ್ರಸಾದಣ್ಣ ಅಂತ ಹೇಳ್ತಿದ್ದಾರೆ ಸಂಗೀತಕ್ಕ. ಬೆಲ್ಟಿನ ಸೊಂಟ ಪಾಡ್ಲೆ ಪ್ರಸಾದಣ್ಣಲ್ಲೇ. ಮುನಿಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ಸಂಗೀತಕ್ಕ. ಅಲ್ಲೇ ಸೊಂಟ ಉಲ್ಕುದು ನನಗೆ ಪ್ರಸಾದಣ್ಣನ. ಪ್ರಸಾದಣ್ಣ ಒಣಸಾಡಕ್ಕೆ ಏನೊಂದಿಲ್ಲ ಸಂಗೀತಕ್ಕ. ಲೈವ್ಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಪ್ರೀತಿ ಅಕ್ಕ. ಕೊರ್ಕ ಕೊರ್ಕ ಅರೆ ಬ್ಲೂ ಕೊರಂದಿ ಪರಾಪುಂಡ ಪ್ರೀತಿ ಅಕ್ಕ ಕೊರ್ಕ. ಎಲ್ಲೇ ಒಣಸ್ ಮಲ್ಪುಲ ಪ್ರಸಾದಣ್ಣ. ಓಕೆ ಸಜಣ್ಣ. ಪ್ರೀತಿ ಅಕ್ಕ ಕಜಪುದಾದಕ್ಕೆ ಏನೊಂದಿಲ್ಲ ಸಂಗೀತಕ್ಕ. ಸಜಣ್ಣ ಥ್ಯಾಂಕ್ ಯು.
ಸಂಗೀತಕ್ಕನಿಲ್ಲ ಪೋಡಲೆ ಗೀ ರೈಸ್ಗೆ ದಾಲ್ ಚಿಕನ್ ಗ್ರೇವಿ ಇಂಡುಗೆ. ಹಲೋ ಹಾಂ ಅಪ್ಪನ ಇಜ್ಜು ಓಪನ್ ಇಜ್ಜ ಅಂದ ಹಾಂ ಯಾನು ಒಣ ಸುಡಲ್ಲ. ಹಾಂ ಸರಿ ಪೋಪಾಯ್. ಹ್ಞೂ ಓಕೆ ಓಕೆ ಹಾಂ ಹಾಂ ಸರಿ. ಥ್ಯಾಂಕ್ ಯು ಸಂಗೀತಕ್ಕ, ಪ್ರೀತಿ ಅಕ್ಕ ಥ್ಯಾಂಕ್ ಯು, ಪ್ರಸಾದ್ ಅಣ್ಣ ಥ್ಯಾಂಕ್ ಯು. ಸ್ವಲ್ಪ ಬಂದೆ, ಟಿಫಿನ್ ಬಾಕ್ಸ್ ತೊಳೆದು ಬರ್ತೇನೆ. ಪ್ರೀತಿ ಅಕ್ಕ, ಪ್ರಸಾದ್ ಅಣ್ಣ ಹೋದ್ರ?
ಹರೀಶಣ್ಣ ಹಾಯ್. ಒಣಸಾಡೆ ಹರೀಶಣ್ಣ. ಹರೀಶಣ್ಣನ ಒಣಸಾಡಕ್ಕೆ ಏನೊಂದಿಲ್ಲ ಸಂಗೀತ ಅಕ್ಕ. ಕ್ಯಾಬೇಜ್ ಹರೀಶಣ್ಣ ಬಾಯಿ ಪನೊಂದಿಲ್ಲ ಇದು ಸಂಗೀತ ಅಕ್ಕ. ಪ್ರೀತಿಯಕ್ಕೆ ಇದ್ದೀರಾ? ಪ್ರಮೋದ್ ಅವರು ಬಂದು ಹಾಯ್ ಪ್ರಮೋದ್, ಹೇಗಿದ್ದೀರಿ? ಊಟ ಆಯ್ತಾ? ಉಲ್ಲರೆ ಪ್ರೀತಿ ಅಕ್ಕ. ಒಣಸಾಡೆ ಪ್ರಮೋದ್ ಇರ್ನ ಲೈವ್ ಒಂದು ಲೈಕ್ ಕೊರ್ಲವೆ. ಓಲು ರೀ ಇರ್ನ ಊರು ಓಲು. ಅಣಸ್ಮಂತ ಬರ್ತಾರೆ ಶಾಂತಕ್ಕ. ದಾರಿ ಕಜ್ಪಿತ್ತಣ ರವೀಂದ್ರಣ್ಣ ಬರ್ತಾರೆ. ರವೀಂದ್ರಣ್ಣ ಹಾಯ್. ಎಂಚಲ್ಲರು ಒಣಸ್ಮಲ್ತಾರೆ ದಾದೆ ಕಜ್ಪು. ಶಾಂತ ಸಿಸ್ ಹಾಯ್ ಪನೊಂದುಲ್ಲೆ ರವೀಂದ್ರಣ್ಣೆ. ಶಾಂತಕ್ಕ ಹಾಯ್ ಪನೊಂದುಲ್ಲೆ ಹರೀಶಣ್ಣೆ. ರವೀಂದ್ರಣ್ಣ ಹಾಯ್ ಪನೊಂದುಲ್ಲೆ ಹರೀಶಣ್ಣೆ. ಶಾಂತ ಸಿಸ್ ದುರ್ಗಾ ಸಿಸ್ ಒಣಸುಪೋಯ್ನೆ. ಹರೀಶಣ್ಣ ಹಾಯ್ ಪನೊಂದುಲ್ಲೆ ಶಾಂತಕ್ಕ. ರವೀಂದ್ರಣ್ಣ ಹರೀಶಣ್ಣಗೆ ಹಾಯ್ ಪನೊಂದುಲ್ಲೇರು. ವಿಶೇಷ ದಾಲೆಜ್ಜಿ ಪ್ರಮೋದ್ ಏರ್ನ ಪನ್ಲೆ ಏರ್ನ ಊರೋಲು ಪ್ರಮೋದ್. ಪ್ರೀತಿ ಅಕ್ಕಗೆ ಹಾಯ್ ಪನೊಂದುಲ್ಲೇರು ಶಾಂತಕ್ಕ. ವೆಜ್ ಸಾಂಬಾರೇ. ರವೀಂದ್ರಣ್ಣ ಹಾಯ್ ಪನೊಂದುಲ್ಲೇರು ಪ್ರೀತಿ ಅಕ್ಕ. ಒಣಸಂಡೆಗೆ ಏನೊಂದುಲ್ಲೇರು. ರವೀಂದ್ರಣ್ಣ ಮೀನು ಕಜಿಪುದಿಂದ ಬತ್ತನೆ ಇತ್ತ. ಓ ದೇವರೀರೆ. ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಮಾತಾಡಿ. ಎಂಕ್ ಬಟಾಟೆ ಬೀನ್ಸ್ ಬೊಕ್ಕ ಟೊಮೆಟೊ ಇದು ಸಾಂಬಾರು ಪಾರ್ದು ಸಾಂಬಾರು ಮಾಡೋದು. ಒಣಸಾಂಡು ಪ್ರೀತಿಸಿ ಸೀರ್ನ ಒಣಸಾಂಡಿಗೆ ಏನೊಂದುಲ್ಲೇರು. ಅಂದು ಬತ್ತೆಲ್ಪ ಏತು ಮೀನು ತಿಂಡಾರಿ ರವೀಂದ್ರಣ್ಣ. ಅದೇ ಪ್ರೀತಿ ಅಕ್ಕನ ಒಣಸಾಂಡಿಗೆ. ಶಾಂತಕ್ಕ ದಾದ ಕಜಿಪ್ಗೆ ಏನೊಂದುಲ್ಲೇರು ಪ್ರೀತಿ ಅಕ್ಕ. ಬನ್ನಿ ಬನ್ನಿ ಜನರೇ ಮಾತಾಡಿ. ಪ್ರಸಾದಣ್ಣ ಮೈಕೊಂಡ ಲೆಪ್ಲೆ. ವೆಜ್ ಸಾಂಬಾರು. ಇನ್ನೊಂದು ಐಡಿಯಿಂದ ಬಂದರು ಪ್ರಸಾದಣ್ಣ, ಥ್ಯಾಂಕ್ ಯು. ಬೇಗ ಬೇಗ ಲೈವ್ಗೆ ಜಾಯ್ನ್ ಆಗಿ ಲೈಕ್ ಕೊಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ.
ರವೀಂದ್ರಣ್ಣ ಥ್ಯಾಂಕ್ ಯು. ಪ್ರೀತಿ ಅಕ್ಕ ಥ್ಯಾಂಕ್ ಯು ಪ್ರಸಾದಣ್ಣ. ರೆಡ್ ಲೈಕ್ ಕೊರಿಯರ ಥ್ಯಾಂಕ್ ಯು. ಬೇಗ ಬೇಗ ಊಟ ಮಾಡಿ ಬನ್ನಿ ಜನರೇ, ನಿದ್ದೆ ಮಾಡಬೇಡಿ ಆಯಿತಾ. ಊಟ ಮಾಡಿ ಬೇಗ ಬೇಗ ಬನ್ನಿ, ಮತ್ತೆ ಲೈವ್ ಎಂಡ್ ಆದಮೇಲೆ ನಿದ್ದೆ ಮಾಡಿ ಆಯಿತಾ. 50 ಲೈಕ್ಸ್ಗೆ ಪ್ರೀತಿ ಅರವಿಂದ್ ಡ್ಯಾನ್ಸ್ ಇದೆ, ಬೇಗ ಬೇಗ ಲೈವ್ಗೆ ಒಂದು ಲೈಕ್ ಕೊಡಿ. ಈಗ ಡ್ಯಾನ್ಸ್ ಮಾಡುವವರು ಯಾರು? ನಿದ್ದೆ ಮಾಡೋದು ಬೇಡ ಅಂತ ಹೇಳಿದ್ದು ರವೀಂದ್ರಣ್ಣ. ನಿದ್ದೆ ಮಾಡೋದು ಬೇಡ, ಬಂದು ಲೈವ್ಗೆ ಸಪೋರ್ಟ್ ಮಾಡಿ, ಆ ನಂತರ ನಿದ್ದೆ ಮಾಡ್ಬೋದಲ್ಲ, ಹಾಗೆ ಹೇಳಿದ್ದು. ಪ್ರಸಾದಣ್ಣನಿಂದ ಭರತನಾಟ್ಯ ಉಂಟು, ಬನ್ನಿ. ಮತ್ತೆ ರವೀಂದ್ರಣ್ಣ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ, ಬನ್ನಿ ನೋಡಿ. ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಸೊಂಟ ಹೋಗಿದೆ ಅಲ್ಲೋ. ಸೊಂಟ ಬೇರೆ ಇಟ್ಕೊಂಡು ಬನ್ನಿ ಪ್ರಸಾದಣ್ಣ, ಬೇರೆ ಸೊಂಟ ಇದ್ರೆ ಇಟ್ಕೊಂಡು ಬನ್ನಿ ಆಯಿತಾ. ಜೈ ಗಣೇಶ್ ಅವರು ಬಂದರು. ಗಣೇಶ್ ಬ್ರದರ್ ಹಾಯ್. ಜೈ ಶ್ರೀರಾಮ್ ಥ್ಯಾಂಕ್ ಯು. ಇದು ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ಗಣೇಶ್ ಬ್ರದರ್. ಯಕ್ಷಗಾನ ಎಂಕ ಇಷ್ಟ, ಐಕ್ಯ ಬನ್ನಿ ಯಕ್ಷಗಾನ ನಾಲ್ಪುಲೇಂದ್ರ ರವೀಂದ್ರಣ್ಣ. ಹಾಗಾದರೆ ಸುಮ್ಮನಿರಿ, ಜಕ್ಕೆ ಬೇಡ ನೋಡಿ ಪ್ರಸಾದಣ್ಣ ನಿಮಗೆ ಹೇಳ್ತಿದ್ದಾರೆ. ಪ್ರೀತಿ ಅಕ್ಕ ಬನ್ನಿ ಬನ್ನಿ ಗೈಸ್, ಇಲ್ಲಿ ಡ್ಯಾನ್ಸ್ ಯಕ್ಷಗಾನ ನಿಮಗೆ ಏನೆಲ್ಲ ಬೇಕು ಎಲ್ಲ ಇದೆ, ಬನ್ನಿ. ನೀವು ಮಾತಾಡಿದರೆ ಇವರು ಹಿಂದಿ ಬರ್ಪು ಜಾತ ದಾದಾ ರವೀಂದ್ರಣ್ಣ ಹಿಂದಿ ಬರ್ಪುಂಡೆ ಯಾನು ಅಲ್ಲ, ಹಿಂದಿ ಯಾರು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಒಳ್ಳೆ ರೀತಿ ಮಾತಾಡಿ. ಹೌದು ಕರೆಕ್ಟ್ ರವೀಂದ್ರಣ್ಣ. ಮನು ಮತ್ತೆ ಬಂದರು. ಮನುಗೆ ಹಿಂದಿ ಬರ್ಪುಣತೆ ಅಲ್ಲ, ಎರಡ ಪಾತ್ರಲೆ ಗಣೇಶ್ ಬ್ರದರ್ಡ ಹಿಂದಿ ತೋಡುಡು ಬರ್ಪುಂಡ, ತೋಡುಡು ಮೀನು ಬರ್ಪುಂಡು ರವೀಂದ್ರಣ್ಣ. ಪ್ರಸಾದಣ್ಣನ ಮೆಸೇಜ್ ಸ್ಕಿಪ್ ಆಂಗೆ ಓಂಡಿ. ಇರ ಓ ಮೆಸೇಜ್ ಸ್ಕಿಪ್ ಆಯ್ನಿ ಒಂಜಿ ಬೇಜಾರುಳ್ಳಾರು ದಾದ ವಿಷಯ ಗೊತ್ತುಜ್ಜಿ ಅಳ್ದುಂಬುದು ಹೋದೆ. ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಸೊಂಟ ಹೋಗಿದೆ ಅಲ್ವಾ ಕೇಳ, ಅದಲ್ವಾ. ಬಾಯವ ಮನು ಇರ ಎಂಚಿನದು ಗೊತ್ತಾಗ್ಬಿದ್ದೀರಿ ಏನು ಇಗಳಿಗೆ ಅವರ ಬದುಕೋಪನು. MD ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮೇರೆ ಕೋ ಹಿಂದಿ ಆತಾ ಹೈ. ಹೌದಾ, ಹಾಗಾದರೆ ಮಾತಾಡಿ ಪ್ರಸಾದಣ್ಣ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಪ್ರೀತಿ ಸತೀಶ್ ಕೋ ಹಿಂದಿ ಆತೆ ಹೇ. ಆರಡೆ ಕೇಂದು ಮಲ್ಲ ಹಿಂದಿ ಬರ್ಪುಣ ಕೇಳನೆ ಪ್ರಸಾದಣ್ಣ. ರವೀಂದ್ರ ಬ್ರೋ ಎನ್ನ ಲೈವ್ ಬರ್ಪಿನ ಕೈದು ಮಲ್ದೇರು ದಾನೇನಡ ಬೇಜಾರು. ಅದೇ ರವೀಂದ್ರಣ್ಣಕ್ಕೆ ಏನಂದು ಹೇಳ್ತಲೆ ಪ್ರೀತಿ ಅಕ್ಕ. ಶ್ವೇತಾಶಿಸ್ ಬಂದರು ಹಾಯ್, ಹೇಗಿದ್ದೀರಿ, ಊಟ ಮಾಡಿದ್ರಾ? ಎಂತ ಸ್ಪೆಷಲ್ ಇತ್ತು ಸಿಸ್? ಲೈವ್ಗೊಂದು ಲೈಕ್ ಕೊಡಿ ಆಯಿತಾ. हमें अच्छे हो भैया, आप कैसे हो गणेश ब्रदर?
ನನ್ನ ಹಿಂದಿ ಸರಿ ಉಂಟ ಗೊತ್ತಿಲ್ಲ, ಆದರೂ ಮಾತಾಡಿ ಆಯಿತಾ. ಸರಿ ಇಲ್ಲದಿದ್ದರೆ ಬೈಬೇಡಿ. ಊಟ ಆಗಿಲ್ವಾ? ಇನ್ನಾಗಬೇಕಾ ಶ್ವೇತಾ ಸಿಸ್? ಲೈಕ್ ಡನ್. ಥ್ಯಾಂಕ್ ಯು. ಓಕೆ ಪ್ರಸಾದಣ್ಣ, ಮೇರೆಗೂ ಬ್ಲೂ ಚಾಯಿ. ಓಕೆ ಓಕೆ ಪ್ರಸಾದಣ್ಣ. ಹನ್ನೆರಡು ಗಂಟೆ 12 ಗಂಟೆ ಬೊಕ್ಕ ದಾದಿ 12 ಗಂಟೆ ಬೊಕ್ಕ ರವೀಂದ್ರಣ್ಣ ಮತ್ತು ಪ್ರೀತಿ ಸಿಸ್ ಮಾತಾಡ್ತಿದ್ದಾರೆ. ಮಧ್ಯದಲ್ಲಿ ನಾನು ಮಾತಾಡಲ್ಲ. ಮುದ್ದುಗ 4 ಗುದ್ದು ಹೇ ನಿಮ್ಮ ಮಂಡೆ ಹೇ ಪ್ರಸಾದಣ್ಣ, ನಿಮ್ಮ ಮಂಡೆಗೆ ಒಂದು ಗುದ್ದು ಹೇ. ಬ್ಲೂ ಇರುವವರು ಶ್ವೇತಾ ಸಿಸ್ಗೆ ಕನೆಕ್ಟ್ ಆಗಿ ಆಯಿತಾ? ಯಾರೆಲ್ಲ ಇದ್ದೀರಾ? ರವೀಂದ್ರಣ್ಣ, ಪ್ರೀತಿ ಅಕ್ಕ, ಅವರಿಗೆ ಸಪೋರ್ಟ್ ಮಾಡಿ. ಲೈವಲ್ಲಿ ಹೈಡಲ್ಲಿ ನೋಡ್ತಿರುವವರು ಕೂಡ ಶ್ವೇತಾ ಸಿಸ್ಗೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಆಯಿತಾ? ಪ್ರಸಾದ್ ಭಯ್ಯ ಕಾನಕಾಯ. ಓಕೆ ಪ್ರೀತಿ ಅಕ್ಕ, ಥ್ಯಾಂಕ್ ಯು. ರೆಸ್ಟ್ ಮನ್ಪ್ಲವೇ. ಶ್ವೇತಾ ಸಿಸ್ ನಗ್ತಿದ್ದಾರೆ. ನನ್ನ ಹಿಂದಿ ಕೇಳಿ ನಗಬೇಡ ಆಯಿತು. ಅದು ಇಲ್ಲೊಬ್ರು ಹಿಂದಿಯವರಿದ್ದಾರೆ, ಹಾಗಾಗಿ ಹಿಂದಿ ಮಾತಾಡಿದೆ ಮಾತ್ರ. ಏನಾಯ್ತೋ ಗೊತ್ತಿಲ್ಲ. ಪ್ರೀತಿ ಅಕ್ಕ ಬಾಯ್ ಆಲ್ ಅಂತ ಹೇಳ್ತಿದ್ದಾರೆ. ಪ್ರೀತಿ ಅಕ್ಕನಿಗೆ ಬಾಯ್ ಹೇಳಿ ಎಲ್ರು. ಯಾರಿದ್ದೀರಾ ಹೈಡಲ್ಲಿ? ಬನ್ನಿ ಮಾತಾಡಿ. ಪ್ರಸಾದಣ್ಣ ನನ್ನ ಹಿಂದಿ ಕೇಳಿ ಓಡಿ ಹೋದ್ರು. ಓಕೆ ಸಿಸ್, ಪಿನ್ ಮಾಡ್ತೇನೆ. ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯಿತಾ? ಪ್ರಸಾದಣ್ಣ ರವೀಂದ್ರಣ್ಣ ಲೈಕ್ ಕೊಡಿ, ಕಮೆಂಟ್ ಮಾಡಿ ಜನರೇ. ಬನ್ನಿ ಬನ್ನಿ, ವೆಲ್ಕಮ್ ಶ್ವೇತಾ ಸಿಸ್. ಪ್ರೀತಿ ಅಕ್ಕಗ ಶೀತ ಆತನಿಗೆ ಅಂಚ ಮಂಡೆ ಬೇನೆಗೆ. ಹರೀಶಣ್ಣ ಒಳ್ಳೆ ರೀತಿ ಮಾತಾಡಿ, ಇಲ್ಲಾಂದರೆ ಹೈಡ್ ಮಾಡಿ ಬಿಸಾಡ್ತೇವೆ ಅಷ್ಟೇ. ಇದು ಯಾರ ಲೈವ್? ಹೈಡ್ ಮಾಡಿ ಬಿಸಾಡ್ತೇವೆ. ರವೀಂದ್ರ ಬ್ರೋ ಪ್ಲೀಸ್ ಕನೆಕ್ಟ್ ಅಂತ ಹೇಳ್ತಿದ್ದಾರೆ. ಶ್ವೇತಾ ಸಿಸ್ಗೆ ಕನೆಕ್ಟ್ ಆಗಿ ರವೀಂದ್ರಣ್ಣ. ಹರೀಶಣ್ಣ ಶಾಂತಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಯಾವ ಶಾಂತಿ? ಜಿ ಸರ್ ಬಂದರು. ಹಾಯ್ ಸರ್, ಹೇಗಿದ್ದೀರಿ? ಊಟ ಮಾಡಿದ್ರಾ? ಲೈವ್ಗೊಂದು ಲೈಕ್ ಕೊಡಿ. ಪ್ರಸಾದಣ್ಣ ಶ್ವೇತಾ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ. ಶ್ವೇತಾ ಸಿಸ್ ರಿಟರ್ನ್ ಮಾಡಿ ಆಯಿತಾ ಪ್ರಸಾದಣ್ಣನಿಗೆ. ನಾನು ಸೂಪರ್ ಇದ್ದೇನೆ ಸರ್, ನೀವು ಹೇಗಿದ್ದೀರಿ? ಊಟ ಆಯಿತಾ ಸರ್ ನಿಮ್ಮದು? ಪ್ರಸಾದಣ್ಣನಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಶ್ವೇತಾ ಸಿಸ್. ಥ್ಯಾಂಕ್ ಯು ಸರ್ ಲೈಕ್ ಕೊಟ್ಟದ್ದಕ್ಕೆ. ರವೀಂದ್ರಣ್ಣನಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಊಟ ಇನ್ನೂ ಆಗಬೇಕಾ ಸರ್? ಎಂಥ ಊಟಕ್ಕೆ ಸ್ಪೆಷಲ್ ಇವತ್ತು? ಮನೆಯಲ್ಲಿ ಊಟನ ಸರ್, ಆಫೀಸಲ್ಲ?
ಐಡಲ್ಲಿ ಯಾರಿದ್ದೀರಾ ಬನ್ನಿ ಮಾತಾಡಿ. ಶ್ವೇತ ಸಿಸ್ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು ರವೀಂದ್ರ ಅಣ್ಣ, ಹರೀಶ್ ಅಣ್ಣ, ಪ್ರಸಾದ್ ಅಣ್ಣ ಎಲ್ಲ ಎಲ್ಲಿ ಹೋದ್ರು? ನಾಪತ್ತೆ ಆದ್ರ? ಮುನ್ನಿ ಸಿಸ್ ಮತ್ತೆ ಬಂದರು. ಬನ್ನಿ ಬನ್ನಿ. ಊಟ ಮಾಡ್ಕೊಂಡು ಬಂದ್ರ? ಎಂತಿತ್ತು ಊಟಕ್ಕೆ? ನಂದು ಊಟ ಆಯಿತು, ನಿಮ್ದಾಯ್ತಾ? ಊಟಕ್ಕೆ ಪುಳಿ ಮುಂಚ? ಭೂತಾಯಿ ಪುಳಿ ಮುಂಚೆ ಹಾಗೆ ಹೇಳಿ. ಮತ್ತೆ ಊಟಕ್ಕೆ ಪುಳಿ ಮುಂಚೆ ಅಂದರೆ ನಾನೆಂತ ಎಣಿಸೋದು? ನಾನು ಅದಕ್ಕೆಲ್ಲ ಹೆದರಲ್ಲ ಮುನ್ನಿಸಿ, ನಾನು ಅದಕ್ಕೆಲ್ಲ ಹೆದರಲ್ಲ ನಿಮ್ಮ ಕೋಪಕ್ಕೆ. GRG ಸರ್ ಇದ್ದೀರಾ? ಎಲ್ಲಿ ಹೋದ್ರಿ? ಮಾತಾಡಿ. ನಾನು ಪುಕ್ಕೇರಿ ಅಲ್ಲ. ಅದೆಂತ ಮಾರ ಪುಕ್ಕೇಲಿಗೆ? ಕನ್ನಡದಲ್ಲಿ ಮೆಸೇಜ್ ಹಾಕಿ. ನಿಮ್ಮ ಕನ್ನಡ ನೋಡಿ ಓಡಿ ಹೋಗ್ತಾರೆ ನೋಡಿ. ಈಗ ಇದ್ದವರು ಕೂಡ ಓಡಿ ಹೋಗ್ತಾರೆ. ಹೌದು, ನಾನು ಡಾನ್. ನಾನು ಕಾರ್ಕಳದ ಡಾನ್. ನಿಮ್ಮನ್ನೆಲ್ಲ ಎಂತ ಬಿಸಾಡ್ಲಿಕ್ಕುಂಟು ಗೊತ್ತು? ಕಾಲಲ್ಲಿ ಹಿಡ್ದು ಬಿಸಾಡ್ಲಿಕ್ಕೊಂಡು ನಿಮ್ಮನ್ನು. ಎಲ್ಲ ಹೋದ್ರಾ? ನಾನು ಡಾನ್ ಅಂತ ಹೇಳುವಾಗ ಎಲ್ಲರೂ ನಾಪತ್ತೆ ಆದದ್ದು ಮಾರೆ. ಇದು ಮೋಸ ಅಲ್ಲ? ಬನ್ನಿ ಬನ್ನಿ ಜನರೇ, ಎಲ್ಲಿ ಹೋದ್ರಿ? ನೀವೆಂತ ಮಾತಾಡಲ್ಲ? ಹೈಡಲ್ಲಿ ಎಂತ ಉಂಟಲ್ಲಿ? ಕಾರ್ಕಳದ ಪುಲಿ ಅದೆಂತ ಇದಕ್ಕೆ ಪದಾರ್ಥಕ್ಕೆ ಹಾಕೋದ ಪುಲಿ? ಹೌದಾ ಮುನ್ನಿ ಅಕ್ಕ? ಥ್ಯಾಂಕ್ ಯು. ಕಜ್ಜಿ ಒಂದು ಬಟಾಟೆ, ಬೀನ್ಸ್, ಟೊಮೆಟೊ ಮಿಕ್ಸ್. ರವೀಂದ್ರಣ್ಣ ಸೂಪರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. ಹೈಡಲ್ಲಿ ಎಂತ ಮೊಟ್ಟೆ ಇಡ್ತಿದ್ದೀರಾ? ಬನ್ನಿ ಮಾತಾಡಿ. ಆರು ಮಂದಿ ಇದ್ದೀರಾ? ಬನ್ನಿ ಮಾರೆ ಮಾತಾಡಿ. ಒಂದು ಹಗ್ಗ ಇದ್ರೆ ಅಲ್ಲಿಗೆ ಹಾಕಿ ಎಳಿಬೇಕು ಕೆಳಗೆ. ಹೈಡಲ್ಲಿ ಹಾಕಿ. ಮುನ್ನಿ ಸಿಸ್ ಥ್ಯಾಂಕ್ ಯು. ಬನ್ನಿ ಬನ್ನಿ ಗೈಸ್, ಬನ್ನಿ ಬನ್ನಿ. ಹರೀಶ್ ಅಣ್ಣ ಹೈಡಲ್ಲಿದ್ದು ಈಗ ಕೆಳಗೆ ಬಂದರು ನೋಡಿ. ಹರೀಶ್ ಅಣ್ಣ ಥ್ಯಾಂಕ್ ಯು. ಇನ್ನು ಯಾರಿದ್ದೀರಾ? ಬನ್ನಿ ಮಾರ. 6 ಮಂದಿ ಇದ್ದೀರಾ? ಬನ್ನಿ ಬೇಗ. ಇಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಇದೆ, ಮುನ್ನಿಸಿದ್ದು ಗಾಯನ ಕಾರ್ಯಕ್ರಮ ಇದೆ. ಬನ್ನಿ. ರವೀಂದ್ರಣ್ಣಂದು ಯಕ್ಷಗಾನ ಇದೆ. ಹರೀಶಣ್ಣ ಭರತನಾಟ್ಯ ಮಾಡ್ತಾರೆ ನೋಡಿ. ಬನ್ನಿ. ಸಂದೀಪ್ ಬ್ರದರ್ ಬಂದರು. ಹಾಯ್ ಬ್ರದರ್. ಒಣಸಾಂಡೆ ಎಂಚೊಲ್ಲರ್. ಮುನ್ನಿಸಿಸ್ ಕೋಪದಲ್ಲಿದ್ದಾರೆ. ಈಗ ಯಾರಿಗಾದರೂ ಹೊಡಿಬೋದು ಹೈಡಲ್ಲಿದ್ದವರಿಗೆ. ಬೇಗ ಕೆಳಗೆ ಬನ್ನಿ. ಲೈಕ್ ಕೊಡದವರು ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ ಬನ್ನಿ. ಶಾಂತಕ ನೈಸ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಣಸಾಣ ಬ್ರದರ್ ಇರ್ನಾಂಡೆ ದಾದೆ ಕಜಿಪ್ಪು. ಶಾಂತಕ ಥ್ಯಾಂಕ್ ಯು. ಕಾರ್ಕಳ ಮುದ್ದು ಕನ್ನಡ ಸೂಪರ್ ಪಾತಿರೋಳು. ಓ ಥ್ಯಾಂಕ್ ಯು ರವೀಂದ್ರಣ್ಣ. ಈರೇ ಅಂತ ಬೇತೆಲ್ಲ ಮಂತಿಚೇರು ದಾದೆ ಕಜಿಪ್ಪಿತ್ತಂಡ ಸಂದೀಪ್ ಬ್ರದರ್. ಮುನ್ನೆ ಅಕ್ಕ ಸಾಂಗ್ ಹೇಳ್ತಾರೆ ಈಗ ನೋಡಿ, ಕೇಳಿ ಆನಂದಿಸಿ ಬನ್ನಿ.
ಲೈವ್ಗೆ ಬಂದರೆ ಮಾತ್ರ ಅವರ ಹಾಡು ಕೇಳ್ಬೋದು. ಬನ್ನಿ. ಶಾಂತಕ್ಕ ಥ್ಯಾಂಕ್ ಯು. ಬೇಲೆ ಅವೊಂದಿತ್ಲಕನೆ ಪಾತೆರ್ನು ಶಾಂತಕ್ಕ ಚಿರ್ದು ಬೇಲೆಲ್ಲ ಮಲ್ಪು ನಿಂಚಿದ್ ಪಾತೆರ್ನು ಹರೀಶ್ ಅಣ್ಣೆ ಅಂದೆ ಏರ್ನ ಲೈವ್ ಬೈದರಾ ಮುನ್ನಿಸಿ ಹಾಯ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕನಿಗೆ ಹಾರ್ಟ್ ಕೊಡ್ತಿದ್ದಾರೆ ಮುನ್ನಿಸಿಸ್. ಯಕ್ಷಗಾನ ಸೂಪರ್. ಇಲ್ಲಿ ಎಲ್ಲಿ ಯಕ್ಷಗಾನ ಆಗ್ತಾ ಉಂಟು ರವೀಂದ್ರಣ್ಣ? ಪ್ರೀತಿಸಿಸ್ ಹೋದ್ರು. ಮೀನು ಕಜಿಪ್ಪೆ ಇಂಚಿನ ಬಂಗುಡೆ ಮೀನ ಭೂತಾಯ ಓ ಮೀನಿತ್ತಂಡು. ಶಾಂತಕ್ಕನಿಗೆ ನನ್ನ ಲೈವ್ ನೋಟಿಫಿಕೇಶನ್ ಹೋಗಲ್ಲ. ಅದು ಎಲ್ಲಿ ಬ್ಲಾಕ್ ಆಗಿದೆ ಮುನ್ನಿಸಿಸ್? ಎಲ್ಲಿಯಾದರೂ ಬೇಲಿ ಹಾಕಿದ್ದಾರಾ? ಎಂಕ್ ಬಟಾಟ ಬೀನ್ಸ್ ಟೊಮೆಟೊ ಕಜಿಪ್ಪು. ಮುನ್ನಿಸಿಸ್ ಮತ್ತೆ ಶಾಂತಕ್ಕ ಮಾತಾಡ್ತಿದ್ದಾರೆ. ಅವರವರೇ ಮಾತಾಡಲಿ, ನಾನು ಮಧ್ಯಕ್ಕೆ ಹೋಗಲ್ಲ. ಭೂತಾಯಿ ಕಜಿಪ್ಪೆ ಹೊಲ್ತು ಕಡಲ್ದನ ಭೂತಾಯಿ ಹೊಲ್ತು ತೋಡುದಾನೆ ಸಂದೀಪ್ ಬ್ರದರ್. ದಾದನ ದೋಷ ಉಪ್ಪೋಡು ಮುನ್ನಿಸಿಸ್. ಅದೇ ನಾಗವಲ್ಲಿನ ಸಮಸ್ಯೆ ಎಪ್ಪೋಡು ಶಾಂತಕ್ಕ. ನಿಖಲ್ ಪೂರ ಮಲ್ಲ ಡಾನ್ ನಕ್ಲನ್ ಲೈವ್ ಪೊಲೆ ಒಂದು ಎಂಕ ಡೈಲಾಗ್ ಹಾಕಿನತ್ತೆ ಹಿರೇಗುಂಡು ತುಲೆ ಮುನ್ನಿಸಿಸ್. ಡಾನಿಯರ್ ಅದೇ ಕೇನಂದುಲ್ಲೆ ಡಾನಿಯರ್. ಸಂದೀಪ್ ಬ್ರದರ್ ಉಲ್ಲರೆ ಪಾತೆರ್ಲೆ ಹೈಡಲ್ಲಿದ್ದವೆ. ಬನ್ನಿ, 4 ಮಂದಿ ಇದ್ದೀರಾ, ಬನ್ನಿ. ಯಾರಿದ್ದೀರಾ ಮಾತಾಡಿ. ಒಣಸಾಡಿ ಮುನ್ನಿಸಿಸ್ಗೆ ಏನೊಂದಿರ್ಲೇರೆ ಶಾಂತಕ್ಕ. ಭೂತಾಯಿ ಕಡಲ್ದಾನೆ ಯಾನ್ ತೋಡುಡು ಮಿನಿ ಭೂತಾಯಿ ತಿಕ್ಕುಂಡ ಇನ್ನೆನ್ನೀನಿ ಸಂದೀಪ್ ಬ್ರದರ್. ದಾದೆ ಸ್ಪೆಷಲ್ಗೆ ಏನೊಂದಿರ್ಲೇರು ಶಾಂತಕ್ಕ. ಡಾನ್ ನಕಲು ಸುಮಾರು ಇಲ್ಲ ಅಂದೆ ಮುನ್ನಿಸಿಸ್. ಏರಾದಿಪ್ಪವು ಡಾನ್ ಏರಿಯ ಮುನ್ನಿಸಿಸ್ಗೆ ಏನೊಂದಿರ್ಲೇರು ಶಾಂತಕ್ಕ. ಯಾನೇ ಮಲ್ಲ ಎನ್ನನೇ ಮಲ್ಲವನ್ ಯಾನತ್ ಎಂಕಲೈಕ್ ಸಂಬಂಧ ಇಜ್ಜಿ ಮುನ್ನಿಸಿಸ್. ಸಂದೀಪ್ ಬ್ರದರ್ ತೆಲ್ತೊಂದಲ್ಲೇರು ತೋಡುಡು ಭೂತೆ ತಿಕ್ಕುಣಿಕೆ ಅತ್ತೆ ಸಂದೀಪ್ ಬ್ರದರ್. ಕುಡಂಜಿ ಬತ್ತೇರು ಹೀರೋ ಅಣ್ಣೆ ಒಂದು ಕುಡ್ಲದ ಹೀರೋ ಬತ್ತೇರು ಬಿರುವಜಣ್ಣೆ. ಹಾಯ್ ಬಿರುವಜಣ್ಣ. ಲೈವ್ಗೆ ಒಂಜಿ ಲೈಕ್ ಕೊರ್ಲೆ ಒಂಜಿ ಡಾನ್ ಕಾರ್ಲ ಪುಲಿ ಅತ್ತಿ ಓ ಫಿಲಿಮ್ ಅಲ್ಲೇ ಮಾರೆ ಓ ಮುನ್ನಿಸಿಸ್ ಇರೇನುಂಡತೆ ಇರ್ ಪುಲಿ ಬಂದು ಹಾಕ್ಲ ಕಜಿಪು ಕೊನೋದು ಪಾಡೇರೆ ನಾನು. ಬಿರ್ವಸ್ ಬ್ರೋ ಹಾಯ್ ಪನೊಂದುಲ್ಲೇರು ರವೀಂದ್ರಣ್ಣೆ. ಮುನ್ನಿಸಿಸ್ ಕೋಪಡುಲ್ಲೇರು ಎರ್ರ ಮಿತ್ತು ಕೋಪ ಎಂದು ಗೊತ್ತಾ ಅಂದಿಜ್ಜಿ. ಮುನ್ನಿಸಿಸ್ ತೆಲ್ಪೇರು ರವೀಂದ್ರಣ್ಣ ಹಾಯ್ ಪನೊಂದುಲ್ಲೇರು ಬಿರ್ವಸಣ್ಣೆ. ಆಂಡ ಬಿರ್ವಸಣ್ಣೆ ಇಂಕೊಂಜಿ ಹಾಯ್ ಪಂಚೇರು ದಾಯಿಗಿಂದು ಗೊತ್ತುಜ್ಜಿ. ಸಂದೀಪ್ ಬ್ರದರ್ ಉಲ್ಲಾರೆ ದೂರ ಪೋಯಾರು. ಹೈಡಲ್ಲಿ 6 ಮಂದಿ ಇದ್ದೀರಾ, ಬನ್ನಿ ಬನ್ನಿ ಡ್ಯಾನ್ಸ್ ನೋಡು ಇಲ್ಲಿ. ಮತ್ತು ಸಂಗೀತ ಕಾರ್ಯಕ್ರಮ ಉಂಟು, ಬನ್ನಿ. ಸಂದೀಪ್ ಬ್ರದರ್ ಉಲ್ಲೇರಿಗೆ ಸಂದೀಪ್ ಬ್ರದರ್ ಹಿಡ್ದಾದೆ ಡ್ಯಾನ್ಸ್ ಮಲ್ಪರ ಆತು ಪದ್ಯ ಪನ್ಪರ. ಮುದ್ದುಗು ಎನ್ನ ಚಾನಲ್ ಗೊತ್ತುಂಡು. ನಾವು TV9 ಚಾನಲ್ ಪರ್ಲೆ ಮುನ್ನಿಸಿಸ್
ಇರ್ನ ಚಾನಲ್ TV9 ಅಂದೇ ಬಿರುಸಣ್ಣ ಎನ್ನ இவங்க பத்தண்ட ஹாய் பண்ணலக்கா நான் ஓகே ஓகே எட்ட அப்படி இருக்கு தேவர் எட்ட அனுப்படு 100 ವರ್ಷ ದೇವ್ರ ಇರನ್ ಕಾಪಾಡು ಏಪಲ್ ಬರಂದಿಪ್ಲೆ ಯಾನ್ ಪನ್ನೋಡ ಕೇನ್ವಾರ ಏನಪ್ಪ ನೋಡು ಅಂತೆ ಯಾನ್ ಯೋಚನೆ ಅನ್ಪ ಇರ್ ಪೋಚಿ ಮುಲ್ಪನಂತಲೆ ಪೊರ ಅಲ್ಲೇ ಲೈವ್ ಎಂಡ ಅನಮುಟ ಸಂದೀಪ್ ಬ್ರದರ್ ಒಂದು ಅಣ್ಣೇಟೇನೆ ಬೇರೆ ತಂಡ ಎಲ್ಲ ಅನ್ಪಲಿ ಇನ್ನು ಒಂಜಿ ರಜೆ ಮಾಡ್ಲೆ ಮುನ್ನಿಸಿಸ್ ಗೊತ್ತಿಪ್ಪು ಇರ್ನ ಕೆಲವ ಇಡುಂಡತೆ ಈರೊಂಜಿ ನಾನಾ ವಿಷಯ ಬರ್ಪಾರತ್ತೆ ಮುಂಚೆ ಒಂಚೂರು ಡೌಟು ಹೈಡಲ್ಲಿದ್ದವರು ಬನ್ನಿ ಒಂಜಿ ಸಾಂಗ್ ಪನ್ಲೆ ನಿಕದ ಕಮೆಂಟ್ ಪಾಡ್ಲೆ ನಿಕಲ್ ಕಮೆಂಟ್ ಪಾಡ್ಲೆ ಸಾಂಗ್ ಗೊತ್ತಿತ್ತನ ಪನ್ಕ ಹೈಡಡ್ ಒಂಜಿ ಫ್ರೆಂಡ್ ಉಲ್ಲೇರು ರವೀಂದ್ರ ಅಣ್ಣನ ಫ್ರೆಂಡ್ ಏನ್ ಹೈಡ್ ಉಲ್ಲೇರ್ಗೆ ಅರೇನೊಂಜಿ ಲೆಪ್ಲೆ ಮಾರೆ ತಿರ್ತು ಏರಾಂಡ ಲೆಪ್ಲೆ ಏನ ಒಂದೇ ಐಡಿಯಾ ಮುನ್ನಿಸಿಸ್ ಇರು ಬೇತ ಪುದರ್ ಚೇಂಜ್ ಇತ್ತು ನಾನಿ ಅಂದೆ ಮೇರು ಸಂದೀಪ್ ಬ್ರದರ್ ಪದ್ಯ ಅನ್ಪೇರಿ ಕೆಬಿ ಕೊಡ್ದು ಕೇನ್ಲೇವೆ ಉಲ್ಲೇರ್ಗೆ ಯಾರು ಏರ್ಪುರ ಉಲ್ಲಾರ ಸಂದೀಪ್ ಬ್ರದರ್ ಪದ್ಯ ಅನ್ಪೇರಿಗೆ ಏನ್ಲೆ ಹೈಡಲ್ಲಿದ್ದವ್ರು ಬನ್ನಿ ಮರಕ್ಕೆಲ್ಲ ಅಕಲ್ ಬರ್ಪುಜೇರಿಗೆ ಹೈಡ್ ಸಪೋರ್ಟ್ ಮಾಡ್ಕೊಂಡ ಎಡ್ಡ ರವೀಂದ್ರ ಅಣ್ಣ ಇವ್ರನ್ನ ಫ್ರೆಂಡ್ ಅಕ್ಲ ಅಂಚೆನೆ ನಂದು ಹೈಡ್ ಇಪ್ಪುನ ಅಂದು ಹ್ಞೂ ಯಾನ್ ಬೇತೆ ಪುದರಡು ಬರ್ಪುಜಿ ಅಂದೆ ಮುನಿಸಿಸ್ ಓಕೆ ಓಕೆ ನೂರು ಬ್ರದರ್ ಬಂದರು ಹಾಯ್ ನೂರು ಬ್ರದರ್ ಹೇಗಿದ್ದೀರಿ ಊಟ ಮಾಡಿದ್ರಾ ಲೈಕ್ ಡನ್ ಥ್ಯಾಂಕ್ ಯು ಈರ್ ಪದ್ಯ ಬಂದ್ಪುಜಾರೆ ಈರ್ ವೈಟ್ ಫೇಮಸ್ ಆಗ್ತಾರೆ ಡ್ಯಾನ್ಸ್ ಬೊಕ್ಕ ಹೆಚ್ಚಿನ ಯಕ್ಷಗಾನ ವೈಟ್ ಆಂಡಲ ಒಲ್ಲಾರ ಸಂದೀಪ್ ಬ್ರದರ್ ಇರ್ನ ಅನುಭವ ಬಂದೆ ವೈಟ್ ಪುರ ಒಲ್ಲಾರ ಪಾಪಗೆ ಹೈಡ್ ಇತ್ತುನ ಅಯ್ಯೋ ಬಿರೋಸಣ್ಣ ಅವು ರವೀಂದ್ರ ಅಣ್ಣನ ಫ್ರೆಂಡ್ಗೆ ಅವು ಹೈಡ್ ಇಪ್ಪುನು ಆಟೋ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರು ಬ್ರದರ್ ಅಶು ಅಕ್ಕ ಬಂದರು ಹಾಯ್ ಅಶು ಅಕ್ಕ ಹೈಡಲ್ಲಿದ್ದವರು ಪಾಪದವರು ಬೇಗ ಕೆಳಗೆ ಬನ್ನಿ ಬಿರೋಜಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರು ಬ್ರದರ್ ಸೂಪರ್ ಥ್ಯಾಂಕ್ ಯು ಮುನ್ನಿ ಅಕ್ಕ ಅಶು ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ನೂರು ಬ್ರದರ್ ಅಶು ಅಕ್ಕ ಲೈಕ್ ಕೊಟ್ರಂತೆ ಥ್ಯಾಂಕ್ ಯು ಹಾಯ್ ಹಾಯ್ ನೂರು ಬ್ರದರ್ ನೂರು ಬ್ರದರ್ಗೆ ಹಾಯ್ ಅಂತ ಹೇಳ್ತಿದ್ದಾರೆ ಅಶು ಅಕ್ಕ ಮತ್ತೆ ಬಿರೋಜಣ್ಣ ಮುನ್ನಿಸಿಸ್ ಹೋಗ್ತಿದ್ದಾರಂತೆ ಯಾಕಂತ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀರಿ ನೀವೀಗ ಬನ್ನಿ ನೂರು ಬ್ರದರ್ ಊಟ ಮಾಡಿಲ್ವಾ ಬನ್ನಿ ಅಶು ಅಕ್ಕನಿಗೆ ಹಾಯ್ ಅಂತ ಹೇಳ್ತಿದ್ದಾರೆ ಬಿರುವಜಣ್ಣ ಗುಡ್ ನೈಟ ಮುನ್ನಿ ಅಕ್ಕ ಇತ್ತ ಇರ್ಬೋದು ಜಿಪ್ಲಿ ಅಶು ಅಕ್ಕ ಊಟ ಆಯ್ತು ಅಂತ ಕೇಳ್ತಿದ್ದಾರೆ ನೂರು ಬ್ರದರ್ ಬಿರೋಜಣ್ಣನಿಗೆ ಹಾಯ್ ಅಂತ ಹೇಳ್ತಿದ್ದಾರೆ ಅಶು ಅಕ್ಕ DJ ಸುಶಾಂತ್ ಅವರು ಬಂದರು ಹಾಯ್ ಹೇಗಿದ್ದೀರಿ ಊಟ ಮಾಡಿದ್ರಾ ಸುಶಾಂತ್ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ರವೀಂದ್ರಣ್ಣ ಯಾನು ಯಕ್ಷಗಾನ ಪಾರ್ಟ್ ಮಲ್ತು ಇತ್ತಾತ ಅದು ನನಗೆ ಗೊತ್ತಿಲ್ಲ ನೀವು ಯಕ್ಷಗಾನ ಪಾರ್ಟ್ ಮಾಡಿದ್ರಾ ರವೀಂದ್ರಣ್ಣ ಮುದ್ದು ಹುಲಿಗೆ ಒಂದು ಕೊಟ್ಟಿದ್ದೀನಿ ಈಗ ಯಾಕಿರ್ಬೋದು ಹೈಸ್ಕೂಲ್ ಕಾಲೇಜ್ನಲ್ಲಿರುವಾಗನಾ ರವೀಂದ್ರಣ್ಣ ಈಗ ಒಂದು ಯಕ್ಷಗಾನ ಮಾಡಿ ಆಯ್ತಾ ಇಲ್ಲಿ
ಜನ ಬರ್ತಾರೆ ನಿಮ್ಮ ಯಕ್ಷಗಾನ ನೋಡಲಿಕ್ಕೆ ರವೀಂದ್ರಣ್ಣ. ಎಲ್ಲಂಜಿ ಈ ರವೀಂದ್ರಣ್ಣ ಬಿರೋದಣ್ಣನ ಮಂಡೆ ದೀಪ ಎತ್ತುತ್ತಲೆ. ಅಶೋಕ ಅಂದು ಊಟ ಆಯ್ತಂತೆ. ನೂರು ಬ್ರದರ್ ನಿಮ್ಮದು ಊಟ ಆಯ್ತಂತ ಕೇಳ್ತಿದ್ದಾರೆ ಅಶೋಕ. 100 ಲಡ್ಡು ಅನ್ನಿ. 100 ಲಡ್ಡು, ನನಗೆ ಒಂದು ಲಡ್ಡು ಕೊಡಿ ಆಯಿತಾ. ಅಶೋಕ ಆಯಿತು ಊಟ ಅಂತ ಹೇಳ್ತಿದ್ದಾರೆ. DJ ಸುಶಾಂತ್ ಎಂಚೊಲ್ಲಾರ ಅಯಾನ್ ಸೌಖ್ಯ ಏರ್ ಎಂಚೊಲ್ಲಾರ ಸುಶಾಂತ್ ಒಣಸಾಂಡೇರ್ನಾ ಮುನ್ನಿಸಿ ಹೋದ್ರ ಆಯ್ತಾ ಬಾಯ್ ಅಂತ ಹೇಳಿ ಹೋದ್ರು ಬಿರುವಜಣ್ಣ. ಎನ್ನ ಒಣಸಾಂಡಿ ಎರ್ನಾಡ ದಾದೆ ಕಜಿಪಿತ್ತಂಡು ಸುಶಾಂತ್. ಮುದ್ದು ಹುಡ್ಲಿ ಕಾಣೆಯಾಗಿದ್ದಾರೆ, ಪೇಪರ್ನಲ್ಲಿ ಬಂದಿದೆ ಮುದ್ದು ಹುಡ್ಲಿ. ಹೌದಾ, ಎಲ್ಲಿ ಕಾಣೆಯಾಗಿದ್ದಾರೆ ಹುಡುಕಿ ಕೊಡಿ ನೂರ್ ಬ್ರದರ್. ಸುಶಾಂತ್ ಇಡ್ ತುಳುವ ಎಡ್ಡಾಂಡ್ ಮೂಲು ತುಳು ಭಾಷೆದ ಮಸ್ತ್ ಜನ ಒಳ್ಳೆಯರು. ನೂರ್ ಬ್ರದರ್ ಯೋಚನೆ ಮಾಡ್ತಿದ್ದಾರೆ, ಏನಾಯಿತು? ಲಡ್ಡು ಸಿಹಿ ಇರುವೆ ಮುತ್ತುಗೊಳ್ಳುತ್ತೆ ಅಶೋಕ್ ಕೇಳ್ತಿದೆ. ದಾದೆ ರವೀಂದ್ರಣ್ಣ ಪಂಡಾರ ಅಶೋಕ ಅಂತ ಯೋಚನೆ ಮಾಡ್ತಿದ್ದಾರೆ ನೂರು ಬ್ರದರ್. 100 ಗುಡ್ ಅಂತ ಹೇಳ್ತಿದ್ದಾರೆ. ಎಲ್ಲಂಜಿ ಗೊತ್ತಾಗ್ನತ್ತೆ ಮಲ್ಲ ಇಜ್ಜಿ ಎಲ್ಲಂಜಿ ಗೊತ್ತಾವಡ್ನಿಕ್ಲೆ. ಸುಶಾಂತ್ ಒಣಸಾಂಡ ದಾದೆ ಕಜಿಪಿತ್ತನು ಸುಶಾಂತ್. ನಿಮಗೆ ಲಡ್ಡು ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಏನು ಮುದ್ದು? ನನಗೆ ಬೇಡ, ನೀವು ತಿನ್ನಿ. ತಿನ್ನಬಾರ್ದಂತೆ ನೂರು ಬ್ರದರ್. ಒಣಸಾಂಡ್ ಅಂತ ಹೇಳ್ತಿದ್ದಾರೆ ನೂರು. ಸವಿತಕ್ಕ ಬಂದರು. ಹಾಯ್ ಸವಿತಕ್ಕ. ಎಂಚೊಲ್ಲರು ಒಣಸಾಂಡೆ ಪೊದು ಮರ್ದಗು ಮತ್ತೆ ಸಾರಿ ಇನ್ನು ಎಂಥ 100 ಲಡ್ಡು ಅವರೇ ಅಂತ ಹೇಳ್ಬೇಕಾ? ಸವಿತಕ್ಕ ಯಾನ್ ಬತ್ತೆ ಬಂದ್ರೆ ಬರೆ ಬರೆ ಲಡ್ಡು ತಮ್ಮನಿಗೆ ಸವಿತಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ. ಕೋರಿ ಕಜಿಪ್ಪೆ ಇಲ್ಲದ ಕೋರಿಯ ಫಾರ್ಮದ ಕೋರಿಯ ಸುಶಾಂತ್. 100 ಬ್ರದರ್ ಮುದ್ದುಲಿ ಅಂತ ಆಲೋಚನೆ ಮಾಡ್ತಿದ್ದಾರೆ. ಮುದ್ದು ನಿನ್ನ ಅಕ್ಕ ಬಂದೆ, ಬನ್ನಿ ಬನ್ನಿ ಅಕ್ಕ. ಹೈಡಲ್ಲಿ ಇದ್ದವರು ಲೈಕ್ ಕೊಡಿ, ಲೈಕ್ ಆದರೂ ಕೊಡಿ ಅಂತ ಕೇಳ್ತಿದ್ದಾರೆ ಬಿರುವಸಣ್ಣ. ಅವರ ಮಾತಿಗೆ ಬೆಲೆ ಕೊಟ್ಟಾದರೂ ಒಂದು ಲೈಕ್ ಆದರೂ ಕೊಡಿ ಮಾರೆ. ವಿಜಯಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ 100 ಬ್ರದರ್. ಸಿಹಿ ತಿನ್ಪುನಿ ಮಸ್ತ್ ಮುದ್ದು. ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಸವಿತಕ್ಕ. ಇದು ಯಾರು ಹೇಳಿದ್ದು ನಿಮಗೆ? 100 ಬ್ರದರ್ ಎಂತ ದುರ್ಬಿನ್ ಇಟ್ಕೊಂಡು ನೋಡ್ತಿದ್ದಾರೆ ಹೈಡಲ್ಲಿ ಯಾರಿದ್ದಾರಂತ. ಸುಶಾಂತ್ ಇದ್ದೀರಾ? ಹೋದ್ರಾ? ಬನ್ನಿ ಮಾತಾಡಿ. ಸಂದೀಪ್ ಬ್ರದರ್ ಎಲ್ಲಿ ಹೋದ್ರಿ? ಮಾತಾಡಿ. ರವೀಂದ್ರಣ್ಣ ಬಿರುವಜಣ್ಣ ನಿತ್ಯ 2-3 ದಿನ ಮಳೆ ಸಾಧ್ಯತೆ ಹವಾಮಾನ ವರದಿ ಮಾಡಿದೆ ಮುತ್ತು. ಹೌದಾ, ಇವತ್ತು ಮಳೆ ಬರ್ಬೋದಾ? ಬರಲಿ. ಲೈಕ್ ಡನ್ ಅಂತ ಹೇಳ್ತಿದ್ದಾರೆ 100 ಬ್ರದರ್. ಥ್ಯಾಂಕ್ ಯು. ನಾನು ಸೂಪರ್ ಇದ್ದೇನೆ 100 ಬ್ರದರ್. ನೀವು ಹೇಗಿದ್ದೀರಿ? ಸಂದೀಪ್ ಅವರು ಹೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಲೈವ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮೆಸೇಜ್ ಆಗ್ತಿಲ್ಲ. ಲೈವ್ ಇದು ಹೈಡಲ್ಲಿ ಎಂತ ಮೊಟ್ಟೆ ಇಡುದ ಸಂದೀಪ್ ಬ್ರದರ್? ಬನ್ನಿ ನಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇದ್ಯಾರು ರವೀಂದ್ರಣ್ಣ? ನೀವು ಉಡುಪಿಯಲ್ಲಿದ್ದೀರಾ? 100 ಬ್ರದರ್ ಯೋಚನೆ ಮಾಡ್ತಿದ್ದಾರೆ. ನೀವು ಯೋಚನೆ ಮಾಡಿ ಇನ್ನೂ ಸಣ್ಣ ಆಗ್ತೀರಾ 100 ಬ್ರದರ್. ಯೋಚನೆ ಮಾಡಬೇಡಿ ಆಯಿತಾ? ಮುದ್ದು ಇಲ್ಲಿ ನೀವು ಹೆಂಗೆ ಇದ್ದೀರಾ ಏನು? ನಾನು ಹೆಂಗೆ ಇದ್ದೇನೆ? ನಾನು ಇದ್ದಾಗಿದ್ದೇನೆ 100 ಬ್ರದರ್. ಆಟೋ ಅಣ್ಣ ಇದ್ದಾರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇದು 2 ಐಸ್ ಕ್ರೀಮ್ ತಂದರು, ಅದು ಕಡಿಮೆ ಆಯಿತು 100 ಬ್ರದರ್. ಇಲ್ಲಿ ತುಂಬ ಜನ ಇದ್ದಾರೆ ಮತ್ತು ಹೈಡಲ್ಲಿ ಕೂಡ ಇದ್ದಾರೆ. ಅವರಿಗೆ ಕೂಡ ಐಸ್ ಕ್ರೀಮ್ ಕೊಡಬೇಕು. ಜಾಸ್ತಿ ತನ್ನಿ, ಅವರಿಗೆ ಕೂಡ ಕೊಡಿ ಐಸ್ ಕ್ರೀಮು. ನೀವು ಐಸ್ ಕ್ರೀಮ್ ಕೊಟ್ಟರೆ ಬರ್ತಾರೆ, ಅವರು ಮಾತಾಡ್ತಾರೆ.
ಇಲ್ದಿದ್ರೆ ಅವರು ಅಲ್ಲೇ ಇರ್ತಾರೆ. 100 ಬ್ರದರ್ ಕ್ವಶನ್ ಆಗ್ತಿದ್ದಾರೆ, ನೀವು ಇದ್ದಾಗ ಹೆಂಗೆ ಇರುತ್ತ? ನಾನು ಇದ್ದಾಗ ಅಂದರೆ ನಾನು ಹೇಗಿದ್ದೀನೋ ಹಾಗೆ ಇದ್ದೀನಿ ನೋಡಿ, ಚೇಂಜಸ್ ಆಗ್ತಿರ್ತಾವೆ. 19 ಲೈಕ್ ಬಂತು. ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಮಾತಾಡಿ. ಸುಶಾಂತ್ ಇದ್ದೀರಾ? ಸವಿತಕ್ಕೆ ಇದ್ದೀರಾ? ಯಾರಿದ್ದೀರಾ? ಸಂದೀಪ್ ಬ್ರದರ್ಗೆ ಐಸ್ ಕ್ರೀಮ್ ಬೇಡಂತೆ, ಅವರಿಗೆ ಶೀತ ಆಗ್ತದಂತೆ, ಅದಕ್ಕೆ ಐಸ್ ಕ್ರೀಮ್ ತಿನ್ನಲ್ಲ. ಅವರಿಗೆ ಐಸ್ ಕ್ರೀಮ್ ಕೊಡಬೇಡಿ ಆಯಿತಾ? ನನ್ನ ಲೈವಲ್ಲಿ ಯಾರು ಸಂದೀಪ್ ಬ್ರದರ್ಗೆ ಐಸ್ ಕ್ರೀಮ್ ಕೊಡಬೇಡಿ, ಮತ್ತು ಆರೋಗ್ಯ ಹಾಳಾದರೆ ಮತ್ತೆ ಎಂತ ಮಾಡೋದು ಅಲ್ವಾ ಸಂದೀಪ್ ಬ್ರದರ್? ಐಸ್ ಕ್ರೀಮ್ ತಿಂದರೆ ಅಲ್ಲು ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ದೆಹಲಿ ಸರ್ಕಾರದ ವ್ಯಾಪ್ತಿಗೆ ತರುವ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ವಿನಂತಿ. ಹೌದಾ ನೋಡು ಬ್ರದರ್? ಬಿರುವಾಸಣ್ಣ, ಐಸ್ ಕ್ರೀಮ್ ಮೇಯ್ನ್ ಹೈಡಲ್ಲಿದ್ದವರಿಗೆ ಕೊಡಬೇಕು. ಹೌದಾ? ಹೈಡಲ್ಲಿದ್ದವರಿಗೆ ಒಂದು 4 ಮಂದಿ ಇದ್ದಾರೆ, ಅವರಿಗೆ ಒಂದೊಂದು ಐಸ್ ಕ್ರೀಮ್ ಕೊಡಿ 100 ಬ್ರದರ್. ಮತ್ತು ನೀವೆಂತ ಚಾಕ್ಲೇಟ್ ಏನೆಲ್ಲ ತಂದಿದ್ದೀರಾ ಹೈಡಲ್ಲಿದ್ದವರಿಗೆ ಕೊಡಿ. ಸಂದೀಪ್ ಬ್ರದರ್ ಹೇಳ್ತಿದ್ದಾರೆ, ನಾನು ಹೇಳಿದ್ದು ಕರೆಕ್ಟ್ ಅಂತೆ, ಅವರಿಗೆ ಶೀತ ಆಗ್ತದಂತೆ, ಹಾಗಾಗಿ ಅವರಿಗೆ ಯಾರು ಐಸ್ ಕ್ರೀಮ್ ಕೊಡಬೇಡಿ, ಬೇರೆ ತಿಂಡಿ ಏನಾದರೂ ಇದ್ದರೆ ಅವರಿಗೆ ಕೊಡಿ, ತಿಂತಾರೆ. ಶ್ವೇತಾ ಸಿಸ್ ಬಂದರು. ಹಾಯ್ ಶ್ವೇತಾ ಸಿಸ್, ಹೇಗಿದ್ದೀರಿ? ಊಟ ಮಾಡಿದ್ರಾ? ಲೈವ್ಗೊಂದು ಲೈಕ್ ಕೊಡಿ. ಊಟ ನಂದು ಊಟ ಆಯಿತು ಸಿಸ್, ನಿಮ್ದು ಆಯಿತಾ ಊಟ? ಲೈಕ್ ಡನ್, ಥ್ಯಾಂಕ್ ಯು ಶ್ವೇತಾ ಸಿಸ್. ನನಗೆ ಫಸ್ಟ್ ಕೊಡಿ. ಇವರಿಗೆ ಶ್ವೇತಾ ಸಿಸ್ಗೆ ಇದು ಕೊಡಿ ಆಯಿತಾ, ಎಂತ ಐಸ್ ಕ್ರೀಮ್ ಕೊಡಿ, ಅವ್ರು ತಿಂತಾರಂತೆ, ಅವರಿಗೆ ಶೀತ ಎಲ್ಲ ಆಗಲ್ಲಂತೆ, ಅವ್ರಿಗೆ ಕೊಡಿ ಆಯಿತಾ? ಅವರಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅಂತೆ. ಮುದ್ದಲ್ಲಿ ನಿಮಗೆ ಮಂಡೆಗೆ ಕೊಡಬೇಕು ಒಂದೀಗ. ಯಾಕೆ 100? ಸಾರಿ, ಲಡ್ಡು 100 ಲಡ್ಡು ಅವರೇ. ನನ್ನ ಅಣ್ಣ ಬಂದರು, ಶೈಲೇಶ್ ಅಣ್ಣ. ಹಾಯ್ ಶೈಲೇಶ್ ಅಣ್ಣ, ಊಟ ಆಯಿತಾ? ಹೇಗಿದ್ದೀರಿ? ಶ್ವೇತಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ 100 ಬ್ರದರ್. ಎನ್ನ ವಣಸಾಂಡ್ ಶೈಲೇಶ್ ಅಣ್ಣ ಇರ್ನಾಡ ದಾದೆ ಕಜ್ಪು. ಶ್ವೇತಾ ಸಿಸ್ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಯಾಕೆ ಐಸ್ ಕ್ರೀಮ್ ಕೊಟ್ಟದಕ್ಕೆ ಥ್ಯಾಂಕ್ ಯು? ಶ್ವೇತಾ ಸಿಸ್ ಬ್ಲೂ ಕೊಟ್ಟಿದ್ದೇನೆ ನಿಮಗೆ ನೋಡಿ ಆಯಿತಾ? ಬಿರ್ವಾಸಣ್ಣ, ಅವು ರೋಸ್ ಏರೆಗ್ ದೀತಿನ್, ಅವು ರೋಸ್ ಗಿಡಟ್ ಜಾಗಿತ್ತು ಜಿಗ ಅಂಚನ ಡಿ ಪಿ ಪಾಡ್ನಿ ಬಿರ್ವಾಸಣ್ಣ. ಶ್ವೇತಕ್ಕನಿಗೆ ಐಸ್ ಕ್ರೀಮ್ ಬಂತು, ತಗೊಳ್ಳಿ. 100 ಬ್ರದರ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಅಶೋಕ ಹೊರಟರು, ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಅಶೋಕ. ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ತಿದ್ದಾರೆ ಶೈಲೇಶ್ ಅಣ್ಣ, ಥ್ಯಾಂಕ್ ಯು. ಶ್ವೇತಕ್ಕ 100 ಬ್ರದರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಅಶೋಕ ಹೋಗ್ತೀರಾ ಅಂತ 100 ಬ್ರದರ್ ಕೇಳ್ತಿದ್ದಾರೆ. ಟೇಕ್ ಕೇರ್, ಸೂಪರ್ ಲೈವ್, ಆಲ್ ದಿ ಬೆಸ್ಟ್ ಅಂತ ಅಶೋಕ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅಶೋಕ. ಶ್ವೇತಕ್ಕ ಅಂತೇಳಿ 100 ಬ್ರದರ್ ನಗ್ತಾ ಇದ್ದಾರೆ. ಶ್ವೇತಕ್ಕ ಹೌದು. ಇವರು ಸದಾ ಅವರು ಬಂದರು. ಹಾಯ್, ಹೇಗಿದ್ದೀರಾ? ಊಟ ಆಯಿತಾ? 100 ಬ್ರದರ್ ಬಾಯ್ ಅಂತ ಹೇಳ್ತಾರೆ ಅಶೋಕ. ಲಡ್ಡು ತಮ್ಮ ಊಟ ಆಯ್ತು ಅಂತ ಕೇಳ್ತಿದ್ದಾರೆ ಶ್ವೇತಕ್ಕ. ಒಣಸ್ತಾಂಡೆ ಶೈಲೇಶಣ್ಣ ಗಂಜಿ ಕೋಜಪ್ಪ ಎಡ್ಡೆ ಜೀವಗೆಡ್ಡೆ. ಶ್ವೇತಕ್ಕ ಥ್ಯಾಂಕ್ ಯು ಲಡ್ಡು ತಮ್ಮ ಅಂತ ಹೇಳ್ತಿದ್ದಾರೆ. ಶೈಲೇಶಣ್ಣ ಥ್ಯಾಂಕ್ ಯು. ಅಶೋಕ ಹೋದರು ಮನೆಗೆ. ಶೈಲೇಶಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, 3 ಥ್ಯಾಂಕ್ ಯು. ಶ್ವೇತಕ್ಕನಿಗೆ ನಮಸ್ತೆ ಅಂತ ಹೇಳ್ತಿದ್ದಾರೆ. ಸಂದೀಪ್ ಬ್ರದರ್ ಹೊರಟದ್ದ? ಓಕೆ ಸಂದೀಪ್ ಬ್ರದರ್ ಬಾಯ್, ಥ್ಯಾಂಕ್ ಯು. ಶೈಲೇಶಣ್ಣ ಥ್ಯಾಂಕ್ ಯು. ಎಮ್ ಡಿ ಅವರು ಬಂದರು, ಹಾಯ್ ಅಂತ. ಹಾಯ್ ಎಮ್ ಡಿ ಅವರೇ, ಊಟ ಮಾಡಿದ್ರಾ? ಎಂಥ ಪದಾರ್ಥ ಇತ್ತು?
ಐಸ್ ಕ್ರೀಮ್ ಉಂಟಂತ ಬಂದೆ, ನಿಮ್ಮದು ಸುದ್ದಿ ಇಲ್ಲ, ಎಲ್ಲಿ ಉಂಟು ಐಸ್ ಕ್ರೀಮ್? ಇವರ ನೂರ್ ಬ್ರದರ್ ಇವರಿಗೆ ಸದಾ ಅವರಿಗೆ ಒಂದು ಐಸ್ ಕ್ರೀಮ್ ಕೊಡಿ ಆಯಿತಾ. ಅವರಿಗೆ ಒಂದು ಸಾಕು, ಜಾಸ್ತಿ ಕೊಡಬೇಡಿ. ಮತ್ತು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದರೆ ನಾವು ಎಲ್ಲಿಗೆ ಹೋಗೋದು ಅಲ್ವಾ ನೂರ್ ಬ್ರದರ್? ಸಂದೀಪ್ ಬ್ರದರ್ ಬೇಲೆ ಉಂಡೆ. ಓಕೆ ಸಂದೀಪ್ ಬ್ರದರ್, ಬೊಕ್ಕ 5 ಗಂಟೆಗ್ಲ ಒಂಚೂರು ಲೈವ್ ಮಲ್ಪ ಫ್ರೀ ಇತ್ತನ ಬತ್ತು ಸಪೋರ್ಟ್ ಮಲ್ಪಲವೆ. ನೂರ್ ಬ್ರದರ್ ಎಲ್ಲರೂ ನಾಪತ್ತೆ ಆಗಿರುವುದು ಇಲ್ಲ, ನಾಪತ್ತೆ ಆಗಿಲ್ಲ, ಇದ್ದಾರೆ, ಬರ್ತಾರೆ. ನೂರು ಬ್ರದರ್ ಐಸ್ ಕ್ರೀಮ್ ಕೊಡ್ತಿದ್ದಾರೆ, ತಗೊಳ್ಳಿ. ಹಾಮ ಜೀವಗೂ ಮಸ್ತ್ ಎಡ್ಡೆ ಗಂಜಿ ಕೊಜಪ್ಪನ ಫೇವ್ರೇಟ್ ಅಂದೆ ಶೈಲೇಶಣ್ಣ. ಯಾನ್ಲ ಓರೋರ ಕಜ್ಜಿ ಪಿಜ್ಜಿಡ ಅವೇ ತಿನ್ಪುನ್ ಕುಸ್ಯಾಮ್ನ ತಿನ್ರ. ಶೈಲೇಶಣ್ಣ ಅವರು ಸುಧಾಕ್ ಅಲ್ಲ, ನೂರು ಬ್ರದರ್ ಅವರು ಅಣ್ಣ ಸದಾ ಅಂತ. ಓಕೆನಾ ಶೈಲೇಶಣ್ಣ, ಥ್ಯಾಂಕ್ ಯು. ಎಮ್ ಡಿ ಅವರೇ, ನಂದು ಊಟ ಆಯಿತು. ಎಂಥ ಪದಾರ್ಥ ಇತ್ತು ನಿಮಗೆ? ಸದಾ ಅವರು ಆರೋಗ್ಯ ಸರಿ ಇಲ್ಲ, ಸರಿ ಆಗಲಿಕ್ಕೆ ಐಸ್ ಕ್ರೀಮ್ ಕೇಳಿದ್ದು ಮಾರೆ. ಓ ಹೌದಾ, ಹಾಗಾದರೆ ಒಂದು 10 ಐಸ್ ಕ್ರೀಮ್ ಕೊಡಿ ಆಯಿತಾ ಇವರಿಗೆ, ಸದಾ ಅವರಿಗೆ. ಶೈಲೇಶಣ್ಣ, ಥ್ಯಾಂಕ್ ಯು. ಇವರು ಸದಾ ಅವರ ಅಕ್ಕ ಅಲ್ಲ ಆಯಿತಾ. 100 ಲಡ್ಡು ಅವರೇ, ನಿಮ್ಮ ಮಂಡಿಗೆ ಖಂಡಿತ ಕೊಡ್ತೀನಿ ನಾನೀಗ. ಯಾವುದ್ರಲ್ಲಿ ಕೊಡ್ತೀರಾ? ವಾಪಸ್ ನಿಮಗೆ ಅದೇ ಇದರಲ್ಲಿ ಮಂಡಿಗೆ ಹೊಡಿದ್ರಾಯ್ತು 100 ಲಡ್ಡು ಅವರೇ. ಶೈಲೇಶಣ್ಣ, ಥ್ಯಾಂಕ್ ಯು. ಎಲ್ಲ ಮಾಯ ಆದರು, ಈಗ ಉಳ್ದ ನಾನು ಒಬ್ಳೇನಂತ. ಸುಧಾ ಅಣ್ಣ ಅಲ್ಲ, ಸದಾ ಅಣ್ಣ. ಯಾರಾದರೂ ಇದ್ದೀರಾ? ಬನ್ನಿ ಮಾತಾಡಿ. 21 ಲೈಕ್ ಆಯಿತು. ನೂರು ಬ್ರದರ್ ಯೋಚನೆ ಮಾಡ್ತಿದ್ದಾರೆ, ಏನಾಯಿತು? ನಾನು 3 ಗಂಟೆಗೆ ಲೈವ್ ಎಂಡ್ ಮಾಡಿ ಒಂದು 4:15 ಹೊತ್ತಿಗೆ ಮತ್ತೆ ಲೈವ್ ಮಾಡ್ತೇನೆ ಆಯಿತಾ. ಯಾರಾದರೂ ಫ್ರೀ ಇದ್ರೆ ಬಂದು ಸಪೋರ್ಟ್ ಮಾಡಿ ಆಯಿತಾ. 4:15 ಹೊತ್ತಿಗೆ ಕೇಳಿತಾ? ಶೈಲೇಶಣ್ಣ, ಥ್ಯಾಂಕ್ ಯು. ಸದಾ ಅವರು ಬೇರೆ ಫ್ಲೇವರ್ ಉಂಟಾ ನೂರು ಬ್ರೋ ಅಂತ ಕೇಳ್ತಿದ್ದಾರೆ, ಇದ್ರೆ ಕೊಡಿ ನೂರು ಬ್ರದರ್. ನೀವು ಒಬ್ಬರೇ ಇದ್ದೀರಾ ಏನು? ಇಲ್ಲ ಇಲ್ಲ, ನೀವೆಲ್ಲ ಇದ್ದೀರಲ್ಲ, ನಾನು ನೀವೆಲ್ಲ ಹೋದ್ರಂತ ಅಂದ್ಕೊಂಡೆ ನೂರು ಬ್ರದರ್. ಶೈಲೇಶಣ್ಣ, ಥ್ಯಾಂಕ್ ಯು. ಈಗ ಕೊಡ್ತಾನಂತೆ ಸದಾ ಅವರೇ, ಎಲ್ಲಿಗೂ ಹೋಗಬೇಡಿ, ಈಗ ಐಸ್ ಕ್ರೀಮ್ ಬರ್ತದೆ ನಿಮಗೆ. ಐಸ್ ಕ್ರೀಮ್ ಗಾಡಿ ಇಲ್ಲೇ ಬದಿಯಲ್ಲಿ ಉಂಟು. ನೂರು ಬ್ರದರ್, ನೂರು ಲಡ್ಡು ಅವರಿದ್ದಾರಲ್ಲ, ಅವರ ಹತ್ತಿರನೇ ಉಂಟಂತೆ ಐಸ್ ಕ್ರೀಮಿಗೆ ಕೊಡ್ತಾರೆ ಅವರು. ಶೈಲೇಶಣ್ಣ, ಥ್ಯಾಂಕ್ ಯು. ಯಾರಿದ್ದೀರಾ ಬನ್ನಿ. ಪಿನ್ ಐಡಿ ಅವರು ಎಲ್ಲಿ ಹೋದ್ರು? ಶ್ವೇತಾ ಸಿಸ್ ಇದ್ದೀರಾ? ಎಲ್ಲಿ ಹೋದ್ರಿ? ಬನ್ನಿ ಬನ್ನಿ ಬನ್ನಿ. ಅದೆಂತ ಮಾರ, ಆಟಮ್ ಬಾಂಬ್ ಕೊಟ್ರ ಎಂತ? ಅವ್ರ ಐಸ್ ಕ್ರೀಮ್ ಕೇಳಿದ್ದು, ನೀವೆಂತ ಕೊಡ್ತಿದ್ದೀರಿ ಇಲ್ಲಿ? ನೂರು ಬ್ರದರ್ ಅದೆಂತ? ಸಾರಿ, 100 ಲಡ್ಡು ಅವ್ರೆ, ಅದೆಂತ ಐಸ್ ಕ್ರೀಮಾ? ಎಂತ ಕೊಡ್ತಿದ್ದೀರಿ? ನೋಡಿ, ನೀವು ಅದನ್ನು ಕೊಟ್ರಿ ಅಂತ ಅವರು ಓಡಿ ಹೋದ್ರು ನೋಡಿ. ಬನ್ನಿ ಗೈಸ್, ಬನ್ನಿ ಮಾತಾಡಿ. ಯಾರಿದ್ದೀರಾ? ಬನ್ನಿ ಬನ್ನಿ. ಹೈಡಲ್ಲಿ ಇರಬೇಡಿ, ಬನ್ನಿ. ಶೈಲೇಶಣ್ಣ, ಥ್ಯಾಂಕ್ ಯು. ಅದು ಐಸ್ ಕ್ರೀಮಾ? ಇದು ಐಸ್ ಕ್ರೀಮು, ಅದು ಎಂತ? ನೀವೆಂತ ಮಾರ, ಆಟಮ್ ಬಾಂಬ್ ಎಲ್ಲ ಕೊಟ್ಟು ಅವರನ್ನೆಲ್ಲ ಓಡಿಸ್ತೀರ. ಬೇಗ ಮಾಡ್ಕೊಡಿ. ಅಯ್ಯೋ, ಇದು ಇಷ್ಟು ಉದ್ದದ ಮೆಸೇಜ್ ಓದಬೇಕಾ? ಅದು ಸಪೋರ್ಟ್ ಮೆಸೇಜ್. ಮುಂದೆ ಹೋಗಲಿ, ಮುಂದೆ ಹೋಗಲಿ. ರೈಲು ಹೋಗ್ತಾ ಉಂಟು, ರೈಲು ಮುಂದೆ ಹೋಗ್ತಾ ಇರಲಿ. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. ಶೈಲೇಶಣ್ಣ, ಥ್ಯಾಂಕ್ ಯು. ನೂರ್ ಬ್ರದರ್, ಥ್ಯಾಂಕ್ ಯು.
ರವೀಂದ್ರಣ್ಣ ಬಿರುವಜಣ್ಣ ಓಡಿ ಹೋದ್ರು. ಸವಿತಕ್ಕಿದ್ದೀರಾ? ಬಾಂಬ್ ಇತ್ತು. ಹಾಂ, ಅದು ಬಾಂಬಾ? ಅದು ಐಸ್ ಕ್ರೀಮಾ? ಅದು ಯಾವ ಐಸ್ ಕ್ರೀಮು? ಅದು ನೋಡುವಾಗ ಉಂಟಲ್ಲ ಬಾಂಬ್ ಥರ ಉಂಟು. ನೂರ್ ಲಡ್ಡು ಅವರಿಗೆ ಬೇಸರ ಆಗಿದೆ. ಯಾಕಂತ ಗೊತ್ತಿಲ್ಲ. ಯಾರಾದರೂ ಬೈದ್ರಾ? ಶೈಲೇಶ್ ಅಣ್ಣ ಬೈದ್ರಾ? ಹೈಡಲ್ಲಿದ್ದವ್ರು ಯಾರಾದರೂ ಬೈದ್ರಾ? ಹೇಳಿ. ನೂರು ಲಡ್ಡು ಅವರಿಗೆ ನೀವು ಅಟಮ್ ಬಾಂಬ್ ಕೊಟ್ರಲ್ಲ, ಅದನ್ನೇ ಬಿಸಾಡು ಆಯಿತಾ? ಅದು ಇದು ತುಂಬ ಚೆನ್ನಾಗಿದೆ. ಎಂತ ಐಸ್ ಕ್ರೀಮಾ? ತಿನ್ನಿ. ಅವರು ಸದಾ ಅವರು ಓಡಿ ಹೋದರು ನೋಡಿ. ಅವರಿಗೆ ನೀವು ಐಸ್ ಕ್ರೀಮ್ ಕೊಡುವಾಗ ಲೇಟ್ ಆಯಿತು. ಅವರು ಅದನ್ನು ಅಟಮ್ ಬಾಂಬ್ ಅಂತ ಅಂದ್ಕೊಂಡ್ರು, ಓಡಿ ಹೋದರು. ಬಂದರು ನೋಡಿ. ಸದಾ ಅವರೇ, ಅದು ಐಸ್ ಕ್ರೀಮ್ ಅಂತೆ, ನಿಮಗೆ ಬಾಂಬ್ ಕೊಟ್ಟದಲ್ಲ, ನೀವು ಹೆದರಬೇಡಿ ಆಯಿತಾ? ನೂರ್ ಲಡ್ಡು ಅವರು, ನೀವು ಹೆಂಗೆ ಇದ್ದೀರಾ ನೋಡಬೇಕು ನಾನು. ಹೌದಾ? ನೀವು ಸದಾ ಅವರು ಎಂತ ಅದು ತಂದದ್ದು? ಹಣ ತಂದದ್ದಾ? ಅವರಿಗೆ ಹಣ ಬೇಡ, ಅವರು ಫ್ರೀಯಾಗಿ ಕೊಡ್ತಾರೆ ಆಯಿತಾ? ನೀವು ಅವರಿಗೆಲ್ಲ ಹಣ ಕೊಟ್ಟು ಫ್ರೆಂಡ್ಶಿಪ್ ಹಾಳು ಮಾಡ್ಕೋಬೇಡಿ ಆಯಿತಾ? ಸದಾ ಅವರೇ, ಬ್ರದರ್ ದುಡ್ಡು ತರಕ್ಕೆ ಹೋಗಿದ್ರಾ ಅಂತ ಕೇಳ್ತಿದ್ದಾರೆ. ನೀವು ಎಂತ ಮಾರೆ ಹೈಡಲ್ಲಿ ಕೂತ್ಕೊಂಡು ಎಂತ ಮೊಟ್ಟೆ ಇಡುದ? ಮೆಸೇಜ್ ಹಾಕಿ ಮಾರೆ. ಕರ್ಮ. ಶೈಲೇಶ್ ಅಣ್ಣ ಹೇಳ್ತಿದ್ದಾರೆ. ಹೌದು, ಶೈಲೇಶ್ ಅಣ್ಣ ಕರಿತಿದ್ದಾರೆ, ಬನ್ನಿ ಮಾತಾಡಿ. ಹೈಡಲ್ಲಿ ಎಂತ ಮಾಡ್ತಿದ್ದೀರಿ? ಮಾತಾಡಿ. ದುಡ್ಡು ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ದುಡ್ಡು ಬೇಡಂತೆ ಸದಾ ಅವರೇ. ದುಡ್ಡು ನೀವೇ ಇಟ್ಕೊಳ್ಳಿ. ಪಾಪ ಅವರು ಧರ್ಮಕ್ಕೆ ಕೊಡ್ತಿದ್ದಾರೆ, ನೀವು ತಗೊಳ್ಳಿ. ನೂರ್ ಬ್ರದರ್ ಥ್ಯಾಂಕ್ ಯು. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ಶೈಲೇಶ್ ಅಣ್ಣನಿಗೆ ಐಸ್ ಕ್ರೀಮ್ ಬೇಕಾದರೆ ಕೊಡಿ. ಅವರು ಎಂತ ಮೊಸರನ್ನ ಊಟ ಮಾಡಿದ್ದಂತೆ, ಅವರಿಗೆ ಐಸ್ ಕ್ರೀಮ್ ಬೇಕಾದರೆ ಕೊಡಿ, ಇಲ್ಲ ಬೇರೆ ತಿಂಡಿ ಏನಾದರೂ ಕೊಡಿ. ದುಡ್ಡು ಬೇಡವಾ? ನೀವು ಜನ ಅಲ್ಲ ಮಾರೆ, ಜನ ಅಂತ ಹೇಳ್ತಿದ್ದಾರೆ ಸದಾ ಅವರು. ಶೈಲೇಶ್ ಅಣ್ಣನ್ ಥ್ಯಾಂಕ್ ಯು. ಡ್ರಾಮಕ್ಕೆ ಡ್ರಾಮ ಅಲ್ಲ ಮಾರೆ, ಧರ್ಮಕ್ಕೆ. ನಿಮ್ಮ ಮೆಸೇಜ್ ಸ್ಕಿಪ್ಪಾ? ಎಲ್ಲಿ ಉಂಟು ಮಾರೆ ನಿಮ್ಮ ಮೆಸೇಜ್? ಅದಲ್ಲ, ದುಡ್ಡು ಬೇಡವಾ? ನೀವು ಜನ ಅಲ್ಲ ಮಾರೆ, ಜನ ಅಂತ ಹೇಳ್ತಿದ್ರೆ ಅದಲ್ಲ. ಸದಾ ಅವರೇ, ನಿಮ್ಮ ಮೆಸೇಜ್ ಓದಿದ್ದೇನೆ. ಜನ ಅಂದರೆ ಎಂತ ಅಂತ ಕೇಳ್ತಿದ್ದಾರೆ ಸದಾ ಅವರೇ, ಹೇಳಿ ಎಂತ ಜನ ಅಂದರೆ? ಹೈಡಲ್ಲಿದ್ದವರು ಲೈಕ್ ಕೊಡಿ ಆಯಿತಾ? ಕಮೆಂಟ್ ಮಾಡಿ, ಮಾತಾಡಿ. ಮತ್ತೆ ಯಾವುದು ಬೇರೆ ಮೆಸೇಜ್ ಕಾಣ್ತಾ ಇಲ್ಲ. ಎಲ್ಲಿ ಉಂಟು ನಿಮ್ಮದು ಮೆಸೇಜ್? ಈಗ ಬಂದದ್ದು ಅದೇ ಮೆಸೇಜ್. ಮತ್ತೊಂದು ಹಣ ತಂದ್ರಲ್ಲ, ಅದಾ? ಶೈಲೇಶ್ ಅಣ್ಣ ಕೂಡ ಐಸ್ ಕ್ರೀಮ್ ತಿನ್ನಲ್ಲ ಅಂತೆ, ಅವರಿಗೆ ಕೂಡ ಬೇಡ ಐಸ್ ಕ್ರೀಮು. ಬೇರೆ ಏನಾದರೂ ತಿಂಡಿ ಇದ್ರೆ ಕೊಡಿ ಅವರಿಗೆ. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ಜನ ಅಂದರೆ ಪಾತ್ರೆ ಅಲ್ವಾ? ಪಾತ್ರೆ ಇರಬೇಕು. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ತುಳು ಭಾಷೆಯಲ್ಲಿ ಒಂದು ತಮಾಷೆ ಅದು. ಯಾವುದು ಸದಾ ಅವರೇ? ಆಫೀಸ್ ತೋರಿಸಿ ನೋಡೋಣ. ಆಫೀಸ್ ತೋರಿಸ್ಬೋದು. ಜನ ಅಂದರೆ ಪಾತ್ರೆ ಮಾರೆ. ಓ ದೇವ, ಹೌದು, ಜನ ಅಂದರೆ ಪಾತ್ರೆ. ಅವರೆಂತ ಅದೆಲ್ಲ ಹೇಳಿದ್ದು ಶೈಲೇಶ್ ಅಣ್ಣ? ಪಾತ್ರೆ ತೊಳೆಯುವ ಕಾರ್ಯಕ್ರಮ ಇದೆ. ಯಾರು? ನಾನಿಲ್ಲಿ ಪಾತ್ರೆ ತೊಳಿತಿಲ್ಲ ನೂರ್ ಬ್ರದರ್.
ಸಾರಿ, ನೂರ್ ಲಡ್ಡು ಅವರೇ. ರುದ್ರಪ್ಪ ಅವರು ಬಂದರು. ಹಾಯ್ ಅಕ್ಕ ಅಂತ. ಹಾಯ್, ಹೇಗಿದ್ದೀರಿ? ಊಟ ಮಾಡಿದ್ರಾ? ಲೈವ್ಗೊಂದು ಲೈಕ್ ಕೊಡಿ. ಶೈಲೇಶ್ ಅಣ್ಣ ಥ್ಯಾಂಕ್ ಯು. ಐಡಲ್ಲಿದ್ದವರು ಬನ್ನಿ ಮಾತಾಡಿ. ಪಾತ್ರೆ ತೊಳೆಯುವುದಕ್ಕೆ ಬೇಕೇನು ನಾನು? ನೀವು ಬೇಡ ಪಾತ್ರೆ ತೊಳೆಯೋಕ್ಕೆ. ಪಾತ್ರೆ ಅಲ್ಲಿ ತೊಳೆಯಿರಿ ಆಯ್ತಾ. ರುದ್ರಪ್ಪ ಅವರೇ ಊಟ ಮಾಡಿದ್ರಾ? ಶೈಲೇಶಣ್ಣ ಥ್ಯಾಂಕ್ ಯು. ನೂರು ಲಡ್ಡು ಅವರೇ ಏನಾಯಿತು? ಎಂತ ಆಲೋಚನೆ ಮಾಡ್ತಿದ್ದೀರಿ? ಶೈಲೇಶಣ್ಣ ಥ್ಯಾಂಕ್ ಯು. ಎಲ್ಲ ಹೋದ್ರಾ? ಬನ್ನಿ 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 ಗೈಸ್, ಬನ್ನಿ ಮಾತಾಡಿ. ನಿಮಗೆ ತಿಂಡಿ ಬೇಕಾ? ಎಂತ ಬೇಕು ಕೇಳಿ. ಇಲ್ಲಿ ಐಸ್ ಕ್ರೀಮ್ ಕೂಡ ಕೊಡ್ತಾರೆ, ಬನ್ನಿ. ಇಲ್ಲಿ ಡ್ಯಾನ್ಸರ್ನವರೆಲ್ಲ ಹೋದರು, ಸಿಂಗರ್ ಡ್ಯಾನ್ಸರ್ ಎಲ್ಲ ಇದ್ದರು, ಅವರೆಲ್ಲ ಹೋಗಿ ಆಯಿತು. ಈಗ ಇಲ್ಲಿ ಐಸ್ ಕ್ರೀಮ್ ಕೊಡುವವರು ಬಂದಿದ್ದಾರೆ, ಬನ್ನಿ ಮಾತಾಡಿ. ಬೇಗ ಬೇಗ ಬನ್ನಿ ಗೈಸ್, ಹೈಡಲ್ಲಿ ಇರಬೇಡಿ, ಬನ್ನಿ ಮಾತಾಡಿ. ಶೈಲೇಶ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಿ ಹೋದ್ರೆಲ್ಲ? ಬಿರ್ವಸ್ ಅಣ್ಣ ಇಲ್ಲ, ರವೀಂದ್ರ ಅಣ್ಣ ಇಲ್ಲ. ಕವಿತಕ್ಕನ ಲೈವ್ ಸ್ಟಾರ್ಟ್ ಆಯ್ತಾ? ನೂರು ಲಡ್ಡು ಅವರೇ ಥ್ಯಾಂಕ್ ಯು. ನೂರು ಲಡ್ಡು ಅವರೇ ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಶೈಲೇಶ್ ಅಣ್ಣ ಓಡಿ ಹೋಗುವ ಲಕ್ಷಣದಲ್ಲಿದ್ದಾರೆ. ನಿಲ್ಲಿ ಶೈಲೇಶ್ ಅಣ್ಣ, ಓಡಿ ಹೋಗಬೇಡಿ. ಗೊತ್ತಿಲ್ವಾ? ಓಕೆ ಓಕೆ. ನಾನು 3 ಗಂಟೆಗೆ ಎಂಡ್ ಮಾಡ್ತೇನೆ. 100 ಲಡ್ಡು ಅವರೇ, ನಾನು ಮತ್ತೆ 4:15 ಹೊತ್ತಿಗೆ ಮತ್ತೆ ಬರ್ತೇನೆ ಆಯಿತಾ. ಪಿನ್ ಐಡಿ ಅವರು ಎಲ್ಲಿ ಹೋದರು? ಬನ್ನಿ ಮಾತಾಡಿ. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಯಾರಿದ್ದೀರಾ ಐಡಲ್ಲಿ? ಬನ್ನಿ ಮಾತಾಡಿ. ಬನ್ನಿ ಬನ್ನಿ ಗೈಸ್, ಬನ್ನಿ ಮಾತಾಡಿ. ಪಿನ್ ಐಡಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ವಿನಂತಿ. ಹೌದಾ? CBI ಅವರು ತನಿಖೆ ಮಾಡಬೇಕಂತ ನಮ್ಮ ಕಡೆಯಿಂದ ಕೂಡ ವಿನಂತಿಸಲಾಗಿದೆ. ಶೈಲೇಶ್ ಅಣ್ಣ ಬ್ಯುಸಿ ಇದ್ದಾರಾ? ಬ್ಯುಸಿ ಇಲ್ಲೇ? ಓಕೆ ಶೈಲೇಶ್ ಅಣ್ಣ ಬಾಯ್, ಥ್ಯಾಂಕ್ ಯು. ಇದ್ಕೊಡ್ತು ಸಪೋರ್ಟ್ ಮಾಡ್ತಾಯ್ಕ, ಥ್ಯಾಂಕ್ ಯು ಶೈಲೇಶ್ ಅಣ್ಣ. ಲಡ್ಡು ಅವರೇ ಥ್ಯಾಂಕ್ ಯು. ಪಿನ್ ಐಡಿ ಓಡ್ತಾ ಇದ್ದಾರೆ, ಅದು ಪಿನ್ ಐಡಿ ಅವರು ಓಡ್ತಾ ಇರೋದಲ್ಲ, ಅದು ಶೈಲೇಶ್ ಅಣ್ಣ ಓಡ್ತಾ ಇದ್ದಾರೆ. ಅವರು ಕೆಲಸದಲ್ಲಿ ಬ್ಯುಸಿ ಇದ್ದಾರಂತ, ಹಾಗಾಗಿ ಓಡ್ತಾ ಇದ್ದಾರೆ. ನೂರು ಲಡ್ಡು ಅವರು ನಗ್ತಾ ಇದ್ದಾರೆ, ಏನಾಯಿತು? ಹೈಡಲ್ಲಿದ್ದವರು ಬನ್ನಿ, ಲೈವ್ಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ. ಹೌದು ನೂರು ಲಡ್ಡು ಅವರೇ, ಎಂತ ಗೊತ್ತಾ, ಇದು ಲೈವಲ್ಲಿ ಮಾತಾಡಲಿಕ್ಕೆ ಅದು ವಿಷಯ ಕರೆಕ್ಟಾ ಇಲ್ವಾ ಅಂತ ಗೊತ್ತಿಲ್ಲ, ಹಾಗಾಗಿ ಬೇಡವಂತ. ಇವರು ಶ್ವೇತಸಿಸ್ ಹೋದ್ರಾ? ಶ್ವೇತಸಿಸ್ ಇದ್ದೀರಾ?
100 ಲಡ್ಡು ಅವರೇ ಇರಿ ಒಂದು ನಿಮಿಷ. ಓಕೆ, ಪಿನ್ ಮಾಡಿದೆ. ನಿಮ್ಮೇಲಂತಲ್ಲ, ಎಂತ ಗೊತ್ತಾ 100 ಲಡ್ಡು ಅವರೇ, ಕೆಲವು ಮೆಸೇಜನ್ನು ನೋಡಿದ್ರಾ? ಕೆಲವೊಂದೊಂದು ಲೈವಲ್ಲಿ ಯಾವ ರೀತಿ ಇರ್ತಾರೆ, ಕೆಲವೊಂದೊಂದು ಲೈವಲ್ಲಿ ಹೇಗಿರ್ತಾರಂತ ನೀವು ನೋಡಿದ್ರಾ? ಕೆಲವು ಲೈವಲ್ಲಿ ಒಳ್ಳೆಯವರ ರೀತಿಯಲ್ಲಿ ವರ್ತಿಸ್ತಾರೆ, ಕೆಲವು ಲೈವಲ್ಲಿ ನೋಡಿದರೆ ಕಮೆಂಟ್ ನೋಡುವಾಗ ಬೇಸರ ಆಗ್ತದೆ. ಹಾಗಾಗಿ ನಂಬೇಕಾ ಬಿಡಬೇಕಂತ ಗೊತ್ತಾಗ್ತಿಲ್ಲ ಯಾರನ್ನು ಕೂಡ. ನಿಮಗೆ ಹೇಳಿದಲ್ಲ, ಕೆಲವರನ್ನೇ ಹೇಳಿದ್ದಷ್ಟೇ. ಯಾವಾಗ ಯಾವ ರೀತಿ ಇರ್ತಾರಂತ ಗೊತ್ತಾಗಲ್ಲ. ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಲಿಲ್ಲ 100 ಲಡ್ಡು ಅವರೇ. ಕೆಲವು ಮೆಸೇಜ್ ನೋಡುವಾಗ ಹಾಗೆ ಅನಿಸಿತು, ಅದನ್ನು ಹೇಳಿದೆ ಅಷ್ಟೆ. ಹಾಗಾಗಿ ನಾನು ಲೈವಿಗೆ ಯಾರು ಬಂದರೂ ಬರದಿದ್ದರೂ ಅಷ್ಟು ಇದು ಮಾಡೋದಿಲ್ಲ, ಒತ್ತಾಯವಾಗಿ ಯಾರನ್ನು ಕರೆಯೋದಿಲ್ಲ ಆಯಿತಾ. ಅವರು ಬಂದು ಸಪೋರ್ಟ್ ಮಾಡಿದ್ರೆ ಓಕೆ, ಇಲ್ದಿದ್ರೆ ಯಾರಾದರೂ ಸಪೋರ್ಟ್ ಮಾಡ್ತಾರಲ್ಲ ಅಷ್ಟೇ ಸಾಕು. ಕೆಲವರು ಇರ್ತಾರೆ, ಎಲ್ಲರೂ ಹಾಗೆ ಇರಲ್ಲ, ಅದು ಹೌದು. ಆದರೆ ಎಂತ ಗೊತ್ತಾ, ನಾನು ಎಲ್ಲರನ್ನೂ ಅಣ್ಣ ಅಕ್ಕ ಆ ಥರನೇ ಕರಿತೇನೆ. ಆದರೆ ಆಗ ಕೂಡ ಏನಾಯಿತು ಗೊತ್ತಾ, ಅವರು ನಿನ್ನೆ ಒಂದು ಲೈವಲ್ಲಿ ಹೇಗಿದ್ರು, ಇವತ್ತೊಂದು ಲೈವಲ್ಲಿ ಹೇಗಿದ್ರು ಅಂತ ನಾನು ನೋಡಿದೆ ಆಯಿತಾ. ಅದೌದು, ಎಲ್ಲರೂ ಹಾಗೆ ಇರಲ್ಲ, ಕೆಲವರು ಮಾತ್ರ ಹಾಗೆ ಇರ್ತಾರೆ, ಕರೆಕ್ಟ್. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. ಟೈಮ್ ಎಷ್ಟಾಯಿತು? 2:35. 3 ಗಂಟೆ ತನಕ ಲೈವ್ ಇರ್ತದೆ ನಂದು, ಬನ್ನಿ ಮಾತಾಡಿ. ಹೈಡಲ್ಲಿ ಯಾರೂ ಇರಬೇಡಿ, ಬನ್ನಿ. ಮುದ್ದಲ್ಲಿ ನಾನು ಹೆಂಗೆ ಅಂತ ತುಂಬ ಜನ ಅಕ್ಕಗಳಿಗೆ ಗೊತ್ತು, ಅವರದ್ದು ಇನ್ಸ್ಟಾಗ್ರಾಮ್ ID. ಹೌದಾ? ಅಲ್ಲ, ನಿಮಗೆ ಹೇಳಿದಲ್ಲ ನಾನು. ಕೆಲವು ಮೆಸೇಜ್ ನೋಡಿ ಹೇಳಿದೆ ಅಷ್ಟೇ 100 ಲಡ್ಡು ಅವರೇ. ಅಲ್ವಾ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ತಪ್ಪುಂಟ ನಾನು ಹೇಳಿದ್ರಲ್ಲಿ ಏನಾದರೂ? ಇದ್ದ ವಿಷಯ ಹೇಳಿದಷ್ಟೇ. ಯಾವ ಸಂಬಂಧನೂ ಶಾಶ್ವತ ಅಲ್ಲ. ಕೆಲವರು ಹಾಗೆ ಇರ್ತಾರೆ, ಎಂತ ಮಾಡೋದು, ಇದೆಂತ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಹನುಮಂತ್ ಅವರು ಬಂದರು. ಹಾಯ್, ಹೇಗಿದ್ದೀರಿ, ಊಟ ಮಾಡಿದ್ರಾ? ಲೈವ್ಗೊಂದು ಲೈಕ್ ಕೊಡಿ. ಹೌದಾ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಹೌದು, ನನಗೆ ಕೆಲವು ಹಾಗೆ ಅನಿಸಿತು, ಅದನ್ನು ನಿಮಗೆ ಹೇಳಿದೆ 100 ಲಡ್ಡು ಅವರೇ. ನೀವು ಕೂಡ ನೋಡಿರ್ಬೋದು ಕೆಲವು ಲೈವಲ್ಲಿ ಹೇಗಿರ್ತದಂತ. ಹೌದು, ಒಳ್ಳೆಯವರಾಗಿ ನಾಟಕ ಮಾಡ್ತಾ ಇರ್ತಾರೆ, ಹೌದು ಕರೆಕ್ಟ್. ಹನುಮಂತ ಅವರೇ, ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ? ಹೇಗಿದ್ದೀರಿ? ನಿಮ್ಮ ಊರು ಯಾವುದು? ಒಂದೇ ಥರ ಇರಬೇಕಲ್ಲ ಎಲ್ಲರೂ. ನಿನ್ನ ನನ್ನ ಲೈವಲ್ಲಿ ನೋಡಿರ್ಬೋದು ನೀವು ಇದ್ರಾ ಇಲ್ವ ಅಂತ ಗೊತ್ತಿಲ್ಲ. ಕೆಲವರು ಅವರು ಅದು ಐಡಿ ಅಲ್ಲ, ಬೇರೆ ಐಡಿ ಹಾಗೆಲ್ಲ ಇತ್ತಲ್ಲ. ನಂದು ಊಟ ಆಯಿತು ಹನುಮಂತ ಅವರೇ, ನಿಮ್ದಾಯ್ತಾ? ಒಳ್ಳೆಯವ್ರ ಥರ ಇದ್ದು ಆಮೇಲೆ ಕೆಟ್ಟವರಾಗ್ತಾರೆ, ಹೌದು 100 ಲಡ್ಡು ಅವರೇ.
ಆ, ಸೋಮನ್ ಚೌಧರಿ, ಹಾಯ್, ಹೇಗಿದ್ದೀರಿ? ಊಟ ಆಯ್ತಾ? ನಮ್ಮದೂರು ಕಾರ್ಕಳ. ನಿಮ್ಮದೂರು ಯಾವುದು? ಊಟ ಮಾಡಿದ್ರಾ? ಹೇಗಿದ್ದೀರಿ ಸರ್? ಹಾಂ ಹೌದು, ನೂರ್ ಲಡ್ಡು ಅವರೇ, ನಿನ್ನೆನೆ. ಮುದ್ದು ಹುಡಿ, ಎಸ್ ನಿಜ, ಹೌದೌದು. ಕೆಲವು ನೋಡಿದ್ದೇನೆ ಹೇಗೆ ಅಂತ. ಊಟ ಆಯಿತಾ? ಲೈವ್ಗೆ ಲೈಕ್ ಕೊಡಿ ಆಯಿತಾ ಸರ್? ಚೌಧರಿ ಸರ್ ಅವರೇ, ಲೈಕ್ ಕೊಡಿ. ಎಂಥ ಊಟಕ್ಕೆ ಸ್ಪೆಷಲ್ ಇತ್ತು? ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. ಯಾಕೆ ಹೈಡಲ್ಲಿದ್ದೀರಾ? ಬಿರೋಜಣ್ಣ ಮತ್ತೆ ಬಂದರು. ಲೈಕ್ ಡನ್, ಥ್ಯಾಂಕ್ ಯು. ಈಗ ಯಾವ ಲೈಕ್ ಡನ್? ಆಗ ಕೊಟ್ರಲ್ಲ ಬಿರೋಜಣ್ಣ, ಮತ್ತೆ ನಾನು ಥ್ಯಾಂಕ್ ಯು ಹೇಳಿದೆ ಯಾಕೆ ನಿಮಗೆ? ಅಬ್ಬಾ, ನಾನು ಅಂಥ ಮಾತು ಎಲ್ಲಿ ಕೇಳಿದ್ದಿಲ್ಲ ಶಿವನೇ, ಅದಕ್ಕೆ ಬಂದುಬಿಟ್ಟೆ ನಾನು. ಹೌದು, ನನಗೂ ಕೂಡ ಅಂತ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಕೂಡ ಜಾಸ್ತಿ ಈಗ ಯಾರ ಲೈವ್ಗೂ ಹೋಗೋದಿಲ್ಲ. ಕವಿತಕ್ಕನ ಲೈವ್ಗೆ ಬಿಟ್ಟರೆ ಮತ್ತೆ ಕಡಿಮೆ, ಜಾಸ್ತಿ ಯಾರ ಲೈವ್ಗೂ ಹೋಗೋದಿಲ್ಲ. ಹೋಗಿ ಅವರಿಗೆ ಒಂದೆರಡು ಕಮೆಂಟ್ ಹಾಕಿ. ಇವತ್ತೊಂದು ನಾನು ಲೈವ್ಗೆ ಹೋಗಿದ್ದೆ, ಆಗ ಬಂದಿದ್ರು ನನ್ನ ಲೈವ್ಗೆ ಕೂಡ. ಅವರ ಲೈವ್ ಉಂಟಲ್ಲ, ನನಗೆ ಖುಷಿ ಆಯಿತು. ಅವರೊಂದು ಮಾತಾಡುವ ರೀತಿ ತುಂಬಾ ಖುಷಿ ಆಯಿತು. ಅವ್ರ ಲೈವ್ ಒಳ್ಳೇದಿತ್ತು. ಸೀದಾ ಮೆಸೇಜ್ ಹಾಕಿ ಎಲ್ಲರೂ ಪ್ಲೀಸ್ ಅಂತ ಹೇಳ್ತಿದ್ದಾರೆ ನೂರ್ ಲಡ್ಡು ಅವರು. ಹೌದು, ಒಳ್ಳೆ ರೀತಿಯಲ್ಲಿ ಮೆಸೇಜ್ ಹಾಕಿ. ಒಕ್ಕಡೆ ಬಾಕಿ ತಿನ್ನಕ್ಕೆ ಹೊರಡು ಬಂದೆ ಅಂದೆ. ಓಕೆ ಬಿರೋಜಣ್ಣ. ನಮ್ಮದೂರು ಬಿಜಾಪುರ. ಹೌದಾ ಚೌಧರಿ ಅವರೇ? ಬಿಜಾಪುರ ಹೌದು, ಫೇಮಸ್ ಊರು. ಮತ್ತೆ ವಿಶೇಷ ಚೌಧರಿ ಅವರೇ ಹೇಳಿ. ನಿಮಗೂ ಇಷ್ಟ ಆಗಿಲ್ವಾ? ನಾನಿದ್ದೆ ಅಂತ ಬಂದ್ರಾ? ಚೌಧರಿ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. ಯಾರು ಅಂದರೆ ಯಾರು? ನೂರ್ ಲಡ್ಡು ಅವರೇ, ಗೊತ್ತಾಗಿಲ್ಲ. ಯಾರಿದ್ದೀರಾ ಬನ್ನಿ ಮಾತಾಡಿ. ಹೈಡಲ್ಲಿದ್ದವರು ಊಟ ಮಾಡಿದ್ರಾ? ಎಂತೆತ್ತು ಊಟಕ್ಕೆ? ನಾನು ಜಾಬ್ ಮಾಡ್ತಿದ್ದೇನೆ ಚೌಧರಿ ಅವರೇ, ನಮ್ಮೂರಲ್ಲೇ ಜಾಬ್ ಮಾಡ್ತಿದ್ದೇನೆ. ನೀವೆಂತ ಮಾಡ್ತಿದ್ದೀರಾ? ಸ್ವಾತಿ ಅಕ್ಕನ ಲೈವ್ನಲ್ಲಿ ಎಷ್ಟು ಕೆಟ್ಟ ಕಮೆಂಟ್ ಬರುತ್ತೆ. ಅದಕ್ಕೆ ಎಂತ ಗೊತ್ತಾ, ಮಾತಾಡ್ಲಿಕ್ಕೆ ಹೋಗಬಾರ್ದು. ಅವಳದು ಕಮೆಂಟನ್ನೇ ಇದು ಟೈಮ್ ಔಟ್ ಕೊಟ್ಟರೆ ಹೋಗ್ತದಲ್ಲ. ನಾನಿವತ್ತು ಆಗ ಬಂದಿದ್ರು, ಯಾರು ಗೊತ್ತಾ? ಎಂತ ಜಿಯಾ ಬ್ಯಾಂಗ್ಳೂರು. ಅವರದ್ದು ಲೈವ್ ಒಳ್ಳೇದಿತ್ತು ಆಯಿತಾ, ನಂಗೆ ಖುಷಿ ಆಯಿತು. ಈ ಕಡೆ ನೀತ ಸಿಸ್ನೆಟ್ಟಿತ್ತರತೆ ಏರ್ ಯಾನ ಬಿರುವಜಣ್ಣ ಅಂದು ಯಾನಿತ್ತ. ಹನುಮಂತ್ ಅವರು ಯಾರು ಅಂತ ಕೇಳ್ತಿದ್ದಾರೆ. ಯಾರು? ಏನಾಯಿತು? ಬಿಸ್ನೆಸ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ, ಸ್ವಂತ ಬಿಸ್ನೆಸ್ ಅಲ್ಲ, ಬೇರೆಯವರ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ ಚೌಧರಿ ಅವರೇ. ಹನುಮಂತ್ ಅವರು ಮತ್ತೆ ಹಾಯ್ ಅಂತ ಹೇಳ್ತಿದ್ದಾರೆ. ಹೌದು, ನಾನು ಅಲ್ಲೇ ವರ್ಕ್ ಮಾಡ್ತಿದ್ದೇನೆ ನೂರು ಲಡ್ಡು ಅವರೇ. ನಾನು ವರ್ಕ್ ಮಾಡ್ತಾ ನಿಮ್ಮ ಹತ್ರ ಎಲ್ಲ ಮಾತಾಡ್ತಿದ್ದೇನೆ.
ನೂರ್ ಲಡ್ಡು ಅವರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನೂರ್ ಲಡ್ಡು ಅವರೇ. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ, ಲೈವ್ಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ. ಒಳ್ಳೇದಾಗುತ್ತೆ, ಹೌದು ಒಳ್ಳೇದಾಗುತ್ತೆ, ಒಂದಲ್ಲ ಒಂದು ದಿನ ಒಳ್ಳೇದಾಗುತ್ತೆ. ಸೆಲ್ಫ್ ಬಿಸ್ನೆಸ್. ಚೌಧರಿ ಸರ್ ನೀವೇನು ಮಾಡ್ತಿದ್ದೀರಿ? ಮನು ಅವರು ಮತ್ತೆ ಬಂದರು, ತಮ್ಮ ಹಾಯ್ ಅಂತ ಹೇಳ್ಕೊಂಡು. ಯಾರಿಗೆ? 100 ಲಡ್ಡು ಅವರಿಗ. ಕಷ್ಟ ಇದ್ದರೆ ಮುಂದೆ ನೆಮ್ಮದಿನೂ ಇರುತ್ತೆ. ಹೌದು 100 ಲಡ್ಡು ಅವರೇ, ಕಷ್ಟ ಇದ್ದರೆ ಮತ್ತೆ ನೆಮ್ಮದಿನೂ ಇರುತ್ತೆ. ಕಷ್ಟ ಬರಬೇಕಲ್ಲ, ಕಷ್ಟಪಟ್ಟರೆ ಒಂದು ನೆಮ್ಮದಿ ಸಿಗ್ತದೆ, ಒಳ್ಳೆಯದಾಗುತ್ತೆ. ಹುಲಿ ಅಣ್ಣನಿಗೆ ಗುದ್ದ ಅಂತ ಹೇಳ್ತಿದ್ದಾರೆ 100 ಲಡ್ಡು ಅವರು. ಎಲೆಕ್ಟ್ರಿಕಲ್ ಬಿಸ್ನೆಸ್, ಹೌದಾ? ಎಲ್ಲಿ? ಇಲ್ಲಿ ಬಿಜಾಪುರದಲ್ಲೇನಾ? ಮಾನು ಇರೇನು ತೂಲೆ ಇರೇನು ಬರ್ಪುನ್ ಪೋಪುನ ಇರು ದಾಯಿ ಗಿಂಚ ಮಲ್ತೊಂದಿರ್ಲಾರ ಬಾಯಿ ಪನ್ನೊಂದಿರ್ಲ ದಾಯಿ ಏನಾಡಕ್ಕೆ ಹೋಪನ. ಹೌದು ನಿಜ, ಹೌದು 100 ಲಡ್ಡು ಅವ್ರೆ. ಲೈವ್ಗೆ ಲೈಕ್ ಕೊಡದವ್ರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕಿ. ಎಸ್ ಎಸ್ ಚೌಧರಿ ಸರ್ ಎಸ್ ಅಂತ ಇಡ್ತಿದ್ದಾರೆ. ಹೌದು. ಚೌಧರಿ ಸರ್ ಮತ್ತೆ ವಿಶೇಷ ಹೇಳಿ ನೀವು. ಹೌದು, ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಅಕ್ಕ ಇದ್ದಾರೆ, ಅಣ್ಣ ತಂಗಿ ಇಲ್ಲ. 100 ಲಡ್ಡು ಅವರೇ. ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಮಾತಾಡಿ. ಪಿನ್ ಐಡಿಗೆ ಕನೆಕ್ಟ್ ಆಗಿ ಯಾರಿದ್ದೀರಿ? ಹೌದೌದು ಇದ್ದಾರೆ 100 ಲಡ್ಡು ಅವರೇ ಇದ್ದಾರೆ. ಅಕ್ಕ ಇದ್ದಾರೆ, ನಾನಿದ್ದೇನೆ. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ನೂರು ಲಡ್ಡು ಅವರೇ ಮತ್ತೆ ವಿಶೇಷ? ಇಲ್ಲ ಸರ್, ಇನ್ನಾಗಬೇಕಷ್ಟೆ. ಪಾಪ ನೀವು ಸಾಯಂಕಾಲ ನಡ್ಕೊಂಡು ಹೋಗ್ತೀರಲ್ಲ? ಹೌದು ನಡ್ಕೊಂಡು ಹೋಗ್ತೇನೆ, ಆದರೆ ನನಗೆ ಹತ್ತಿರ ಇದೆ, ಹಾಗೆ ನಡ್ಕೊಂಡು ಹೋಗ್ತೇನೆ 100 ಲಡ್ಡು ಅವರೇ. ತೊಂದರೆ ಇಲ್ಲ, ಅಷ್ಟು ದೂರ ಏನಿಲ್ಲ, ಸ್ವಲ್ಪ ಹೊತ್ತಿರೋದಷ್ಟೇ. ನಡೆದ್ರೆ ಒಳ್ಳೆಯದಲ್ಲ, ಕಾಲಿಗೂ ಒಂದು ವ್ಯಾಯಾಮ ಸಿಕ್ಕಿದಾಗೆ ಆಗ್ತದೆ. ನಡಿಬೇಕು, ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವಾ? ಹೌದು, ಕಾಡು ಥರ ಇದೆ, ಎಂತ ಹೆದರಿಕೆ ಇಲ್ಲ ಆಯ್ತಾ, ಆರಾಮಾಗಿ ಹೋಗ್ಬೋದು 100 ಲಡ್ಡು ಅವರೇ. ಎರಡು ಮುಕ್ಕಾಲಾಯಿತು, ಯಾರಿದ್ದೀರಾ ಬನ್ನಿ ಮಾತಾಡಿ. ಮತ್ತು ನಾನು 4:15ಗೆ ಲೈವ್ ಮಾಡ್ತೇನೆ, ಫ್ರೀ ಇದ್ದವರು ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ ಆಯಿತಾ. ಈಗ 3 ಗಂಟೆ ತನಕ ಲೈವ್ ಇರುತ್ತೆ, ಮಾತಾಡಿ. ನಮ್ಮ ಕಡೆ ಆ ಥರ ರಸ್ತೆ ಇದ್ದರೆ ಮನೆಯವರು ಕರ್ಕೊಂಡು ಹೋಗಿ ಬಿಟ್ಟು ಹೋಗ್ತಾರೆ. ಹೌದಾ? ಇಲ್ಲೇ ಅಂದರೆ ಅಲ್ಲಲ್ಲಿ ಮನೆ ಉಂಟಲ್ಲ, ಹಾಗೆ ಟೆನ್ಷನ್ ಇಲ್ಲ 100 ಲಡ್ಡು ಅವರೇ. ಹೌದು 100 ಲಡ್ಡು ಅವರೇ, 4:15ಗೆ ಲೈವ್ ಮಾಡ್ತೇನೆ.
ಫ್ರೀ ಇದ್ದರೆ ಸಪೋರ್ಟ್ ಮಾಡಿ. ಇವರದು ಕವಿತಕ್ಕನ ಲೈವ್ ಎಷ್ಟು ಗಂಟೆ ತನಕ ಉಂಟಂತ ನೋಡಿ ಮತ್ತೆ ನಾನು ಲೈವ್ ಸ್ಟಾರ್ಟ್ ಮಾಡ್ತೇನೆ ಆಯಿತಾ. ಕವಿತಕ್ಕ ಲೈವ್ ಮಾಡ್ತಿದ್ರೆ ಇಲ್ಲ ಏನು ಟೆನ್ಷನ್ ಇಲ್ಲ. 100 ಲಡ್ಡು ಅವ್ರೆ ಎಲ್ಲ ಹೋದ್ರಾ? ಯಾರಿಲ್ಲ. 2:40 ಯಾರಾದರೂ ಇದ್ದೀರಾ? ಮಾತಾಡಿ ಗೈಸ್, ಮಾತಾಡಿ. 100 ಲಡ್ಡು ಅವರೇ ಥ್ಯಾಂಕ್ ಯು. ಯಾರಿದ್ದೀರಾ ಮಾತಾಡಿ. ಎಲ್ಲರೂ ಜಂಪ್ ಆದರು, ಎಲ್ಲರೂ ನಿದ್ದೆ ಮಾಡ್ಲಿಕ್ಕೆ ಹೋದ್ರು ಆಯಿತಾ. ಇವರು ರವೀಂದ್ರಣ್ಣ ಎಲ್ಲಿ ನಾಪತ್ತೆ ಆದರು. ನನಗೆ ಡೌಟ್ ಇವರದ್ದು ಲೈವ್ ಉಂಟಾ ಅಂತ, ಯಾರ್ದು ಕವಿತಕ್ಕನ ಲೈವ್ ಉಂಟಾ ಅಂತ. ಅಲ್ಲಿ ಇರ್ಬೋದು. ಅಭಿಷೇಕ್ ಬಂದರು. ಹಾಯ್ ಅಭಿಷೇಕ್ ಅವರೇ, ಹೇಗಿದ್ದೀರಿ? ಊಟ ಮಾಡಿದ್ರಾ? ಯಾವ ಊರು ನಿಮ್ಮದು ಅಭಿಷೇಕ್? ಲೈವ್ಗೊಂದು ಲೈಕ್ ಕೊಡಿ. ಲೈಕ್ ಕೊಡೋದಿಲ್ಲ ಮುಗ್ದಲ್ಲಿ ಯಾಕೇನು? ಇಲ್ಲ, ಲೈಕ್ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಎಂತ ಮಾಡೋದು, ಲೈಕ್ ಕೊಟ್ಟವ್ರು ಕೊಡ್ತಾರೆ. ಹುಬ್ಬಳ್ಳಿನಾ? ಊಟ ಆಯಿತಾ ಅಭಿಷೇಕ್ ಅವರೇ? ಎಂತಾಯ್ತು ಊಟಕ್ಕೆ? ಹೈಡಲ್ಲಿದ್ದವ್ರು ಬನ್ನಿ ಮಾತಾಡಿ. ಅಭಿಷೇಕ್ ಅವರೇ, ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಆಯಿತಾ. ಫೇಸ್ ಲೈವ್ ಇದ್ದರೆ ಜನ ಜಾಸ್ತಿ ಬರ್ತಾರೆ. ಇಲ್ಲಿ ಮುಖಕ್ಕೆ ಬೆಲೆ ಇದೆ ಮತ್ತು ಒಳ್ಳೆ ಮನಸ್ಸಿಗೆ ಬೆಲೆ ಇಲ್ಲ. ಹೌದು, ಒಳ್ಳೆ ಮನಸ್ಸಿಗೆ ಬೆಲೆ ಇಲ್ಲ, ಮುಖವಾಡಕ್ಕೆ ಬೆಲೆ ಇದೆ. ಕರೆಕ್ಟ್ 100 ಲಡ್ಡು ಅವರೇ. ಚಿಕನ್ ಬಿರಿಯಾನಿ ಇತ್ತಾ ಅಭಿಷೇಕ್ ಅವರೇ? ಪುನೀತ್ ಕುಮಾರ್ ಹಾಯ್, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಿ? ಊಟ ಮಾಡಿದ್ರಾ? ಲೈವ್ಗೊಂದು ಲೈಕ್ ಕೊಡಿ. ಬ್ಲೂ ಚಾನಲ್ ಇದೆಯಾ ಪುನೀತ್ ಕುಮಾರ್ ಅವರೇ? ಪುನೀತ್, ಯಾವ ಊರು ನಿಮ್ಮದು? ನಿಮ್ಮ ಧ್ವನಿ ಕೇಳ್ತಾ ಇದೆ, ಮುಖನೇ ಕಾಣ್ತಿಲ್ಲ. ಇದು ಫೇಸ್ ಲೈವ್ ಅಲ್ಲ ಅಭಿಷೇಕ್ ಅವರೇ. ಶಿವಕುಮಾರ್ ಹಾಯ್, ಹೇಗಿದ್ದೀರಿ? ಲೈವ್ಗೊಂದು ಲೈಕ್ ಕೊಡಿ. ಊಟ ಮಾಡಿದ್ರಾ? ಎಸ್. ಎಂಥ ಊಟಕ್ಕೆ ಸ್ಪೆಷಲ್ ಇತ್ತು? 100 ಲಡ್ಡು ಅವರೇ ಥ್ಯಾಂಕ್ ಯು. ಫೇಸ್ ಲೈವ್ ಅಲ್ಲ, ಆದರೂ ಸಪೋರ್ಟ್ ಮಾಡಿ. ಎಲ್ಲಿ ಹೋದ್ರಿ? ಅಭಿಷೇಕ್ ಇದ್ದೀರಾ? ಪುನೀತ್ ಇದ್ದೀರಾ? ಶಿವಕುಮಾರ್ ಅವರೇ ಇದ್ದೀರಾ? ಮಾತಾಡಿ ಇದ್ರೆ. ಮುಖ ಕಂಡ್ರೆ ಚೆನ್ನಾಗಿರೋದು. ಹೌದಾ? ಫೇಸ್ ಲೈವ್ ಅಲ್ಲ ಆಯಿತಾ. ಮುಖ ಕಂಡ್ರೆ ಮಾತ್ರ ಮಾತಾಡೋದಾ ಅಭಿಷೇಕ್ ಅವರೇ? ಯಾವ ಊರು ನಿಮ್ಮದು? ನಮ್ಮದು ಕಾರ್ಕಳ ಶಿವಕುಮಾರ್ ಅವರೇ. ನಿಮ್ಮದು ಯಾವ ಊರು? ಲೈವ್ಗೆ ಲೈಕ್ ಕೊಡಿ ಆಯಿತಾ. ನೀವು ಲೈಕೇ ಕೊಡ್ತಿಲ್ಲ ಯಾಕೆ? ಇಷ್ಟ ಇದ್ರೆ ಲೈಕ್ ಕೊಡಿ. ರವೀಂದ್ರಣ್ಣ ಬಂದರು, ಥ್ಯಾಂಕ್ ಯು ರವೀಂದ್ರಣ್ಣ. ಬೆಳಿಗ್ಗೆ ಒಂದು 9:30 ಹೋಗ್ತೇನೆ 100 ಲಡ್ಡು ಅವರೇ. ಸೇಮ್ ಟು ಯು, ಥ್ಯಾಂಕ್ ಯು ಶಿವಕುಮಾರ್ ಅವರೇ. ಲೈವ್ಗೆ ಲೈಕ್ ಕೊಡಿ ಶಿವಕುಮಾರ್ ಅವರೇ. ಊಟ ಮಾಡಿದ್ರಾ? ಎಂಥ ಊಟಕ್ಕೆ ಸ್ಪೆಷಲ್? ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೈಡಲ್ಲಿದ್ದವ್ರು ಬನ್ನಿ ಮಾತಾಡಿ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಈಗ ಮುಖ ಕಾಣೋದಿಲ್ಲ, ಹಂಗೆ ಸಪೋರ್ಟ್ ಮಾಡಿ ಜನರೇ ಅಂತ ಹೇಳ್ತಿದ್ದಾರೆ 100 ಲಡ್ಡು ಅವರು. ಥ್ಯಾಂಕ್ ಯು.
ಅಭಿಷೇಕ್ ಅವರು ಧ್ವನಿ ನೋಡಿದರೆ ಚೆನ್ನಾಗಿದೆ, ಮುಖ ಚೆನ್ನಾಗಿರಬಹುದು ಅನಿಸುತ್ತೆ. ಹೌದಾ? ಇರಬಹುದು ಅಭಿಷೇಕ್ ಅವರೇ. ನಂದು ಕೂಡ ಕಾರ್ಕಳ. ಹೌದಾ ಶಿವಕುಮಾರ್ ಅವರೇ? ನಿಮಗೆ ತುಳು ಬರ್ತದಲ್ಲ ಶಿವಕುಮಾರ್? ಮುಖ ಇಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ. ಈಗ ಇದು ಕರೆಂಟ್ ಬರಬೇಕಷ್ಟೇ. ಆಟೋ ಅಣ್ಣ ಸ್ವಾತ್ಯಕ್ಕ ಲೈವ್ ಇಲ್ವಾ ಅಂತ ಕೇಳ್ತಿದ್ದಾರೆ ನೂರ್ ಲಡ್ಡು ಅವರು. ತುಳು ಬರ್ಪುಂಡೆ ಶಿವಕುಮಾರ್? ಇಲ್ಲ ನೂರು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಕವಿತಕ್ಕೆ ಯಾಕೆಲ್ಲ ಮಾಡಿಲ್ಲ? ಎಂತ ಜನ ಮಾರ್ರೆ. ಹೌದು, ಎಂತ ಜನ ಇವರು ಅಲ್ವಾ ನೂರ್ ಲಡ್ಡು ಅವ್ರಿ? ಈರ್ ತೊಳುವೆ ಒಣಸ್ ಮಲ್ತಾರೆ ಶಿವಕುಮಾರ್ ದಾದೆ ಕಜಿಪಿತ್ತಂಡು ಎಲ್ಲ ಓಕೆ, ಮುಖ ಯಾಕೆ? ಹೌದಲ್ಲ ರವೀಂದ್ರಣ್ಣ, ಎಲ್ಲ ಓಕೆ, ಮುಖ ಯಾಕೆ? ನೂರ್ ಲಡ್ಡು ಅವರೇ ಥ್ಯಾಂಕ್ ಯು. ಡಿ ಪಿ ಸೆಟ್ ಮಾಡಿ. ಡಿ ಪಿ ಸೆಟ್ ಮಾಡಬೇಕಾ? ನೋಡುವ, ಮತ್ತೆ ಸೆಟ್ ಮಾಡುವ. ಈಗ ಮಾಡಲಿಕ್ಕೆ ಆಗೋದಿಲ್ಲ, ಲೈವ್ ಉಂಟಲ್ಲ. ರವೀಂದ್ರಣ್ಣ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೂರ್ ಲಡ್ಡು ಅವರು ಅಭಿಷೇಕ್ ಅಂತ ಆಲೋಚನೆ ಮಾಡ್ತಿದ್ದಾರೆ. ಏನಾಯಿತು ಅಭಿಷೇಕ್ ಅವರೇ? ಸಾರಿ ನೂರ್ ಲಡ್ಡು ಅವರೇ. ರವೀಂದ್ರಣ್ಣ ಅವರಿಗೆ ಗೊತ್ತು ಡಿ ಪಿ ಸೆಟ್ ಮಾಡೋಕೆ ನಿಮ್ಮ ಬಿಟ್ಟು ಸಲಹೆ ಬೇಡ ಅಂತ ಹೇಳ್ತಿದ್ದಾರೆ ಅಲ್ವಾ? ಕಜಿಪು ಸೌತೆಕಾಯಿ ಒಲ್ತ ಜಪಾನ್ದನೇ ಒಲ್ತ ಸೌತೆಕಾಯಿ ಶಿವಕುಮಾರ್. ಇಷ್ಟ ಇದ್ರೆ ಸಪೋರ್ಟ್ ಮಾಡಿ ಸಾಕು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಅವರು. ಕಾರ್ಕಳದ ಅಲ್ಪ ಕಾರ್ಲಾಡೆ ಅಲ್ಪನೇ ಶಿವಕುಮಾರ್. ಸಾಜಿ ಅಣ್ಣ ಮತ್ತೆ ಬಂದರು. ಲೈಕ್ ಡನ್ ಸಿಸ್ಟರ್. ಸಾಜಿ ಅಣ್ಣ ಇದು ಎಷ್ಟನೇ ಲೈಕ್ ಕೊಡ್ತಿದ್ದೀರಿ ಒಂದೇ ಐಡಿಯಲ್ಲಿ? ಐ ಲೈಕ್ ಡ್ಯಾನ್ಸ್, ಸಾರಿ ಐ ಲೈಕ್ ಡ್ಯಾನ್ಸ್ ಸಿಸ್ಟರಾ? ಓಕೆ ಸಾಜಿ ಅಣ್ಣ. ಹುಚ್ಚರ ಸಂತೆ ಮುದ್ದು ಅಂತ ನೂರ್ ಲಡ್ಡು ಅವರು ಹೇಳ್ತಿದ್ದಾರೆ. ಹೌದಾ? ಸಾಜಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರ್ ಲಡ್ಡು ಅವರು. ನೀವು ಫಸ್ಟ್ ಚಾನಲ್ ಸೆಟ್ ಮಾಡಿಕೊಳ್ಳಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಘಟ್ಟದ ಕಣಪಂಜಿ ದಾದೆ ಕಜಿಪು ಘಟ್ಟದ ಕಣಪಂಜ ಶಿವಕುಮಾರ್ ಇರೇಗ ಆಟೋ ಅಣ್ಣ ಅಂತ ನಗ್ತಿದ್ದಾರೆ ನೂರ್ ಲಡ್ಡು ಅವರು. ಸಾಜಿ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನೂರು ಓಕೆ ಅಂತ ಹೇಳ್ತಿದ್ದಾರೆ ಸಾಜಿ ಅಣ್ಣ. ಬಿರ್ವಜಣ್ಣ ಮತ್ತೆ ಬಂದರು. ಸೈಡ್ ಹಾಯ್ ಅಂತ ಹೇಳ್ತಿದ್ದಾರೆ. ಸಾಜಿ ಅಣ್ಣ ಊಟ ಆಯ್ತಂತ ಕೇಳ್ತಿದ್ದಾರೆ ನೂರ್ ಲಡ್ಡು ಅವರು. ರವೀಂದ್ರನಾಥ್ ಗುಡ್ ಆಫ್ಟರ್ನೂನ್ ಅಂತ ರವೀಂದ್ರಣ್ಣನಿಗೆ ಹೇಳ್ತಿದ್ದಾರೆ. ರವೀಂದ್ರಣ್ಣ ಇದ್ರೆ ಮಾತಾಡಿ. ಗೊತ್ತುಂಡು ಅಂಡ ನಮ್ಮ ತಿನ್ಪುಜ ಶಿವಕುಮಾರ್. ನೂರ್ ಲಡ್ಡು ಅವರು ನಗ್ತಾ ಇದ್ದಾರೆ. ಒಳ್ಳೆ ರೀತಿ ಮಾತಾಡಿ, ಇಲ್ಲಾಂದರೆ ಹೈಡ್ ಮಾಡಿ ಬಿಸಾಡ್ತೇವೆ ಅಷ್ಟೇ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ರಾಕೇಶ್ ಪಾಟೀಲ್ ಅವರು ಬಂದರು. ಹಾಯ್ ರಾಕೇಶ್ ಪಾಟೀಲ್ ಅವರೇ, ಊಟ ಮಾಡಿದ್ರಾ? ಹೇಗಿದ್ದೀರಿ? ಲೈವ್ಗೊಂದು ಲೈಕ್ ಕೊಡಿ. ಅವನು ಎಂಥ ಮಾತು ಮಾರೆ. ಯಾರು ನೂರ್ ಲಡ್ಡು ಅವರೇ? ಸಾಜಿ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ ರವೀಂದ್ರಣ್ಣ. ನಿಮಗೆ ತೆಲುಗು ಬರುತ್ತಾ? ಇಲ್ಲ, ನನಗೆ ತುಳು ಕನ್ನಡ ಬರುತ್ತೆ ಅಭಿಷೇಕ್ ಅವರೇ. ದಾನೆ ದುಂಬುಡು ದಿಂಚಲ್ಲ ಎಲ್ಲೋಡು ದಿಂಚಲ್ಲ ತಿನ್ಪುಜ ಶಿವಕುಮಾರ್ ಎಂಕ್ಲು. ನನಗೆ ಬ್ಲೂ ಇಲ್ಲ ಮುದ್ದು ಅಂತ ರಾಕೇಶ್ ಅವರೇ ಹೇಳ್ತಿದ್ದಾರೆ. ನಾನು ಮಂಗ ಹಾಯ್ ಅಂತ ಹೇಳಿದೆ. ವಿದ್ಯಾವ ಐಡಿ ಮಾರ. ಹಾಯ್, ನೀವು ಬ್ರದರ ಸಿಸ್ಟರ್ ಅಂತ ಗೊತ್ತಿಲ್ಲ. ಹಾಯ್ ಹೇಗಿದ್ದೀರಿ? ಊಟ ಮಾಡಿದ್ರಾ? ರಾಕೇಶ್ ಅವರೇ ಮತ್ತೆ ಬ್ಲೂ ಕೊಡುವ ಸ್ವಲ್ಪ ನಿಲ್ಲಿ.
బిరువజొన్న ఈడు తినిపుచ్చారా ఎంకులు తినిప అందే తినిపారా ఎంకు ഞാൻ ತಿನ್ಪುಚ್ಚಿ ಬಿರುವಜೊಣ್ಣ ಬ್ರದರ್ ಒಂದು ಲೈವ್ಗೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ. ಶಿವಕುಮಾರ್ ಉಲ್ಲರೆ ಎನ್ನ ಚಾನಲ್ ಕನೆಕ್ಟ್ ಆದವೆ. ತೆಲುಗು ಬರಲ್ಲ ತಮಿಳ್ ಬರುತ್ತೆ ಅಂತ ನೂರ್ಲಡ್ ಅವರು ಹೇಳ್ತಿದ್ದಾರೆ. ಮುದ್ದು ಬ್ಲೂ ಕೊಡು, 1 ನಿಮಿಷ ಕೊಡ್ತೇನೆ ರಾಕೇಶ್ ಅವರೇ. ಸಾಜಿ ಅಣ್ಣ ನಗ್ತಿದ್ದಾರೆ. ಎಂತ ಮಂಗಕ್ಕ ಅಣ್ಣನ ನೀವು ನಾನು ನಿಮ್ದು ಹೆಸರು ಹೇಳಿ. ಹಂಗೇನಾ ಅಂತ ಕೇಳ್ತಿದ್ದಾರೆ ಬಿರುವಜಣ್ಣ. ನಾನು ಮಂಗ ಹೌದು. ನಿಮ್ದು ಒರಿಜಿನಲ್ ಹೆಸರು ಹೇಳಿ. ರವೀಂದ್ರಣ್ಣ ಥ್ಯಾಂಕ್ ಯು. ಯಾರು ನೀವು ಅಂತ ಕೇಳ್ತಿದ್ದಾರೆ ನೂರ್ ಲಡ್ಡು ಅವರು. ಬಜಗೋಳಿ ಅಂದೇ ಶಿವಕುಮಾರ್ ಬಜಗೋಳಿಯಾ? ಇರಿ ರಾಕೇಶ್ ಪಾಟೀಲ್ ಕೊಡ್ತೇನೆ. ಕೊಟ್ಟೆ ನೋಡಿ. ನಾನು ಮಂಗ, ನಾನು ಭಾಗ್ಯಶ್ರೀ. ರಾಕೇಶ್ ಅವರೇ ನಿಲ್ಲಿ ಬ್ಲೂ ಕೊಟ್ಟೆ. ಸಾಜಿ ಅಣ್ಣ ಸೂಪರ್ ಇಂಗ್ಲಿಷ್ ಅಂತೆ. ಎಲ್ಲಿ ಉಂಟು ಸಾಜಿ ಅಣ್ಣ? ಐ ಡೋಂಟ್ ವಾಂಟ್ ಬ್ಲೂ ಬಿಕಾಸ್ ಮೈ ಸಿಸ್ಟರ್ ಆಲ್ವೇಸ್ ಗುಡ್. ಐ ನೋ ದಟ್ ಅಂತ ಹೇಳ್ತಿದ್ದಾರೆ ಸಾಜಿ ಅಣ್ಣ. ನೀವು ಮಂಗನ ನಿಮ್ಮನ್ನು ಮಂಗ ಮಾಡಿದ್ದು ಯಾರಂತ ಬಿರುವಜಣ್ಣ ಕೇಳ್ತಿದ್ದಾರೆ. ಇವಾಗ ಹೇಳಲ್ಲ. ಎಂತ ಹೇಳಲ್ಲ ರಾಕೇಶ್ ಅವರೇ? ಥ್ಯಾಂಕ್ ಯು ಮೈ ಡಿಯರ್ ಬ್ರದರ್ ಅಂತ ಸಾಜಿ ಅಣ್ಣ ಹೇಳ್ತಿದ್ದಾರೆ. ನೂರು ಅವರು ನಗ್ತಾ ಇದ್ದಾರೆ, ಆಲೋಚನೆ ಮಾಡ್ತಿದ್ದಾರೆ. ಸಾಜಿ ಅಣ್ಣ ಲೈಕ್ ಡನ್, ಥ್ಯಾಂಕ್ ಯು. ಹಾಗೆಯೇ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ನಿಮ್ಮದು ID ನೇಮ್ ಹೇಳುವಾಗಿಲ್ಲ, ನೀವು ಬೇರೆ ನೇಮ್ ಇಟ್ಕೊಂಡು ಬನ್ನಿ ಅಂತ ವಿನಂತಿ. ನೂರು ಅವರು ಮಂಗ ಯಾರು ನೀವು ಅಂತ ಕೇಳ್ತಿದ್ದಾರೆ. ನಾನು ಮಂಗ ಭಾಗ್ಯಶ್ರೀ. ಎಂತ ಮಾರೆ ನೀವು ಹೆಸರು ಹೇಳಿ ನಿಮ್ಮದು. ಬಿರೋಜಣ್ಣ ಮಂಗೆ ಲೈಕ್ ಕೊರಿಯೇನಾ? ಅಯ್ಯೋ ದೇವರಣ್ಣ. ನೋಡಿ ನಿಮ್ಮ ID ನೋಡಿ ನಗ್ತಿದ್ದಾರೆ ನೀವು. ಎಂತ ಮಾರೆ? ನಾನು ಭಾಗ್ಯಶ್ರೀಯ ಹೆಸರಿನ ಮಂಗ. ನಿಮಗೆ ನನ್ನ ಹೆಸರು ಸಿಕ್ಕಿದ್ದ ಅಲ್ಲಿ ಇಡ್ಲಿಕ್ಕೆ? ಯಾರು ನೀವು ಮಂಗ? ಕೇಳಿ ಯಾರು ಮಂಗ ಅಂತ. ಇದು ಫೇಕ್ ಮಂಗ. ಇರ್ಲಿ ಅವರು ಬೇರೆ ಏನಾದರೂ ಕಮೆಂಟ್ ಮಾಡಿದರೆ ನೋಡುವ. ನೂರ್ ಲಡ್ಡು ಅವರೇ, ಅದು ನಾನಲ್ಲ ನೀವು. ಎಂತ ನಾನಲ್ಲ ನೀವು? ನನ್ನ ಹೆಸರು ಸಿಕ್ಕಿದ್ದ ನಿಮಗೆ? ಬೇರೆ ಹೆಸರು ಇರಲಿಲ್ವಾ? Please my dear friends, all friends, my dear friends, only that one, please support, understand my dear friends ಅಂತ ಹೇಳ್ತಿದ್ದಾರೆ ಸಾಜಣ್ಣ. ನಾನು ಕೆಟ್ಟದಾಗಿ ಕಮೆಂಟ್ ಮಾಡಲ್ಲ ಅಂತೇಳಿ. ಓಕೆ ಇರಲಿ ಆಯಿತಾ. ಇದು ಫೇಕ್ ಮಂಗ ಗೊತ್ತಾಯ್ತು ನನಗೆ ಇವರ ಮಾತು ಕೇಳಿ. ಹೌದಾ ನೂರ್ ಲಡ್ಡು ಅವರೇ? ಇರೇನ ಗೊತ್ತಾದ ಆದಿಪ್ಪು ಮಂಗಿ. ಆದಿಪ್ಪು ಬಿರೋಜಣ್ಣ
ಗುರ್ತದನೆ ಅದು ಇಪ್ಪಡಾರ್. ಮಂಗೆ ಅಂದರೆ ಕೆಟ್ಟದ? ಮಂಗ ಅಂದರೆ ಕೆಟ್ಟದಲ್ಲ, ಮಂಗ ಮರದಲ್ಲಿರೋದು. ಒಳ್ಳೆ ರೀತಿ ಮಾತಾಡಿ ಚರಸಂತೆ ಬೇಡ ಅಂತ ನೂರು ಲಡ್ಡು ಅವರು ಹೇಳ್ತಿದ್ದಾರೆ. ನಾನು ಕವಿತಕ್ಕ ಲೈವ್ ಇಲ್ಲ ಅಲ್ಲ, ನಾನು ಎಂಡ್ ಮಾಡಬೇಕಾ? ನೂರು ಲಡ್ಡು ಅವರೇ, ಬಿರೋಜಣ್ಣ, ನಾನು ಲೈವ್ ಎಂಡ್ ಮಾಡಬೇಕಾ? ಕವಿತಕ್ಕನ ಲೈವ್ ಇಲ್ಲ ಅಲ್ಲ ಈಗ, ಎಂತ ಮಾಡೋದು? ಇರಲಿಯಾ? ಅದು ನಿಜವಾಗಿ ಭಾಗ್ಯಶ್ರೀ ಅಲ್ಲ. ಯಾವುದು ಭಾಗ್ಯಶ್ರೀ ಅಲ್ಲ? ಮಂಗನಿಂದ ಮಾನವ ಅಂತ ಬಿರುವಸಣ್ಣ ಹೇಳ್ತಿದ್ದಾರೆ. ಹೌದು, ಮಂಗನಿಂದ ಮಾನವ. ನೂರು ಲಡ್ಡು ಅವರು ಯೋಚನೆ ಮಾಡ್ತಿದ್ದಾರೆ. ನಾನಿಕ್ಕೆ ನಾಳೆ ನಿಮ್ಮ ಬರ್ತ್ಡೇನಾ ಸಜಣ್ಣ? ಸ್ವಾತಿ ಅಕ್ಕ ಲೈವ್ ಇದೇನು ಗೊತ್ತಿಲ್ಲ. ನೂರು ಲಡ್ಡು ಅವರೇ, ಅವ್ರದ್ದು ಲೈವ್ ಇದೆಯಾ ಇಲ್ವಾ ಅಂತ. ಅವ್ರದ್ದು ಲೈವ್ ಇದ್ದರೆ ಎಂಡ್ ಮಾಡ್ತೇನಂತ, ಲೈವ್ ಇಲ್ಲ ಅಂದರೆ ಆನ್ ಇಡ್ತೇನೆ. ಆದರೆ ಭಾಗ್ಯಶ್ರೀ ಮಾನವನಿಂದ ಎಂಥದು? ಸಜಣ್ಣ ನಗ್ತಿದ್ದಾರೆ. ನಿಮ್ಮದು ಯಾವ ಊರು? ಒಂದು ನಿಮಿಷ, ಕಾಲ್ ಬರ್ತಿದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸಜಣ್ಣ. ನೂರು ಲಡ್ಡು ಅವರು ಇದ್ದೀರಾ? ಯಾರಿದ್ದೀರಿ? ಮಾತಾಡಿ. ಎಂಡ್ ಮಾಡಬೇಕಾ? ಓಕೆ ಮುದ್ದು ಮುರಳಿ, ಎಂಡ್ ಮಾಡಿ ಆಮೇಲೆ ಮಾಡಿ ಅಂತ ಎಲ್ಲರೂ ಜಂಪ್ ಆದರು. ಇಲ್ಲ, ಐಡಲ್ಲಿ ಒಬ್ಬರು ಯಾರೋ ಇದ್ದಾರೆ, ಅದು ಇವರೇ ಇರಬೇಕು. ಮಂಗನಿಂದ ಮಾನವ. ಯಾರಿದ್ದೀರಾ ಬನ್ನಿ, ಒಮ್ಮೆ ಮಾತಾಡಿ ಹೋಗಿ. ಎಲ್ಲ ಹೋದ್ರಾ? ಇಲ್ಲಿ ನಗ್ತಾ ಇರುವವರು ಯಾರು? ಈ ನಗು ಎಲ್ಲಿಂದ ಬಂತು? ನೂರು ಲಡ್ಡು ಅವರು ಮಂಗ ಅಂತ ಹೇಳಿ ನಗ್ತಾ ಇದ್ದಾರೆ. ಸಜಣ್ಣ ಮೈ ಡಿಯರ್ ಸಿಸ್ಟರ್ ಬಾಯ್ ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಸಜಣ್ಣ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೇ ಸಪೋರ್ಟ್ ಮಾಡ್ತಾಯಿರಿ.
ಈ ನಗ್ತಿರುವವರು ಯಾರಂತ ಆಗಬೇಕು ಈಗ. ಮಾತಾಡಿ ಬನ್ನಿ. ನೀವು ಮಾತಾಡದೆ ನಾನು ಹೋಗುದಿಲ್ಲ. ಈ ನಗು ಎಲ್ಲಿಂದ ಬರ್ತಾ ಇದೆ? ಯಾವ ಊರಿಂದ ಬರ್ತಾ ಇದೆ? ಮಂಗ ಜಂಪ್ ಆಗಿದ. ಹಾಗಾದ್ರೆ ಅದು ಯಾರು ಐಡಲ್ಲಿ? ಇಲ್ಲಿ ನಗ್ತಾ ಇರುವವರು ಯಾರು? ಹಾರ್ಟ್ ಕೊಡ್ತಿದ್ದಾರೆ. ಯಾರಿವರು? ಮಾತಾಡಿ, ಒಮ್ಮೆ ಮಾತಾಡಿ ಹೋಗಿ. ಯಾರೋ ನಗ್ತಾ ಇದ್ದಾರೆ. ಯಾರವರು? ನರ್ತನ್ ಅವರು ಬಂದರು. ಹಾಯ್ ನರ್ತನ್ ಅವರೇ. ಹಾಯ್, ಗುಡ್ ಆಫ್ಟರ್ನೂನ್. ಊಟ ಮಾಡಿದ್ರಾ? ಯಾವ ಊರು ನಿಮ್ಮದು? ಯಾರು ಏನೋ ಮುದ್ದು. ಹೌದು, ಯಾರಂತ ಗೊತ್ತಿಲ್ಲ. ಹೌದು ಸಜ್ಜಣ್ಣ, ಅವ್ರು ಯಾರಂತ ಗೊತ್ತಿಲ್ಲ. ಐ ಆಮ್ ಫ್ರಮ್ ಮೈಸೂರು. ಹೌದಾ, ಮೈಸೂರಾ? ಊಟ ಮಾಡಿದ್ರಾ ನೀವು ನರ್ತನ್ ಅವರೇ? ನಿಮ್ಮದು ಚಾನಲ್ ಉಂಟಾ? ನನ್ನ ಚಾನಲ್ಗೆ ಸಬ್ ಆಗಿಲ್ಲ ಅಂದರೆ ಸಬ್ ಆಗಿ, ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ಎಂಥ ಸ್ಪೆಷಲ್ ಇತ್ತು ಊಟಕ್ಕೆ ನರ್ತನ್ ಅವರೇ? ಲೈವ್ಗೊಂದು ಲೈಕ್ ಕೊಡಿ ಆಯಿತಾ? ಎಸ್, ಐ ಡಿಡ್ ಯುವರ್ಸ್. ನೂರು ಲಡ್ಡು ಅವರು, ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಇಲ್ಲಿ ನಗ್ತಿರುವವರು ಯಾರಂತ ಆಗ್ಬೇಕು ನನಗೆ. ಅವ್ರನ್ನ ಕೊಲೆ ಮಾಡ್ತೇನೆ ನಗ್ತಾ ಇದ್ರೆ. ಮಾತಾಡಿ ಬಂದು. ನೂರು ಲಡ್ಡು ಅವರೇ, ಥ್ಯಾಂಕ್ ಯು. ಪ್ಲೀಸ್ ಗಿವ್ ಮೀ ಬ್ಲೂ ಬಿಕಾಸ್ ಮೈ ಸಿಸ್ಟರ್ ಐ ಆಮ್ ಆಸ್ಕಿಂಗ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿದ್ದಾರೆ. ಸಾಜಣ್ಣ. ಪರಮೇಶಿ, ಹಾಯ್. ಹಾಯ್ ಮೇಡಮ್, ನೀವು ನಮ್ಮ ಕರಾವಳಿಯವರು ಅಲ್ವಾ? ಹೌದು ಪರಮೇಶಿ ಅವರೇ. ನೀವು ಯಾವ ಊರು? ಊಟ ಮಾಡಿದ್ರಾ? ಹೇಗಿದ್ದೀರಿ? ನನ್ನ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ? ನೂರು ಲಡ್ಡು ಅವರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಸಜಣ್ಣ ಓಕೆ ಓಕೆ ಅಂತ ಹೇಳ್ತಿದ್ದಾರೆ. ಕನ್ನಡವೇ ಸತ್ಯ ಅಂತ ನೂರು ಲಡ್ಡು ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ, ಥ್ಯಾಂಕ್ ಯು. ಇನ್ನು ಯಾರಿದ್ದೀರಾ ಬನ್ನಿ ಮಾತಾಡಿ. ಸಾಜಣ್ಣ, ಬ್ಲೂ ಬೇಕಾ ನಿಮಗೆ? ಯಾರಿದ್ದೀರಾ ಬನ್ನಿ ಮಾತಾಡಿ ಮಾತಾಡಿ ಮಾತಾಡಿ. ಓಕೆ ಓಕೆ, ಬ್ಲೂ ಕೊಡ್ತೇನೆ ಸಾಜಣ್ಣನಿಗೆ. ಪರಮೇಶಿ, ನಿಮಗೆ ತುಳು ಬರ್ತದಾ? ಯಾವ ಊರು ನಿಮ್ಮದು? ನಮಗೆ ಬಂಗುಡೆ ಪುಳಿ ಮುಂಚಿ ಊಟ ಆಯಿತು. ಹೌದಾ, ಬಂಗುಡೆ ಪುಳಿ ಮುಂಚಿ ಸೂಪರ್ ಅಲ್ವಾ? ಲೈಕ್ ಕೊಡಿ ಆಯಿತಾ? ಲೈಕ್ ಕೊಡೋದಿದ್ರೆ. ಗಂಗಾ ನೂರು ಲಡ್ಡು ಅವರೇ, ಥ್ಯಾಂಕ್ ಯು. ಸಾಜಣ್ಣ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಾಜಣ್ಣ. ನೂರು ಲಡ್ಡು ಅವರೇ, ಥ್ಯಾಂಕ್ ಯು. ಪರಮೇಶ್ ಅವರೇ ಇದ್ದೀರಾ? ಮಾತಾಡಿ. ಲಲಿತಮ್ಮ, ಪದ್ಮಶ್ರೀ.
ನಮ್ಮವರಲ್ವಾ, ಅದಕ್ಕೆ ಒಂದು ಲೈಕ್. ಥ್ಯಾಂಕ್ ಯು ಪರಮೇಶ್ ಅವರೇ. ನಿಮ್ಮ ಊರು ಯಾವುದು ಅಂತ ಒಂದು ಹೇಳಿ. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ನಿಮಗೆ ತುಳು ಭಾಷೆ ಬರುತ್ತಾ ಪರಮೇಶ್ ಅವರೇ? ಯಾರಿದ್ದೀರಾ? ಎಲ್ಲ ಹೋದ್ರಾ? ನೂರ್ ಲಡ್ಡು ಅವ್ರು ಇಲ್ವಾ? ಎಲ್ಲ ಹೋದ್ರಾ? ತುಳು ಬರ್ಪುಂಡಿ ಇರು. ಕುಡ್ಲನಾ? ಉಡುಪಿಯಾ? ಇನ್ನು ಚಾನಲ್ಗೆ ಕನೆಕ್ಟ್ ಆಲೆ ಪರಮೇಶ್ ಅವೇ. ಎಲ್ಲರೂ ಹೋದ್ರಾ? ನಾನು ಲೈವ್ ಎಂಡ್ ಮಾಡಬೇಕಾ? ಯಾರಿದ್ದೀರಾ ಮಾತಾಡಿ. ಎಂಡ್ ಮಾಡಬೇಕಾದ್ರೆ ಎಂಡ್ ಮಾಡ್ತೇನೆ. ಮತ್ತು 4:15ಗೆ ಲೈವ್ ಮಾಡ್ತೇನೆ. ಫ್ರೀ ಇದ್ದರೆ ಬಂದು ಸಪೋರ್ಟ್ ಮಾಡಿ. ಎನ್ನ ಊರು ಕಾರ್ಕಳ ಪರಮೇಶ್. ಏರ್ನ ಊರು ಅಲ್ಪ. ಯಾರಾದ್ರೂ ಇದ್ರೆ ಮಾತಾಡಿ. ಪರಮೇಶ್ವರ್ ಬೆಳ್ತಂಗಡಿ. ಸಜಣ್ಣ ಥ್ಯಾಂಕ್ ಯು. ಉಜ್ಜಿರೆ ಕೈತಲ ಪುಂಡತೆ. ಉಜ್ಜಿರೆ ಬೆಳ್ತಂಗಡಿಯ ಅತ್ತ. ನೂರ್ ಲಡ್ಡು ಅವರು ಇದ್ದೀರಾ? ರವೀಂದ್ರಣ್ಣ ಯಾರಾದರೂ ಇದ್ದೀರಾ? ಹೈಡಲ್ಲಿದ್ದವ್ರು ಹೇಳಿ. ಇದ್ದೀರಾ? ಬನ್ನಿ ಮಾತಾಡಿ. ಎನ್ನ ಊರುಡೆ ಅಂಕಲ್ ಸೊಪ್ಪು ಪರಮೇಶ್. ಎನ್ನ ಊರುಡೆ 100 ಲಡ್ಡು ಅವ್ರು ನಗ್ತಾ ಇದ್ದಾರೆ. 100 ಸೂಪರ್ ಅಂತ ಸಾಜಿ ಅಣ್ಣ ಹೇಳ್ತಿದ್ದಾರೆ. ಸಾಜಿ ಅಣ್ಣ ಕನ್ನಡ ಮಾತಾಡಿ ಅಂತೇಳಿ. ಸಾಜಿ ಅಣ್ಣ ಯಾಕೆ ಇವತ್ತು ಕನ್ನಡ ಮಾತಾಡ್ತಿಲ್ಲ? ನನಗೂ ಗೊತ್ತಾಗ್ತಿಲ್ಲ. ಇವತ್ತು ಸಾಜಿ ಅಣ್ಣ ಇಂಗ್ಲೀಷ್ನಲ್ಲೇ ಇದ್ದಾರೆ. ಸಾಜಿ ಅಣ್ಣ ಇಂಗ್ಲೀಷ್ನವರಾಗಿದ್ದಾರೆ. ಯಾನ ಆಫೀಸ್ ಕೆಲಸ ಮಲ್ಪುನು ಪರಮೇಶ್. ಹಿಡ್ದಾದ ಮಲ್ತೊಂದುಲ್ಲ. ಸಾಜಿ ಅಣ್ಣ ಇಂಗ್ಲೀಷ್ ಏನು ಇವತ್ತು? ಹೌದು, ಸಾಜಿ ಅಣ್ಣ ಇವತ್ತು ಇಂಗ್ಲೀಷ್ ಗುರು ಅಣ್ಣ ಬಂದರು. ಹಾಯ್ ಗುರು ಅಣ್ಣ. ಯಾನು ಉಲ್ಲೇಸಿಸ್ ಲೈಕ್ ಕೊರ್ತೇಸಿಸ್ ನಮಸ್ತೆ. ಎಂಚೊಲ್ಲರ್ ಯಾನ್ ಸೌಖ್ಯಲ್ಲ ಗುರು ಅಣ್ಣ. ಈರೆಂಚೊಲ್ಲರ್? ಟುಡೇ ಲೀವ್ ಇಟ್, ಐ ವಿಲ್ ಕಮ್ ಟುಮಾರೋ. ಕನ್ನಡ ಲ್ಯಾಂಗ್ವೇಜ್ ಮೈ ಬ್ರದರ್ ಅಂಡರ್ಸ್ಟ್ಯಾಂಡ್ ಅಂತ ಸಾಜಣ್ಣ ಹೇಳಿದ್ದಾರೆ. ಯಾನ್ ಸೌಖ್ಯ? ಓ ಇರು ಡಾಕ್ಟ್ರಾ ಸರ್? ಸಾರಿ. ಓಲು ಬೆಳ್ತಂಗಡಿನೇ ಡಾಕ್ಟ್ರ್ ಇರು. ಸಾಜಣ್ಣ ಓಕೆ ಅಂತ ಹೇಳ್ತಿದ್ದಾರೆ. 100 ಲಡ್ಡು ಅವರು. ಎಂಚಿನೇ ಸ್ಪೆಷಲ್ ದಾಲಜ್ಜಿ ಗುರುವಣ್ಣ. ಒಂದು ವೆಜ್ಜಿನಿ ಬಟಾಟೆ ಬೀನ್ಸ್ ಟೊಮೆಟೊ ಮಿಕ್ಸ್. 100 ಲಡ್ಡು ಅವರು ಥ್ಯಾಂಕ್ ಯು. ಸೂಪರ್ ಐ ಆಮ್ ಮೈ ಆಫೀಸ್
ದೇರ್ ಅಂತ ಸಾಜಿ ಅಣ್ಣ ಹೇಳ್ತಿದ್ದಾರೆ. ನೂರ್ ಲಡ್ಡು ಅವರೇ ಥ್ಯಾಂಕ್ ಯು. ಗುರು ಅಣ್ಣ ಒಣಸ್ಮಲ್ತಾರೆ ದಾದಿ ಕಜಿಪು ಸೂಪರ್ ಸಪೋರ್ಟ್ ಸೂಪರ್ ಅಂತ ಗುರು ಅಣ್ಣ ಹೇಳ್ತಿದ್ದಾರೆ. ಗುರು ಅಣ್ಣ ಊಟ ಮಾಡಿದ್ರಾ? ನೂರ್ ಲಡ್ಡು ಅವರೇ ಥ್ಯಾಂಕ್ ಯು. ಎಲ್ಲ ಹೋದ್ರ ಅಂತ ನಾನು ಒಬ್ಳೆ ಭಾಷಣ ಮಾಡ್ಬೇಕಂತ ಈಗ. ನೂರ್ ಲಡ್ಡು ಅವರೇ ಥ್ಯಾಂಕ್ ಯು. ಪರಮೇಶ್ವರ ಇದ್ದೀರಾ? ಬನ್ನಿ ಮಾತಾಡಿ. ನೂರ್ ಲಡ್ಡು ಅವರು ಮುದ್ದು ಹುಲಿ ಅಂತೇಳಿ ನಗ್ತಾ ಇದ್ದಾರೆ. ಹೌದು, ಇಲ್ಲಿ ಯಾರಿಲ್ಲ, ನಾನು ಒಬ್ಬಳೆ ಭಾಷಣ ಮಾಡ್ಬೇಕಂತ. ಒಂದು 30 ಲೈಕ್ ಆದರೆ ಒಳ್ಳೇದಿತ್ತು ಮಾರೆ. ಯಾರು ಲೈಕ್ ಕೊಡ್ತಾ ಇಲ್ಲಣ್ಣ. ಸಾಜಿ ಅಣ್ಣ ನಗ್ತಾ ಇದ್ದಾರೆ. ನಾನು 4ವರೆಗೆ ಲೈವ್ ಮಾಡ್ಬೇಕಂತ ಅನ್ಕೊಂಡದ್ದು. ಹೌದು, ನೂರ್ ಲಡ್ಡು ಅವರೇ ಫೇಸ್ ಲೈವ್ ಅಂದ್ರೆ ಜನ ಸಾಯ್ತಾರೆ. ಹೌದು, ಅವರಿಗೆ ಫೇಸ್ ಲೈವ್ ಬೇಕಂತೆ. ಎಲ್ಲ ಹೋದ್ರ ಅಂತ, ಎಲ್ಲ ಮಲಗಿರ್ಬೋದು ಈಗ. ಇನ್ನು ಅವರು 4ವರೆಗೆ ಎದ್ದು ಬರ್ಬೋದಾ? ಎಸ್ ಮುದ್ದು ಇಲ್ಲಿ ಗೊತ್ತು ನನಗೆ. ಹೌದು, ಫೇಸ್ ಲೈವ್ ಇದ್ರೆ ಮಾತ್ರ ಜನ ಬರೋದು. ಪ್ಲೀಸ್ ಒನ್ ಸಾಂಗ್ ಮೈ ಡಿಯರ್ ಸಿಸ್ಟರ್. ಯಾವ ಸಾಂಗ್ ಹಾಡಬೇಕು? ನೀವೊಂದು ಕಮೆಂಟ್ ಹಾಕಿ, ಒಂದು ಯಾವುದಾದ್ರೂ ಸಾಂಗ್. ನಾನು ಯಾವ ಸಾಂಗ್ ಹಾಡಲಿ? 4ವರೆಗೆ ಎದ್ದು ಬರ್ಬೋದಾ? ನಾನು ನಾನು ಯಾವ ಸಾಂಗ್ ಹಾಡಲಿ? ಮೊಬೈಲಲ್ಲಿ ಉಂಟಾ ಅಂತ ನೋಡಬೇಕಲ್ಲ. ಪ್ಲೀಸ್ ಅಪ್ಪು ಸರ್ ಕನ್ನಡ ಸಾಂಗ್ ಪ್ಲೀಸ್ ಟೆಲ್ ಮೀ. ಅಪ್ಪು ಸರ್ ಸಾಂಗಾ? ಇರೇ ಒಂದು ನಿಮಿಷ ನೋಡ್ತೇನೆ ನಾನು. ಅಪ್ಪು ಸರ್ ಸಾಂಗ್ ಯಾವುದಿದೆ ಸರ್ಚ್ ಮಾಡಬೇಕಲ್ಲ. ನಾನು 4ವರೆಗೆ ಹಾಡಬೇಕಾ? ಅದು ನಾನೊಂದು ತೆಗೆದಿಡ್ತೇನೆ ಅವರ ಸಾಂಗ್. ಇದ್ದೇನೆ ನೂರ್ ಲಡ್ಡು ಅವೇ. ಅಪ್ಪು ಸರ್ ಸಾಂಗ್ ಯಾವುದು ಉಂಟಂದ್ರೆ ನೋಡ್ತಾ ಇದ್ದೇನೆ. ಸಾಂಗ್ ಆಟೋ ಅನ್ನ ಇಲ್ಲಿಗೆ ಜಂಪ್ ಆದ್ರೇನು? ಎಲ್ಲಿದ್ದಾರೆ ಆಟೋ ಅಣ್ಣ? ಇಲ್ಲ, ನಾಪತ್ತಾಗಿದ್ದಾರೆ. ಎಂತ ನಗ್ತಿದ್ದೀರಾ ಇಬ್ರು? ಇದರಲ್ಲಿ ಫುಲ್ ಸಾಂಗ್ ಇಲ್ಲ ಮಾರೆ. ಸ್ವಲ್ಪ ಹೇಳ ಸಾಜಿ ಅಣ್ಣ.
ಸ್ವಲ್ಪ ಸಾಂಗ್ ಹೇಳ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಅಷ್ಟೇ ಬರುತ್ತಾಯ್ತಾ? ಅಲ್ಲ, ರವೀಂದ್ರಣ್ಣನ ಎಂಟ್ರಿ ಆಗಿದೆ ಅಲ್ಲ, ಸಾಂಗ್ ಕೇಳಿ ರವೀಂದ್ರಣ್ಣ ಓಡೋಡಿ ಬಂದರು. ಲಡ್ಡು ಅವರು ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ರವೀಂದ್ರನಾಥ್ ಸೂಪರ್. ರವೀಂದ್ರನಾಥ್ ಸೂಪರ್ ಸೂಪರ್. ಯಾವಾಗ ಬಂದ್ರಿ ಅಂತನ ಸಜಣ್ಣ ಅಂತ ಹಾಕ್ತಿದ್ದಾರೆ. ರವೀಂದ್ರಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ನಾನೆಲ್ಲ ಸಾಂಗ್ ನೋಡ್ಕೊಂಡು ಬರ್ತೇನೆ ಆಯ್ತಾ, ಯಾವುದು ಹೊಸ ಹೊಸ ಸಾಂಗ್ ಉಂಟಾ ಅಂತ. ಥ್ಯಾಂಕ್ ಯು ಸಜಣ್ಣ. ಹೌದು, ಕನ್ನಡ ಮೆಸೇಜ್ ಎಲ್ಲಿ ಹೋಗಿದೆ ಸಾಜಣ್ಣಂದು? ಓಕೆ, ಎಲ್ಲ ಹೋದ್ರ? ಎಲ್ಲಿ ನಾಪತ್ರಾದ್ರಿ? ಐ ಆಮ್ ವೆರಿ ಸಾರಿ ಟುಡೇ, ಓನ್ಲಿ ಇಂಗ್ಲಿಷ್ ಮೆಸೇಜ್. ಐ ಆಮ್ ಈಸ್ ಆಫೀಸ್, ಮೈ ಹೌಸ್ ಕ್ಯಾಮರಾ ಫುಲ್ ವಾಚಿಂಗ್ ಮೀ. ಓ ಹಂಗ, ನಾಳಿಂದ ಕನ್ನಡ ಮೆಸೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಅವರು ಆಫೀಸಲ್ಲಿದ್ದಾರಂತ. ಲಡ್ಡು ಅವ್ರಿ 27 ಲೈಕ್ ಆಯ್ತು ಮಾರೆ. ಒಂದು 3 ಲೈಕ್ ಬಂದಿದ್ರೆ ಕೂಡ, 3 ಲೈಕ್ ಯಾರಾದರೂ ಕೊಟ್ಟಿದ್ರೆ 30 ಲೈಕ್ ಆಗ್ತಿತ್ತು. ನನಗೆ ಇಂಗ್ಲಿಷ್ ಬರಲ್ಲ ಸಾಜಣ್ಣ ಅಂತ ಹೇಳ್ತಿದ್ದಾರೆ. ಸೂರ್ಯ ಅವರು ಬಂದರು. ಓಕೆ, ನೀವು ತುಂಬ ಇಷ್ಟಪಟ್ಟಿರೋರು ಬೇಜಾರು ಮಾಡಿದ್ರ? ಹಾಂ, ಎಂತ ಇದು ಕ್ವಶನ್? ಯಾರು ಬೇಜಾರು ಮಾಡಿದ್ದು? ಸೂರ್ಯ ಅವರೇ, ಲೈವ್ಗೊಂದು ಲೈಕ್ ಕೊಡಿ ಆಯಿತಾ? ಯಾಕೆ ಈ ಕ್ವಶನ್ ಬಂತು ಸೂರ್ಯ ಅವರೇ? ಸಜಣ್ಣ 100 ಅಂತ ಹೇಳ್ತಿದ್ದಾರೆ. 100 ಲಡ್ಡು ಅವರು ಸೂರ್ಯ ಅಂತ ಆಲೋಚನೆ ಮಾಡ್ತಿದ್ದಾರೆ. ಆಸ್ಕಿ ಕ್ವಶನ್ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಹಾಂ, ನೀವು ಎಲ್ಲಿಂದ ನನ್ನ ಲೈವ್ ನೋಡ್ತಿದ್ದೀರಾ ಸೂರ್ಯ ಅವರೇ? ಒಂದು ಲೈವ್ಗೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ನನಗೆ ಎಂತನೂ ಅರ್ಥ ಆಗ್ತಿಲ್ಲ ಮುದ್ದು ಅವರೇ ಅಂತ 100 ಲಡ್ಡು ಅವರು ಇಡ್ತಿದ್ದಾರೆ. ಸೂರ್ಯ ಅವರೇ, ನಿಮ್ಗೆ ಕನ್ನಡ ಬರುತ್ತಾ? ಇಲ್ಲಿ 100 ಲಡ್ಡು ಅವರಿಗೆ ಅರ್ಥ ಆಗಿಲ್ಲ ಅಂತೆ, ಕನ್ನಡದಲ್ಲಿ ಮೆಸೇಜ್ ಹಾಕಿ. ಇದ್ರಾ, ಯಾರಾದ್ರೂ ಇದ್ದೀರಾ? ಮಾತಾಡಿ. ನೀವು ಇನ್ನೊಮ್ಮೆ ಕ್ಲಾಸಿಗೆ ಹೋಗಿ ಬನ್ನಿ ಆಯ್ತಾ? 100 ಲಡ್ಡು ಅವರೇ, ಅರ್ಥ ಆಗ್ಲಿಲ್ಲ. ಜಾನ್ಸನ್ ಲೀವ್, ಹಾಯ್, ಹೇಗಿದ್ದೀರಾ? ಇದು ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಊಟ ಮಾಡಿದ್ರಾ? ಒಂದು ಲೈವ್ಗೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದೆ ಕನೆಕ್ಟ್ ಆಗಿ. ಸಿಸ್ಟರ್ ಸೂರ್ಯ ಬ್ರದರ್, ಗುಡ್ ಸಪೋರ್ಟರ್. ಯು ಡೋಂಟ್ ನೋ ದ್ಯಾಟ್ ಒನ್ ಬಿಕಾಸ್ ಯುವರ್ ಬ್ರದರ್ ನೋ ದ್ಯಾಟ್ ಒನ್. ಓಕೆ ಸಾಜಣ್ಣ. ಸಂಪತಣ್ಣ ಬಂದರು. ಹಾಯ್ ಸಂಪತಣ್ಣ, ಊಟ ಮಾಡಿದ್ರಾ? ಹೇಗಿದ್ದೀರಿ ಸಂಪತಣ್ಣ? ಎಂತ ಚಾ ಕುಡಿದ್ರಾ? ಊಟ ಮಾಡಿದ್ರಾ? ತಿಂಡಿ ತಿಂದ್ರಾ? 3 ವಾರ ಆಯಿತು. ಸೂರ್ಯ ಅವರೇ ಇದ್ದೀರಾ? ಇಲ್ಲಿ ಪಿನ್ ಐಡಿಗೆ ಕನೆಕ್ಟ್ ಆಗಿ. ವಿ ಆರ್ ಫ್ರಮ್ ಕಾರ್ಕಳ. ಜಾನ್ ಅವರೇ, ನಿಮ್ಮದು ಯಾವ ಊರು ಜಾನ್ ಅವರೇ? ಲೈವ್ಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಜಾನ್ ಅವರೇ. ಸಂಪತಣ್ಣ ಉಲ್ಲಾರ. ಸೂಪರ್ ಸೂಪರ್ ಸಿಸ್ಟರ್, ಐ ಲೈಕ್ ಇಟ್ ಯು ಆರ್ ಸ್ಪೀಚ್. ಥ್ಯಾಂಕ್ ಯು ಸಜ್ಜಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ಇರು ಕಾರ್ಲದ ಗಟ್ಟ ಏಪ ಪೋಯಿನಿ. ಓ ಕನ್ನಡ ಕೇನಂದುಲ್ಲಾರ ಸಂಪತಣ್ಣ? ಕನ್ನಡ ಪಾತ್ರ ಜನ ಜಾಸ್ತಿ ಬರ್ತಾರೆ ಅಂದ. ಜಾನ್ ಅವರು ಇದ್ದೀರಾ? ಮಾತಾಡಿ. ಸಜಣ್ಣ ನಗ್ತಾ ಇದ್ದಾರೆ. ಹೌದು, ತುಳು ಭಾಷೆಯಲ್ಲಿ ಮಾತಾಡಿದ್ರೆ ಜನ ಬರಲ್ಲ ಅಂತೆ, ಕನ್ನಡ ಭಾಷೆಯಲ್ಲಿ ಮಾತಾಡಿದ್ರೆ ಜನ ಬರ್ತಾರಂತೆ. ಹೌದಾ? 100 ಲಡ್ಡು ಅವ್ರು ನಗ್ತಾ ಇದ್ದಾರೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ. ಸಾಂಗ್ ಕೇಳಲಿಲ್ವಾ? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೌದು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. 100 ಲಡ್ಡು ಅವರೇ ಥ್ಯಾಂಕ್ ಯು. ಇರೆಗೆ ಇಂಗ್ಲಿಷ್ ಪಾತಿರುವರೆ. ಹಾಂ, ಇಂಗ್ಲಿಷ್ ಹಿಂದಿ ಕೇನೋ ಚಾನಲ್ ಕನ್ನಡ ಪಾತ್ರ ಅಂದರೆ ಪಾತಿರುವೆ ಸಂಪತ್ತ. ಸಾಜೆ ಅಣ್ಣ ನಾಪತ್ತೆ ಆದ್ರು. ಕನಸು ಕಟ್ಟ ಕೈಗಳಿಗೆ ಕಷ್ಟ ಉಂಟ ನೂರಾರು. ಸಾಜಿ ಅಣ್ಣ ಅಂತ ನಗ್ತಿದ್ದಾರೆ 100 ಲಡ್ಡು ಅವರು. ಚಹಾದ ವ್ಯವಸ್ಥೆ ಉಂಟಾ ಅಂತ ಕೇಳ್ತಾ ಬಂದ್ರು ಸದಾ ಅವರು. ಮುದ್ದು ಇಲ್ಲಿ ಕ್ಯಾ ಕರೇಜಿ ಖಾನ ಕಾಯೇನ ಎಂತ 100 ಲಡ್ಡು ಅವರೇ ಗೊತ್ತಾಗ್ತಿಲ್ಲ. ಸಿಸ್ಟರ್ ಯು ಸ್ಪೀಕ್ ಇಂಗ್ಲಿಷ್, ಯು ಆರ್ ಯೂಟ್ಯೂಬ್ ಚಾನಲ್ ಆಲ್ವೇಸ್ ಕಮ್ ಟೋಟಲ್ 6 lakhs ದಿಸ್ ಶೋ ಐ ವಿಲ್ ಪ್ರಾಮಿಸ್. ಓಕೆ ಸಾಜಣ್ಣ, ಥ್ಯಾಂಕ್ ಯು. ಕಾರ್ಕಳ ಗುಡ್ ಪ್ಲೇಸ್. ಥ್ಯಾಂಕ್ ಯು ಜಾನ್ ಅವರೇ. ಜಾನ್ ಅವರೇ, ನೀವು ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ?
ಓಕೆ ಓಕೆ ಅಂತ ಸಹಜಣ್ಣ ಹೇಳ್ತಿದ್ದಾರೆ. ಊಟ ಆಯ್ತಾ ಮುತ್ತು ಅಂದೆ ನಾನು. ಅಯ್ಯೋ ದೇವರೇನೆ, ನಿಮ್ದೆಂತ ಮಾರೆ ಹಿಂದಿ ಬರಲ್ಲ. ಊಟ ಆಗಿದೆ ಮಧ್ಯಾಹ್ನ. ಈಗ ನೋಡಿ ನಾನು ಬೇಜಾರಿದ್ದೊಂದು ಸಾಂಗ್ ಆಡ್ತೇನೆ ನೋಡಿ ಈಗ. ಆಯ್ತಾ? ಯಾರು ಕೂಗ್ಬೇಡಿ ಆಯ್ತಾ? ನೂರ್ ಲಡ್ಡು ಅವರೇ, ಒಂದು ಫೀಲಿಂಗ್ ಸಾಂಗ್. ಹಿಂದಿ ಬರ್ತದೆ, ನನ್ನ ಹಿಂದಿ ಕೇಳಿದ್ರು ಉಂಟಲ್ಲ ಇಲ್ಲಿ ಪಾಪ ಹೊಸಬ್ರು ಬಂದಿದ್ದಾರೆ, ಜಾನ್ ಅವರಿದ್ದಾರೆ, ಅವರೆಲ್ಲ ನನ್ನ ಹಿಂದಿ ಕೇಳಿ ಮತ್ತೆ ಓಡಿ ಹೋದ್ರೆ ಮತ್ತೆ ನನ್ನ ಲೈವ್ಗೆ ಜನ ಇರಲ್ಲ ಆಯ್ತಾ. ಅದಕ್ಕೆ ನಾನು ಹಿಂದಿ ಇಂಗ್ಲಿಷ್ ಮಾತಾಡಲ್ಲ. ನೂರ್ ಲಡ್ಡು ಅವರೇ. ಸಹಜ ಅಣ್ಣ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಹಾಡಿ ಮುದ್ದುಲಿ ಅಂತ ಹೇಳ್ತಿದ್ದಾರೆ. ತುಳು ಸಾಂಗ್ ಒಂದು ನಿಮಿಷ. ಒಂಜಿ ಕನ್ನಡ ಸಾಂಗ್ ಪನ್ಪ ಅವು ಸ್ಯಾಡ್ ಬೇಕದು. ಇದ್ರದ್ದು ಯಾವುದು ಜ್ಯೇಷ್ಠ ಮೂವಿ ಸಾಂಗ್ ಎಲ್ಲಿ ಹೋದ್ರು ಮಾರೆ. ತುಳು ಸಾಂಗ್ ನಾನು ಯಾವುದು ಹುಡುಕ್ಲಿ? ಈಗ ಇಲ್ಲಿ ಕನ್ನಡದವರೇ ಇದ್ದಾರೆ. ನೈಸ್ ಸಾಂಗ್. ಕನಸು ಕಟ್ಟೋ ಕೈಗಡೆಗೆ ಕಷ್ಟ ಉಂಟು ನೂರಾರು, ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು, ನ್ಯಾಯ ನೀತಿ ಧರ್ಮಗಳ ನೆಚ್ಚಿ ನಡೆದವರಿಗೆಂದು ನಾಲ್ಕು ದಿಕ್ಕಿನಲ್ಲಿಯೂ ಕಾಣೋರೆಲ್ಲ ನಮ್ಮವರು, ಅಳುವಿಲ್ಲದ ಅಳುಕಿಲ್ಲದ ನಿಷ್ಕಲ್ಮಶ ಮಡಿಲಲ್ಲಿ ಮಗುವಾಗಿ ದಿನ ಕಳೆಯುವ ಸೋದರರ ಕತೆ ಇಲ್ಲಿ. ಒಳ್ಳೆ ಕಾಲ ಬಂದೇ ಬರಬೇಕು, ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಅದು ಯಾರು ಮಾಡಿದ ತಪ್ಪು ಇದು, ಇನ್ಯಾರಿಗೂ ಶಿಕ್ಷೆ ಬೇಕೇ ನಮ್ಮ ಅಪರಂಜಿಯಂತಿರೋ ಜೀವ ಅದು, ಅಪರಾಧಿ ಪಟ್ಟವು ಇನ್ಯಾಕಮ್ಮ ಎದೆಯ ದಹಿಸೋ. ದುಃಖ ಮನೆಯಲ್ಲಿದೆ ದೈವ ಕ್ಷಮಿಸೋ, ತ್ಯಾಗದ ದೇವತೆ ಸೆರೆಮನೆಯಲ್ಲಿದೆ. ನೆನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ, ನಾಳೆಗಳ ಕನಸುಗಳೇ ಇಂದಿನ ನಂಬಿಕೆಯೋ. ಅಂತಲೇ ಏನಪ್ಪ ಕಾಮೆಂಟ್ ಮಾಡ್ದ ತುಪ್ಪ. ದೆವ್ವ ಬಂತು. ಜಾನ್ ಅವರು ನೈಸ್ ಸಾಂಗ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ನೂರವರು ದೆವ್ವ ಬಂತು ಅಂತ ಹೇಳ್ತಿದ್ದಾರೆ. ನೂರವ್ರು ನಗ್ತಾ ಇದ್ದಾರೆ. ಬೇಗ ಮಲ್ಕೊಳ್ಳಿ ಮುದ್ದಕ್ಕ, ಫೋನ್ ಡೇಂಜರ್ ಇದೆ ಅಂತ ನೂರ್ ಲಡ್ಡು ಅವರು ಹೇಳ್ತಿದ್ದಾರೆ. ನನಲ ಪೋತು ಜರ ಅಂತ ಮೊನ್ನೆ ಅಕ್ಕ ಕೇಳ್ತಿದ್ದಾರೆ. ನಾನು ಪೋತು ಜುಲ್ಲವೇ. ನೂರವರು ಕನ್ನಡವೇ ಸತ್ಯ ಅಂತ ಹೇಳಿ ವಾಯ್ಸ್ ವೆರಿ ನೈಸ್ ಅಂತ ಜಾನ್ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಜಾನ್ ಅವರೇ. ಸಹಜಣ್ಣ ನಮಸ್ಕಾರ ಮಾಡ್ತಿದ್ದಾರೆ. ನೂರ್ ಲಡ್ಡು ಅವರು ಐಸ್ ಕ್ರೀಮ್ ತಂದರು, ಯಾರಿಗೆ ಬೇಕು ತಗೊಳ್ಳಿ. ಯಾವ ಸಾಂಗ್ ಅಂತ ಹೇಳ್ತಿದ್ದಾರೆ ಮುನ್ನಿಯವರು. ದಾದ ಕಜ್ಪಿ ಬಟಾಟೆ ಬೀನ್ಸ್ ಟೊಮೆಟೊ ತುಳು ಡ್ರೀಮ್ ಸಾಂಗ್, ತುಳು ಸಾಂಗ್ ಬೋಡೆ ಜಾನ್ ಚೂರುಂತ್ರೆ ಪನ್ಪ ಮಕ್ಕಳ ಕಮೆಂಟ್ ಹೋದ್ವೆ. ಸಂಪು ತಂಪು ಹಾಯ್ ಅಂತ ಹೇಳ್ತಿದ್ದಾರೆ. ಕೊಕ್ಕರೆ ವಾಯ್ಸ್ ಅಂತ ಸಂಪತ್ತಣ್ಣ ಹೇಳ್ತಿದ್ದಾರೆ. ಸೂಪರ್ ಸಿಸ್ಟರ್, ಯು ಸಿಂಗ್ ಸೋ ನೈಸ್, ಐ ನೋ ಯು ಆರ್ ಫೀಲಿಂಗ್ ಸಾಂಗ್ಸ್ ಬಿಕಾಸ್ ಯು ಆರ್ ಮೈ ಸಿಸ್ಟರ್ ಅಂತ ಸಾಜಿ ಅಣ್ಣ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸಾಜಿ ಅಣ್ಣ. ಐಕೊಂಜಿ ಶ್ರುತಿ ಉಂಡ ಗೇರ ರೆಕ್ಕ ಪೋಪುಂಡು ಎನ್ನಲಾಗ ಬಂದ ಸಂಪತ್ತಣ್ಣೆ ಪನ್ನೊಂದುರ್ಲೇರು.
ಕೊಕ್ಕರೆ ಅಂದೆ ಏನು ಮುದ್ದು ಕೊಕ್ಕರೆ. ಮುನ್ಯಕ್ಕ ಹಾಯ್ ಎಂಚೊಲ್ಲಾರ ಅಂತ ಸಂಪತಣ್ಣ ಕೇಳ್ತಿದ್ದಾರೆ. ಸಂಪುಗು ತೋಜು ಚಾಪ ಗಿಡ್ಲ ಅಂತ ಮುನ್ನಿ ಅಕ್ಕ ಕೇಳ್ತಿದ್ದಾರೆ. ಜಾನ್ ಅವರೇ ಇದ್ದೀರಾ? ತುಳು ಸಾಂಗ್ ಹೇಳ್ತೇನೆ, ಇದ್ದೀರಾ? ಮುದ್ದು ಮರಣಿ ಕಾರ್ನಾಡು ಸಂಪು ತಿಕ್ಕಿನಿ ಅಂದೆ ತುಳು ಸಾಂಗ್ ಜಾನ್ ಉಲ್ಲರೆ. ಪಾತರಿಯರ ಎರಡ ಅಂದೆ ಮುನ್ಯಕ್ಕ. ಇದ್ದೀರಾ? ಮುದ್ದು ತಿಕ್ಕಿನೇ ಇಚ್ಚಿರು ಮಲ್ಲ ಬಂಗಾರತೆ ಅಂದಂದು ಲಿರಿಕ್ಸ್. ಕಿಶೋರಣ್ಣ ಬರ್ತಾರೆ. ಹಾಯ್ ಕಿಶೋರಣ್ಣ. ಜಾನ್ ಒಂದು ಕೊರಗಜ್ಜನ ಸಾಂಗ್ ಪನ್ನೋಡೆ ಜಾನ್. ಸಂಪೂರ್ಣ ಪೋಸ್ಟರ್ ತುಲೆ ಸಂಪೂರ್ಣ ವಿಡಿಯೋ ಮಲ್ತೆಯನ ಅಂದೆ ಮುನ್ಯಕ್ಕ. ಸಿಸ್ಟರ್ ವಾಟ್ ಹ್ಯಾಪಂಡ್? ಪ್ಲೀಸ್ ಟೆಲ್ ಮೀ ಯುವರ್ ಲ್ಯಾಂಗ್ವೇಜ್ ಸಾಂಗ್. ಐ ಆಮ್ ವೇಟಿಂಗ್ ಯುವರ್ ಬ್ರದರ್, ಬಿಗ್ ಬ್ರದರ್. ಓಕೆ ಸಜೆ ಅಣ್ಣ, ಹೇಳ್ತೇನೆ. ಇವರು ಜಾನ್ ಎಲ್ಲಿ ಹೋದ್ರು? ಕೊರಗಜ್ಜನ ಸಾಂಗ್ ಅವೇ ಎಂದು ಕೇಂಡೆ. ಜಾನ್ ಉಲ್ಲರೆ. ಕಿಶೋರಣ್ಣ ಹಾಯ್ ಎಂಚೊಲ್ಲರ ಚಾಪರಿಯರ ದಾದಿ ತಿಂಡಿ ಇತ್ತಳು ಲೈಕ್ ಕೊರಿಯ. ಥ್ಯಾಂಕ್ ಯು ಸಂಪತಣ್ಣ. ಮುನ್ಯಕ್ಕ ಥ್ಯಾಂಕ್ ಯು, ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಪೋಡೆಯನ ದೂರ ಹೋಗ್ಬಾರ ಉಂತಲೆ. ಕಿಶೋರಣ್ಣ ಆನ್ಸರ್. ಜಾನ್ ಉಲ್ಲರೆ ಉಲ್ಲರೆ ಉಲ್ಲರೆ. ಜಾನ್ ಒಂಜಿ ಸರಿ, ಜಾನ್ ಎರಡು ಸರಿ, ಜಾನ್ ಮೂಜಿ ಸರಿ. ಒಡೆ ಒಪ್ಪಿನಿ. ಡ್ರಾಮಾ ಸಾಂಗ ಒಂಜಿ ಪಾಡ್ಲೆ ಜಾನ್ ಇರ್ ಟೈಪ್ ಮಲ್ತು ಪಾಡ್ಲೆ. ಜಾನ್ ಟೈಪ್ ಮಲ್ತು ಪಾಡ್ಲೆ. ಬಾಯ್ ಬಾಯ್, ಐ ಆಮ್ ಗೋಯಿಂಗ್ ಮೈ ಬೇಬಿ ಸ್ಕೂಲ್. ಓಕೆ ಸಜಣ್ಣ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೇನೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ಮುನ್ಯಕ್ಕ ಎಲ್ಲ ಮುಪ್ಪುಣ ಎಲ್ಲ ಮತ್ತೆ ಯಾರು ಇದು ಜರ ತಾಯ್ಕಿಲೆತ್ತು ಪೋಪಿ ಸಂಪತಣ್ಣ ಆವು ಇರ್ಬೋದು ಅಲ್ಲೇ ಸಂಪತಣ್ಣ. ಚಾ ಅಂಡೆ ಏನೊಂದಿಲ್ಲ ಕಿಶೋರಣ್ಣ. ಚಾ ಇಜ್ಜಿ ಕಿಶೋರಣ್ಣ ನೀರ್ನಾಂಡೆ ಸ್ವಾತ್ಯಕ್ಕ ದೂರ ಬರ್ತೀರು ಕಿಶೋರಣ್ಣ. ಸ್ವಾತ್ಯಕ್ಕ ಬ್ಯುಸಿಯಾ? ಇನ್ನು ಲೈವ್ಲ ಮಲ್ತಿದ್ದೀರಿ ಸ್ವಾತ್ಯಕ್ಕ? ಐ ವಿಲ್ ಕಮ್ ಮೈ ಪ್ರಾಮಿಸ್ ಬಿಕಾಸ್ ಯು ಮೈ ಸಿಸ್ಟರ್. ಥ್ಯಾಂಕ್ ಯು ಸಜ ಅಣ್ಣ. ಮುನ್ಯಕ್ಕ ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಇಲ್ಲಲಿಪ್ಪಲ ಇಲ್ಲಡುಲ್ಲೇರಿ ಇನ್ನು ಲೈವ್ ಮಲ್ದಿದ್ದೀರಿ ಸ್ವಾತ್ಯಕ್ಕ. ಒಂಜಿ ಫೋನ್ ಮಲ್ತಕ್ಕೆ ನೋಡತಾ ಮುನ್ನಿ ಟಾಟಾ ಪನ್ನೊಂದುಲ್ಲೇರು ಸಂಪತಣ್ಣಿ. ವೈಫೈ ಇಪ್ಪಂದ. ಓಕೆ ಓಕೆ ಅಂಚ ಲೈವ್ ಮಲ್ತಿದ್ದಾರ.
ಟಾಟಾ ಬಾಯ್ ಸಂಪು పనొంది పేరు ಜಾನ್ ಉಳ್ಳಾರ ಜಾನ್ ದೂರಪೋಯರ್ 100 ಲಡ್ಡು ಅವರೇ ಹೋದ್ರಾ? ಯಾರಿದ್ದೀರಾ ಬನ್ನಿ ಮಾತಾಡಿ. ಮುನ್ಯಕ್ಕ ಹಾರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು. ಮುದ್ದುನ ಚಾ ಆಡೇದಾದ ತಿಂಡಿ ಎನ್ನ ಚಾ ಆತುಜಿ ಇರ್ನಾಡ ಸಂಪತಣ್ಣ ಇನ್ನು ರಜೆನ ಬೇಲೆಗ್ ಥ್ಯಾಂಕ್ ಯು ಕಿಶೋರಣ್ಣ, ಥ್ಯಾಂಕ್ ಯು ಮುನ್ನೆ ಅಕ್ಕ. ಜಾನು ಜಾನು ಅವರು ಬಂದರು. ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಲೈವ್ಗೆ ಒಂದು ಲೈಕ್ ಕೊಡಿ. ಯಾವ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ? ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಜಾನು ಅವರೇ. ಬಾಯ್ ಮುತ್ತು ಬಂಗಾರು ಟಾಟಾ ಅಂತ ಸಂಪತಣ್ಣ ಹೇಳ್ತಿದ್ದಾರೆ. ಬಾಯ್ ಸಂಪತಣ್ಣ. ಜಾನು ಅವರೇ, ಯಾವ ಊರಿಂದ ಲೈವ್ ನೋಡ್ತಿದ್ದೀರಿ? ಇದ್ದೀರಾ? ಇದ್ರೆ ಮಾತಾಡಿ. ಸೂಪರ್ ಸೂಪರ್ ಅಂತ ಕಿಶೋರಣ್ಣ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಇಲ್ವಾ? ಎಂತ ಇಲ್ಲ ಜಾನು ಅವರೇ? ಟೀ ಕುಡಿಲಿಲ್ವಾ? ಯಾವ ಊರಿಂದ ಲೈವ್ ನೋಡ್ತಿದ್ದೀರಿ ಜಾನು ಅವರೇ? ಎಲ್ಲಿ ಹೋದ್ರು ಮರ ಎಲ್ಲ ಹೋದದ್ದಾ? ನಿಮ್ಮೂರಿಂದನಾ? ಹಾಂ, ಇದು ಒಳ್ಳೆ ಕಥೆ ಆಯ್ತಲ್ಲ. ಮನು ಮತ್ತೆ ಬಂದರು, ಹಾಯ್. ಜಾನು ಅವರೇ, ತುಳು ಬರುತ್ತಾ? ಡ್ಯೂಟಿ ಜಸ್ಟಿಸ್ ಡ್ಯೂಟಿ ಉಂಡು, ಡ್ಯೂಟಿ ಎಲ್ಲ ಕಿಶೋರಣ್ಣ ಡ್ಯೂಟಿ ಮಲ್ತಂದೇ ಪಾತಿರಂದಿಲ್ಲ. ನಿಮ್ಮ ಊರಿಂದ ಲೈವ್ ನೋಡೋದು, ನನ್ನ ಊರಿಂದ ಲೈವ್ ನೋಡ್ತಿದ್ದೀರಾ? ಕಾರ್ಕಳದಿಂದ ಲೈವ್ ನೋಡ್ತಿದ್ದೀರಾ ನೀವು ಜಾನು ಅವರೇ? ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ಜಾನು ಅವರೇ? ಸ್ವಲ್ಪ ಬರುತ್ತೆ. ಎಂತ ತುಳುವ? ಎಂತ ಬರುತ್ತೆ ಅಂತ ಗೊತ್ತಾಗಲಿಲ್ಲ. ನೀವು ಯಾವಾಗದ ಮೆಸೇಜಿಗೆ ನಾನು ಯಾವಾಗ ಕೇಳಿದ್ದಕ್ಕೆ ಯಾವಾಗ ಮೆಸೇಜ್ ಹಾಕ್ತೀರಾ? ಈ ಮನೂನುಂಡತ್ತ ಏನು ಕೆರ್ಪೆ ಮಾತ್ರ ಬಾರ್ಪುನ್ ರೆಡ್ ಮೆಸೇಜ್ ಪಾಣ್ಣು ಬಾಯ್ ಬನ್ಪುನ್. ತುಳು ಸ್ವಲ್ಪ ಬರುತ್ತಾ? ಸ್ವಲ್ಪ ಬಂದರೆ ಸಾಕು. ನಮಗೆ ತುಳು ಫುಲ್ ಬರುತ್ತೆ, ನಾವು ಅರ್ಥ ಮಾಡ್ಕೊಳ್ತೇವೆ ಆಯಿತಾ ನೀವು ಹೇಳಿದ್ದು. ಊಟ ಮಾಡಿದ್ರಾ? ಎಂತ ಇತ್ತು ಇವತ್ತು ಮಧ್ಯಾಹ್ನಕ್ಕೆ ಸ್ಪೆಷಲ್ ಜಾನು ಅವರೇ? ನನಗೂ ಸ್ವಲ್ಪ ಬರುತ್ತೆ. ಎಂತ ತಿನ್ಲಿಕ್ಕ ಮನು? ನಾನು ನಿಮಗೆ ತಿನ್ನಲಿಕ್ಕೆ ಬರುತ್ತಾ ಸ್ವಲ್ಪ?
ಮಷಿನೈ ಗಂಗಾಪಾತಕಂ. Where do you work? ನಾನು ನನ್ನ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ. ಜಾನ್ ಟೈಪಿಂಗ್ ಆಫೀಸಲ್ಲಿ ವರ್ಕ್ ಮಾಡ್ತಂತಲೇ ಜಾನ್ ಅಲ್ಲ, ತುಳು ಭಾಷೆನ ನಿಮಗೆ ಬರ್ತದೆ ತುಳು ಭಾಷೆ. ನೀವು ನನ್ನ ಹತ್ರ ಸುಳ್ಳು ಹೇಳ್ತೀರಲ್ಲ. ಕಿಶರಣ್ಣ ನಗರ್ತಾ ಇದ್ದಾರೆ. ಎಲ್ಲ ಹೋದ್ರು. 100 ಲಡ್ಡು ಅವರು ಇದ್ದೀರಾ? ಪಾದಕಲ್ಲು ಹ್ಯಾಪಿ ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆನಾ? ಹ್ಯಾಪಿ ಗ್ರಹಣ. ಓಹೋ, ಎಲ್ಲ ಉಂಟು ಇವತ್ತು. ಅಮಾವಾಸ್ಯೆ, ಗ್ರಹಣ, ಮತ್ತೇನಾದರೂ ಉಂಟಾ? ಥ್ಯಾಂಕ್ ಯು ಜಾನು ಅವರೇ. ನಿಮ್ಮದು ಚಾನಲ್ ಉಂಟಾ? ಚಾನಲ್ ಇದ್ದರೆ ಹೇಳಿ. I have WhatsApp number. ದೇವ. ಕಿಶೋರಣ್ಣ ಇದ್ದೀರಾ? 100 ಲಡ್ಡು ಅವರೇ ಇದ್ದೀರಾ? ಎಲ್ಲ ನಾಪತ್ರ ಕಿಶೋರಣ್ಣ ಏನ ನಂಬರ್ ಕೊಡ್ಲಿ ಕತ್ತು. ಲಡ್ಡು ಅವರು ಇದ್ದೀರಾ? ನೀವೇ ದುಡ್ಡು ಕೊಡಲಿ. ಯಪ್ಪ ದೇವರನ್ನೇ ನಂಬರ್ ಕೊಡ್ನಲ್ಲ ಈಗ ಕತೆ ಗೋವಿಂದ. తెలుపారా? ನಿಜ ಹೋಗಿ ಕಿಶೋರಣ್ಣ, ನಿಜ ಬರಲ್ಲ. ಹೌದಾ, ಪರವಾಗಿಲ್ಲ, ಸ್ವಲ್ಪ ಬರುತ್ತಲ್ಲ ಸಾಕು ಮಂತ್.
ಅಷ್ಟು ಮಾತಾಡಿ ಗೊತ್ತಾಗುತ್ತೆ. ಸ್ವಲ್ಪ ಕೂಡ ಬರಲ್ಲ. ಊಟ ಆಯ್ತಾ ಅಂತ ಕೇಳ್ತೀರಿ ನಾನು. ನಾನಿವತ್ತು 5 ಗಂಟೆ ತನಕ ಹೀಗೇನೆ ಇಡಬೇಕಂತ. ಅದು ಮಾತ್ರ ಬರುದಾ? ಡೋರ್ ಪಾಡ್ವಾರ ಅವು ಮಿತ್ತದ ಒಂಚುಂದುಂಡತ್ತೆ ಆಲ್ತ ರೂಮ್ದ ಬಾಕಿಲು ಪಾಡ್ನೆ ಕಿಶೋರಣ್ಣ. ಓಕೆ ಓಕೆ. ಇವರೆಲ್ಲ ಹೋದತ್ತ ಹೇಳದು ಹೋದ್ರು. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. 30 ಲೈಕ್ ಆಗಿದೆ. ಸಣ್ಣ ಸಣ್ಣ ಹೊರಟು ಬರುವುದು. ಜಾನ್ ಅವರು ಮತ್ತೆ ಬಂದರು. ಹಾಯ್. ಪಿನ್ನಡಿಯವರು ಇಲ್ವಾ? ಹೋದ್ರಾ? ಪಿನ್ನಡಿಯವರು ಹೇಳೋದು ಹೋದ್ರು. ಗೊತ್ತಾಯಿತು. ಎಂತಕ್ಕೆ ಬೇಜಾರು ಮನು? ಎಂತಾಯಿತು? ನನಗೆ ಬೇಜಾರಾಗಿದೆ, ನಿಮ್ಮ ಲೈವ್ಗೆ ಬರಲ್ಲ. ನಿಮ್ಮ ಲೈವಲ್ಲಿ ನಾನೆಂತ ಮಾಡಿದ್ದೇನೆ ಮನು? ಕಿಶೋರಣ್ಣ ಪಾಪ ಮರ ಅಂತ ಹೇಳ್ತಾರೆ. ನಾನೇ ಮಾಡಿದ್ದ? ನಾನೆಂತ ಮಾಡಿದ್ದೇನೆ ನಾನು? ನಾನೆಂತ ಮಾಡಿದ್ದು? ಏನಂತ ಹೇಳಿ, ನಾನೆಂತ ಮಾಡಿದ್ದೇನೆ? ಬೇಗ ನಾನು ಲೈವ್ ಎಂಡ್ ಮಾಡ್ತೇನೆ, ನೀವು ಹೇಳಿ ಏನಾಯ್ತಂತ. ಗೊತ್ತಿಲ್ಲ. ಮತ್ತೆ ನೀವೆಲ್ಲ ಹೇಳಿದ್ದು ಲೈವ್ಗೆ ಬರಲ್ಲ ಅಂತ. ಎಂತಾಯ್ತು ಹೇಳಿ?
ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಜನರೇ. ಮನು ಕರೆಕ್ಟ್ ಬರಲ್ಲ ಇದು ಆರಾಣಿ ಇದೆ. ಜಾನ್ ಅವರೇ ಅಲ್ಲಿ ನಂಬರ್ ಹಾಕಿದ್ದಾರೆ, ತಕೊಳ್ಳಿ ಆಯ್ತಾ. ಏನೂ ಆಗಿಲ್ಲ, ಲೈವ್ಗೆ ನನಗೆ ಬರಲ್ಲ ಅಂದೆ ಅಷ್ಟೇ. ಯಾರು ನನಗೆ ನನ್ನ ಲೈವ್ಗೆ ಬರಲ್ವಾ? ಓಕೆ ಓಕೆ ಮನು, ಪರವಾಗಿಲ್ಲ. ಇಷ್ಟು ದಿವಸ ಸಪೋರ್ಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಈಶ್ವರಣ್ಣ ಥ್ಯಾಂಕ್ ಯು. ರವೀಂದ್ರಣ್ಣ ಥ್ಯಾಂಕ್ ಯು. ಮಾನು ಥ್ಯಾಂಕ್ ಯು. ಥ್ಯಾಂಕ್ ಯು. ಬರ್ತೀನಿ. ಜೋಕ್ ಮಾಡಿದ್ದಾ? ಓಕೆ ಮನು. ರವೀಂದ್ರನ ಕಾಮಿಡಿ ಅಂತ ನಗ್ತಿದ್ದಾರೆ. ನಾನು ಬರ್ತೀನಿ ಜಾತ್ರೆಗೆ. ಎಲ್ಲಿ ಜಾತ್ರೆಗೆ ಈಶ್ವರಣ್ಣ? ಕಾಮಿಡಿ ಮನು ಕಾಮಿಡಿ ಅಂತ ನಗ್ತಿದ್ದಾರೆ. ರವೀಂದ್ರಣ್ಣ ಕಾಮಿಡಿ ನಗ್ತಿದ್ದಾರೆ. ಜಾತ್ರೆಯಲ್ಲಿ ನಾನು ಬರ್ತೀನಿ ಅಂತ ಮನು ಹೇಳ್ತಿದ್ದಾರೆ. ಕಾಮಿಡಿ ಶೋ, ಇಲ್ಲಿ ಕಾಮಿಡಿ ಶೋ ಆಗ್ತಾ ಉಂಟಾ ಮನು? ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಗುಡ್ 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 ಗುಡ್. ನಾ ಗುಡ್ಡಾ? ಥ್ಯಾಂಕ್ ಯು ರವೀಂದ್ರಣ್ಣ. ರವಿಬ್ರು ಕಾಮಿಡಿ ಶೋ ಅಂತ ನಗಾಡ್ತಿದ್ದಾರೆ. ಕಿಶೋರಣ್ಣ ನೀವು ಕೂಡ ಇರಬೇಕಲ್ವಾ? ಯಾರಿಗೆ ಹೇಳಿದ್ದು ನಂಗ? ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಜನರೇ ಅಂತ ರವೀಂದ್ರಣ್ಣ ಕರಿತಾ ಇದ್ದಾರೆ. ಬನ್ನಿ ಜನರೇ, ಮಾತಾಡಿ, ಒಳ್ಳೆ ರೀತಿ ಮಾತಾಡಿ, ಇಲ್ಲಾಂದರೆ ಹೈಡ್ ಮಾಡಿ ಬಿಸಾಡ್ತೇವೆ ಅಷ್ಟೇ ಅಂತ ಹೈಡಲ್ಲಿದ್ದ ಜನರಿಗೆ ರವೀಂದ್ರಣ್ಣ ಬುದ್ಧಿವಾದದ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಬನ್ನಿ ಮಾತಾಡಿ, ನಿಮ್ಮ ಮೆಸೇಜ್ ಕರೆಕ್ಟ್ ಇರಲಿ. ಸೀದಾ ಸಮುದ್ರಕ್ಕೆ ಬಿಸಾಡ್ತೇವೆ ಅಷ್ಟೇ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೈಡಲ್ಲಿದ್ದವರು ಬನ್ನಿ ಬನ್ನಿ ಬನ್ನಿ. ನಾನು ಬೇಡುವ ಕಿಶೋರಣ್ಣ? ಓಕೆ ಓಕೆ, ನಾನು ಬೇಡ, ನಾನು ಜಾತ್ರೆ ಬರಲ್ಲ. 3 ಪುಸ್ತಕ ಮತ್ತು ಪೋಸ್ಟೇಜ್ ಚಾರ್ಜ್ ರಿಜಿಸ್ಟರ್ಡ್. ಬುದ್ಧಿವಾದ ಅಲ್ಲ, ಬೆದರಿಕೆ. ಓಕೆ, ಹೌದು, ಬೆದರಿಕೆ ಒಡ್ತಾ ಇದ್ದಾರೆ ರವೀಂದ್ರಣ್ಣ ಅವರು. ಓಯ್ ಬಲ ಮರಕ್ಕೂ ಇಂದಾದ ಮಲವರು ಈರ್ನ ಒಂಜಿ ಪಾತ್ರಗೆ ಎಂದಾಕಲ್ ಬರ್ಪು ಜೇತುಲೆ ಅಂಚೆ
ಹೆಡ್ನಲ್ಲಿ ಎಂತ ನೋಡ್ತಿದ್ದೀರಾ, ಬನ್ನಿ ಮಾತಾಡಿ ಅಂತ ರವೀಂದ್ರಣ್ಣ ಕೂಗಿ ಕೂಗಿ ಕರೀತಾ ಇದ್ದಾರೆ, ಬನ್ನಿ. ಸುಮ್ಮನೆ ಸುಮ್ಮನೆ ಹೈಡ್ ಮಾಡಲ್ಲ ಮಾರೆ, ಹೆದರ್ಬೇಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬನ್ನಿ ಬನ್ನಿ ಜನರೇ. ಅನ್ನೆತ್ತಿಕೊಂಡ ಯಾನಿ ಕೇಂಡೆ ಬಂದೆ. ಓಕೆ ಕಿಶೋರಣ್ಣ, ತಿಕ್ಕೆರಡ ಕೇಂಡೆ ಬಂಪೆ, ಕೇಂಡೇರ್ ಬಂಪೆ, ಸಾರಿ. ಯಾರಿದ್ದೀರಾ ಹೈಡಲ್ಲಿ, ಬನ್ನಿ ಬನ್ನಿ ಮಾತಾಡಿ. 4 ಗಂಟೆ ಆಯ್ತು. ಹೈಡಲ್ಲಿದ್ದವರು ಲೈವ್ಗೆ ಲೈಕ್ ಕೊಡಿ, ಮಾತಾಡಿ. ಮನು ಎಸ್ಕೇಪ್ ಆದರು, ಅವರು ನನ್ನ ಲೈವ್ಗೆ ಬರಲ್ಲ ಅಂತ ಹೇಳಿ ಹೋದ್ರು. ಯಾರಿದ್ದೀರಾ, ಎಲ್ಲ ಹೋದ್ರಾ? ರವೀಂದ್ರಣ್ಣ ಉಲ್ಲಾರ ಉಲ್ಲಾರ ಉಲ್ಲಾರ. ಬನ್ನಿ ಜನರೇ ಬನ್ನಿ. ಎಲ್ಲಿ ಹೋದ್ರಿ ಎಲ್ಲ? ಓಕೆ ಓಕೆ, ಸೂಪರ್ ಸೂಪರ್ ಅಂತ ಕಿಶೋರಣ್ಣ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಕಿಶೋರಣ್ಣ. ಜಾನ್ ಅವರು ಬಂದರು. ಜಾನ್ ಅವರೇ ಟೀ ಕುಡಿದ್ರಾ? ಜಾನ್ ಅವರೇ ಕನ್ನಡ ಬರ್ತದ ನಿಮಗೆ? ತುಳು ಬರ್ತದ? ಒನ್ಸ್ ಮೋರ್ ಹಾಯ್ ಅಂತ ಕಿಶೋರಣ್ಣ ಹೇಳ್ತಿದ್ದಾರೆ. ಯಾರಿಗೆ? ಜಾನ್ ಅವರಿಗ? ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿದ್ದೆ ಬಂದರೆ ಹೋಗಿ ಮಲ್ಕೊಳ್ಳಿ. ಎಚ್ಚರ ಇದ್ದವರು ಬಂದು ಲೈವ್ಗೆ ಸಪೋರ್ಟ್ ಮಾಡಿ. ಯಾರಿದ್ದೀರಾ? ಬನ್ನಿ ಬನ್ನಿ ಗೈಸ್, ಬನ್ನಿ. ರವೀಂದ್ರಣ್ಣ ಉಲ್ಲಾರ? ಲೈವ್ ಎಂಡ್ ಮಾಡಲಾ? ಯಾರಿದ್ದೀರಿ ಬನ್ನಿ ಮಾತಾಡಿ. ನೀವು ಹೇಳಿದರೆ ಎಂಡ್ ಮಾಡ್ತೇನೆ. ಯಾರಾದರೂ ಇದ್ದರೆ ಹೇಳಿ. ಇಲ್ಲ, 5 ಗಂಟೆ ತನಕ ಆನ್ ಇರುತ್ತೆ. 4 ಲ್ಯಾಂಗ್ವೇಜ್ ಬರುತ್ತಾ? ಯಾವುದೆಲ್ಲ? ಜಾನ್ ಅವರೇ, ಒಂದು ನಿಮ್ಮದು ಭಾಷೆ ಇರ್ಬೋದು, ಇನ್ನೊಂದು ಕನ್ನಡ ಇರ್ಬೋದು, ತುಳು ಗೊತ್ತಿಲ್ಲ ಬರ್ತದ ನಿಮ್ಗೆ ಅಂತ. ಹೈಡಲ್ಲಿ 5 ಮಂದಿ ಇದ್ದೀರಾ, ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ. 5 ಮಂದಿ ಹೇಳುವಾಗ 3 ಮಂದಿ ಎಸ್ಕೇಪ್ ಆದರು.
ಅರೇಬಿಕ್ ಮತ್ತು ಕಿಶೋರ್ ಅಣ್ಣ ಅವ್ರಲ್ಲಾರ ಯಾರಿದ್ದೀರಾ? ಮಾತಾಡಿ ಗೈಸ್, ಮಾತಾಡಿ. ಚೆನ್ನಮ್ಮ ಅವರು ಬಂದರು. ಹಾಯ್ ಚೆನ್ನಮ್ಮ, ಹೇಗಿದ್ದೀರಿ? ಟೀ ಕುಡಿದ್ರಾ? ಲೈವ್ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ರ ಅಂತ ಡನ್ ಅಂತ ಬಂತು. ಥ್ಯಾಂಕ್ ಯು. ಟೀ ಕುಡಿದ್ರಾ ಚೆನ್ನಮ್ಮ ಅವರೇ? ಶಿವಕುಮಾರ್ ಚಾಪರ್ಯಾರ ಚಾಪರ್ತಜಿ ಅನ್ನ ಇಲ್ಲ ಬೋದಾಳು ಚಾಪರ. $32 ಲೈಕ್. ಯಾರಾದ್ರು ಲೈಕ್ ಕೊಟ್ಟವರು? ಸ್ವಾತ್ಯಕ್ಕ ಬಂದರು. ಹಾಯ್ ಸ್ವಾತ್ಯಕ್ಕ, ಲೈಕ್ ಡನ್, ಥ್ಯಾಂಕ್ ಯು ಅಕ್ಕ. ಚಾಂಡೆ ಎನ್ನ ಚಾತುಜಿ ತನ್ನ ಆಫೀಸ್ ಬಿಡಲ್ಲ. ಶಿವಕುಮಾರ್ ಸ್ವಾತ್ಯಕ್ಕ ಮೆರಡಕ್ಕೆ ಕಿಶೋರನ್ನೋಡ ಪಂಡಾರ ವೈಫೈ ಜಾಂದ್ ಪಂಡೇರು ಲೈವ್ ಮಲ್ದಿದ್ದಾರತ್ತೆ. ಇರತ್ತಂಟೆ ಲೈವ್ ಮಲ್ಪುಂಡು ಸ್ವಾತ್ಯಕ್ಕ. ಸ್ವಾತ್ಯಕ್ಕ ಲೈವ್ ಏತಂಟೆ ಮಲ್ಪುವರು. ಇನ್ನು ಲೈವ್ ಮಲ್ಪಿಚಾರಾ? ನಾನೇ ಪೆರ್ಲೆನ ಎಲ್ಲ 1:15ಕ್ಕ. ಓಕೆ ಓಕೆ.
పండ 2 గంಟೆಗೆ ಅಂತೆ ಅವಲ ಇಜ್ಜಿ ಪಂಡ 3 ಗಂಟೆಗೆ ಅಂದೆ ಸ್ವಾತಕ್ಕ ನೈಟ್ ಲೈವ್ ಉಂಟು ಅಂದೆ ನೈಟ್ ಲೈವ್ ಅಂತಾರ ಓಹೋ ಬರ್ಪ ಏನೋ ಲೈವ್ಗೆ ತಂದಿತ್ತೆ ಕಡೆ ಈರ್ ಲೈವ್ ಮಾಡ್ಕೊಂಡು ನಿಂತಂಡೆ ಆನೆ ಕಡೆ ಏನು ಮಾಡ್ಕೊಂಡು ಇಟ್ಟಿತ್ತೆ ಈರ್ ಲೈವ್ ಲಜ್ಜಿ ಆಲಜ್ಜಿ ಪಕ್ಕ ಕಿಶೋರಣ್ಣೆ ಬತ್ತು ಪಂಡಿರು ವಿಷಯ ಇಂಚೆ ಅಂತ ಸೂಪರ್ ಥ್ಯಾಂಕ್ ಯು ಸ್ವಾತಿ ಅಕ್ಕ ಏರ್ ಲಜ್ಜಿ ಪೋಯ ಪತ್ತೇರು ಸೂಪರ್ ಥ್ಯಾಂಕ್ ಯು ಬನ್ನಿ ಜನರೇ ಬರೋದಕ್ಕೆ ಯಾರೂ ಇಲ್ಲ ಅಲ್ಲ ಜನರೇ ಎಲ್ಲ ಓಡಿ ಹೋಗಿದ್ದಾರೆ ಸೂಪರ್ ಥ್ಯಾಂಕ್ ಯು ಸತ್ಯಕ್ಕ ಲೈಕ್ ಥ್ಯಾಂಕ್ ಯು ಗುಡ್ ಸಾತ್ವಿಕ ಗುಡ್ ನಾನು ಗುಡ್ ಲೈವಲ್ಲಿ ಇದ್ದವರು ಗುಡ್ ಸೂಪರ್ ಥ್ಯಾಂಕ್ ಯು ಸಾತ್ವಿಕ ಇನ್ನು ಯಾರಿದ್ದೀರಾ ಬನ್ನಿ ಮಾತಾಡಿ ಬೇಗ ಮಾತಾಡಿ ಸಾತ್ವಿಕ ಥ್ಯಾಂಕ್ ಯು ಬ್ಯಾಡ್ ಸೂಪರ್ ಗುಡ್ ನೈಸ್ ಥ್ಯಾಂಕ್ ಯು దాది స్వాతక్క యాన్ జప్పులు ఇవన్నీ సూపర్ గుడ్ నైస్ సూపర్ గుడ్ థ్యాంక్ యూ స్వాతక్క చెప్పుడా జిన్నలు చెప్పున ఎడ్డేనా 9 ಗಂಟೆ ಮುಂಡ ಅಂದು ಚೆತ್ತಂಡದಾನೆ ಮತ್ತೆ ಸ್ವಾತಕ್ಕ ಥ್ಯಾಂಕ್ ಯು ಸ್ವಾತಕ್ಕ ಥ್ಯಾಂಕ್ ಯು ಚಾಪರ್ಲಿ ಗುಡ್ ಥ್ಯಾಂಕ್ ಯು ಸತ್ಯಕ್ಕ
Satika, thank you. Thank you, Satika. ಹೂ ಜನರೇ, ಬನ್ನಿ ಜನರೇ. ಅವರಿಗೆ ಕೂಗು ಹಾಕಿದ್ರು ಬರಲ್ಲ ಸತ್ಯಕ್ಕ. ಒಮ್ಮೆ ಬಂದು ಹೋದವರು ಇರಬೇಕು ಅಲ್ಲಿ. ಗುಡ್, ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆಲ್ಕಮ್, ವೆಲ್ಕಮ್. ಥ್ಯಾಂಕ್ ಯು ಸತ್ಯಕ್ಕ. ಸತ್ಯಕ್ಕ ಚಾಕ್ಲೇಟ್ ಕೊಡ್ತಿದ್ದಾರೆ, ಯಾರಿಗೆ ಬೇಕು ಬನ್ನಿ. ಚಾಕ್ಲೇಟ್ ಬೇಕಾದವರು ಬನ್ನಿ. ಥ್ಯಾಂಕ್ ಯು ಸತ್ಯಕ್ಕ. ಎಲ್ಲ ಮಾಯ ಆದ್ರು ಮಾರ. ನಿಮ್ಮ ಚಾಕ್ಲೇಟ್ ಯಾರಿಗೂ ಬೇಡ ಅಂತೆ ಸತ್ಯಕ್ಕ, ನೀವೇ ತಿನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೈಡಲ್ಲಿದ್ದವರು ಬನ್ನಿ ಮಾತಾಡಿ. ನಾನು ಹೀಗೆ ಇಡ್ತೇನೆ, 5 ಗಂಟೆ ತನಕ ಹೀಗೆ ಆನ್ ಇಡ್ತೇನೆ, ಆಯಿತಾ? ಯಾರು ಬಂದು ಮಾತಾಡ್ತೀರಾ ಮಾತಾಡಿ. ನೈಸ್, ಥ್ಯಾಂಕ್ ಯು ಸ್ವಾತ್ಯಕ್ಕ. ಹೌದಾ, ನಿಮಗೂ ಬೇಡವಾ? ನನಗೆ ಬೇಕು, ನನಗೆ ಒಂದು ಕೊಡಿ. ಅವರಿಗೆ ಬೇಡ ಅಂತೆ. ಬನ್ನಿ ಬನ್ನಿ ಜನರೇ. ಯಾಕೆ ಬರಲ್ಲ? ಸ್ವಾತಿ ಕಚೂರು ಭತ್ತ ಕಮೆಂಟ್ ಮಾಡೋದಿತ್ತು. ಭತ್ತ
ಎಲ್ಲ ಹೇಳ್ತಾರೆ ಎಲ್ಲ ಜತ್ತಿ ಮುಖ ಬೇಕು ಯೂನಿಫಾರ್ಮ್ ಬರ್ಕೊಂಡು ಬೇಕಲ್ಲ 20 ಬರ್ಕೊಂಡು ಬಂಡೇರು ಇರ್ ಪಾಡ್ಯಾರ ಅಮೌಂಟ್ ಪಾಡ್ಯಾರ ಅರಡ ಪಂಡಾರ ಮೇರಡ ಹಾಂ ಮಲ್ಲ ಹೆಚ್ಚು ಅವು ಬರ್ಕೊಂಡು ನೀರು ಹೋಗಿ ಆತ ಎನ್ನ ಪಾಡ್ದು ಸ್ಕ್ರೀನ್ ಶಾಟ್ ಕಳ್ಕೊಡ್ದ ಹ್ಞೂ ಹಾಂ ಡವ್ ಆತೈತೆ ರೆಡ್ ಅವರೆಲ್ಲ ಮಲ್ತ ಮ್ಯಾನೇಜರ್ ಒರಿಜಿನಲ್ ಐಡಿ ಕೊರಿಯ ಒಂದೆಲ್ಲ ಹಾಕಲ್ಲ ಕಾಂತೇಶ್ವರ ಸಂಘದ ಚಾಕ್ಲೇಟ್ಗೆ ಓಕೆ ಥ್ಯಾಂಕ್ ಯು 10 ರೂಪಾಯಿದು ಚಾಕ್ಲೇಟ್ ತಿನ್ನೋಡ ನಾನು ಡೈರಿ ಮಿಲ್ಕ್ಗಳ 4 ರೂಪಾಯಿ ನೀರು ಮಂಡೇರ್ನ ಚಾಕ್ಲೇಟ್ ತಿಂದ ಅನ್ಪರಿ ಬರ್ಚಿ ಮಲ್ಲ ಅರೆ ಬಾಟಲ್ ಕೊರ್ಲೆ ಇಂಕ ಬರ್ಚಿ ಅಂದಾರೆ ಗೊಂಜಿ ಕೊರ್ಲೆ ಆ ಮಂದಿರ ಎತ್ತಿ ಶಾಲ್ ಅವಿನಿ ಸರ್ ಕಂತು ಕೊರ್ನಿ ಎಲ್ಲಂಜಿ ಪ್ರೋಗ್ರಾಮ್ಗು ಶೋಕೊಂಡು ಮಾತ್ರ ಇವೇರು ಟೇಬಲ್ ಪಾಡ್ರ ಕೊತ್ತೀರು ಟೇಬಲ್ ಪಾಡ್ರ ಅತ್ತ ಸನ್ಮಾನಗಳು ಮಂಡೇರ್ನ ಯಾನ್ ಮೀನು ಅವನ್ ಟೇಬಲ್ ಪಾಂಡೆ ನಾನು ಸರ್ ಗಿಡ ಪೇರಿ ಬರ್ಪನೆ ಹೊಡ್ತೀವಿ ಹೇಳಕ್ಕೆ ದುಮ್ಮಂಜಿ ಕಾನೊಂದಿತ್ತರ ವಾತ ಎಡ್ಡೆ ಶೋಕೊಂಡು ಮಾತು ಆತ ಜನಕ್ಕೆ ಇಜ್ಜಿ ಎತ್ತು ಓ ಎನ್ನ ಬಿಲ್ಲುಂಡೈಟ್ ಬಿಲ್ಲುಂಡು ಅవి ಪಡ್ ಕುಡೊಂಜೈಟ ಬಿಲ್ಲುಂಡು ಶಾಲ್ದ ಬಿಲ್ಲುಂಡು ಐಟೆ ಪಡ್ ನನ್ನ ಒಂಚಿ ಪಯಣ ಭಟ್ರಿಗೆ ಎಲ್ಲ ದುಡ್ಡು ಕೊರತ್ತೆ ನೆನಪೇಚಿ ಮರಣಿದ
ಪ್ರಿಂಟ್ ತೆಪ್ಪೋಡತ್ತ ದಾದೆ ಬೂರ್ನಿ ಒಂದು ಪಾನ್ ಕಾರ್ಡ್ ಒಂಚೆನಾ ರೆಡ್ಡ ಒಂದು ಕೊಡ್ತಾರಾ ನಾನು ಆಧಾರ್ ಕಾರ್ಡ್ ಬ್ಯಾಕ್ ಬೊಕ್ಕೊಂಜೇರಾವು ಪಾನ್ ಕಾರ್ಡ್ ಹಾವು ಫೋಟೋ ಕ್ಲಿಯರ್ ಇಜ್ಜಿ ಏರಿಯಾವು ಪಾನ್ ಕಾರ್ಡ್ದ ಪೊಣ್ಣು ಏರ ಅನಿತಾನ ವನಿತಾನ ಫೋಟೋ ಕ್ಲಿಯರ್ ಇಜ್ಜ ಹೌದಾನ ಅಂಚೆ ದಾದ ಅನ್ಕೊಂಡಿತ್ತ ಅವೇತ ರೆಡ್ ಕಾಪಿಯಾ ಗೊಂಗಲ ಅದೇ ಒಂದೆಟ್ಟು ಕೊರ್ಪೆರಲ್ಲ ಬ್ಲರ್ ಮಾತ್ರ ಟಿಗಿಡು ಅಂಚ ಉಂಟು నేను కట్ మల్పలేవి బొక్క అయ్యా బ్యాక్ బోర్డా అయితే బ్యాక్ ఇచ్చేది ಜಯಣ್ಣ ದಾದೆ ಪಾನ್ ಕಾರ್ಡ್ ಕೊಡ್ತಾರೆ ಅತ್ತೆ ಇರು ಆದೇಶ ಉಳ್ಳಾರ ಕಂಡ ಅತ್ತೆ ಇರು ಮೂಲು ಉಳ್ಳಾರ ಮೇಡಮ್ ನೀವು ಇವತ್ತು ಬೈಬೇಡಿ ಅಲ್ಲ ಅರೆ ಎಂಚಲ ಹಂಗಂಟಾನು ಅರೆ ಅವ್ರು ಪಾಪದ್ಲು ಅರೆ ಗೊತ್ತೇ ಆದ ಮಾಡ್ತೇನೆ ಅಂದು ಅರೆ ದಾದ ಮಾಡ್ತೇನೆ ಅದು ಗೊತ್ತಾಗ ಒಂದು ಜಯಣ್ಣನ ರೆಡ್ ತೆತ್ತೆ ಪ್ರಿಂಟ್ ನಾನೊಂದು ಆಧಾರ್ ಕಾರ್ಡ್ ಆರ್ನ ಕೊರೋನಾ ಆಡ್ನೇರ್ನ ಏರ್ನಾರ್ನ ಅವು ಕ್ರಾಪ್ ಮಾಡ್ತಾನೆ ಅದು ಓಡೆ ಬರ್ತೀನಿ ನಾರವಿಸರಡು ಬಂದು ನಾರವಿಸರಡು ಏನನ್ನ ಪಂಡ ಬಂತೀರಿ ಮದತ್ತು ಏನ ನಾರವಿಸರಡ ಪಂಡ ಬಂತೀರಿ ಜೆನಿಟಕ್ಕ ಮದತ್ತು ಗೊತ್ತ ಸೀಲತ್ತಾವು ಪುಸ್ತಕ ಆರು ಹೊಲ್ತ ಮಲ್ಪ ಒಂದು ಬರ್ತಾರೆ ಇಂಕ್ಲೇಪುರ ಅಂಚನೆ ಇಂಕ ಉಡಲ್ ಪತ್ರಿಕೆ ಉಂಡತೆ ಒಂದೆಟ್ಟು ತುಳುತ ಮಾತ್ರ ಬರ್ತನಂತೆ ಅಂಚದಾರ್ಕೆ ನಿತ್ತೆ ಏನೊಂದು ಪುಸ್ತಕ ಓದರ ಕೊಡ್ತಿದ್ದು ನೆಟ್ಟು ಕತೆ ಪುರ ಉಂಡು ಎಡ್ಡ ಅಂಚದಾರೆ ಜೆನಿಟಕ್ಕ ಬೋರ್ಡಿಗೆ ಕೇಂದಿತ್ತೆ ಸರ್ನ ಕವನ ಪುರ ಏರಿ ಆರು ಓಲ್ ಬಿಸಿ ಇಲ್ಲ ನನ್ನ ಯಾನಿರೋದು ಆ ನಂಬರ್ ಕಳಪಡು ಇರಬೇಕು ಕಾಲ್
ನಂದ